ಹರೇ ಕೃಷ್ಣ. ಹರೇ ಕೃಷ್ಣ. ರೆಕಾರ್ಡಿಂಗ್ ಆಗ್ತಾ ಇದೆಯಾ ಭವಾನಿ ಮಾತಾಜಿ? ಹರೇ ಆಗ್ತಾ ಇದೆ ಕೃಷ್ಣ. ಆಗ್ತಾ ಇದೆ ಮಾತಾಜಿ, ಲೈವ್ ಅಲ್ಲಿದೆ. ಓಕೆ. ಶೇರಿಂಗ್ ಕಾಣುತ್ತಾ? ಹರೇ ಕೃಷ್ಣ. ಕಾಣ್ತಾ ಇದೆ ಮಾತಾಜಿ, ಕಾಣ್ತಾ ಇದೆ. ಹರೇ ಪಾಠ ಕೃಷ್ಣ. 9 ಅವನು ಕಾಣ್ತಾ ಇದೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಇಂದಿನ ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। श्री श्री राधा गोविंद की जय। श्री श्री गौरनिताय की जय। श्रील प्रभुपाद की जय। हरे कृष्ण. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ಭಕ್ತಿಶಾಸ್ತ್ರಿ ತರಗತಿಗೆ ಸ್ವಾಗತ. ನಾವು ಭಕ್ತಿ ರಸಾಮೃತ ಸಿಂಧು 9ನೆಯ ಪಾಠವನ್ನು ಹಿಂದಿನ ವಾರ ನೋಡಿದ್ದೇವೆ. ಅದರಲ್ಲಿ ಏನು ಕಲಿತಿದ್ದೇವೆ? ನಾವು ರಾಗಾನುಗ ಭಕ್ತಿಯ ಪ್ರಕ್ರಿಯೆ ಅದನ್ನು ನೋಡಿದ್ದೇವೆ. ಹೇಗೆ ರಾಗಾನುಗ ಸಾಧನ ಭಕ್ತಿಯನ್ನು ನಾವು ಮಾಡೋದು, ಅನರ್ಥ ನಿವೃತ್ತಿ ಹಂತವನ್ನ ನಾವು ದಾಟಿದ ಮೇಲೆ ವ್ಯಕ್ತಿ ರಾಗಾನುಗ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ನಾವು ನೋಡಿದ್ದೇವೆ ಇಸ್ಕಾನ್ ಭಕ್ತರಿಗೆ ರಾಗಾನುಗ ಭಕ್ತಿಯ ಅಭ್ಯಾಸದ ಬಗ್ಗೆ, ಹೇಗೆ ಸೂಕ್ತವಾದ ಮನೋಭಾವ ಇರಬೇಕು, ಇದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇಸ್ಕಾನಿನಲ್ಲಿ, ಇದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಪಾಠ 10 ಭಾವಭಕ್ತಿ ಮತ್ತು ಪ್ರೇಮ ಭಕ್ತಿಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಇದರಲ್ಲಿ ಅಧ್ಯಾಯ 17, 18 ಮತ್ತು 19 ಇದು ಭಾವಭಕ್ತಿ. ಭಾವಭಕ್ತಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭಾವಭಕ್ತಿಯಲ್ಲಿ ಏನಾಗುತ್ತೆ, ವ್ಯಕ್ತಿಯ ಹೃದಯ ಮೆದುವಾಗುತ್ತೆ. ಈಗ ಹೃದಯ ಮೆದು ಆಗೋದು ಅಂದ್ರೆ ಏನು? ಹೃದಯ ಮೆದು ಆಗೋದು ಅಂತಂದ್ರೆ ದಯೆ ಉಂಟಾಗುತ್ತದೆ. ಹೇಗೆ? ಎಲ್ಲ ಜೀವಿಗಳ ಮೇಲೆ ದಯೆ ಉಂಟಾಗುತ್ತದೆ. ಜೀವಿಯರ ದಯ
ಅಂತ ಹೇಳ್ತಾರೆ ಇದಕ್ಕೆ. ಸೊ ಹಾಗಾಗಿ ಈ ಕರುಣೆ ಸ್ವಭಾವವನ್ನು ನಾವು ಭಕ್ತರಲ್ಲಿ ಕಾಣಲಿಕ್ಕೆ ಬರುತ್ತೆ. ಈ ಭಾವಭಕ್ತಿಯಲ್ಲಿ ಏನಾಗುತ್ತೆ ನೋಡೋಣ. ಶುದ್ಧ ಸತ್ವ ವಿಶೇಷಾತ್ಮ ಪ್ರೇಮ ಸೂರ್ಯಾಂಶು ಸಾಮ್ಯ ಭಾಗ್ ರುಚಿಭಿಷ್ ಚಿತ್ತಮಸೃಣ್ಯ ಕೃದ್ ಅಸೌ ಭಾವಂ ಉಚ್ಯತೆ. ಇಲ್ಲಿ ಪರಿಶುದ್ಧ ಸತ್ವದ ನೆಲಗಟ್ಟಿನ ಮೇಲೆ ಭಕ್ತಿ ಸೇವೆಯನ್ನು ಸಲ್ಲಿಸಲಾದಾಗ ಅದು ಕೃಷ್ಣ ಪ್ರೇಮದ ಒಂದು ಸೂರ್ಯ ಕಿರಣದಂತೆ ಇರುತ್ತದೆ. ಅಂತಹ ಹೊತ್ತಿನಲ್ಲಿ ಭಕ್ತಿ ಸೇವೆಯು ವಿವಿಧ ರುಚಿಗಳನ್ನು ಸೇರಿಸಿ ಹೃದಯವನ್ನು ಮೃದುಲವನ್ನಾಗಿ ಮಾಡುತ್ತದೆ. ಇದನ್ನು ಭಾವ ಎಂದು ಕರೆಯುತ್ತಾರೆ. ಹೀಗೆ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿದ್ದಾರೆ. ಈಗ ನಾವು ಇಷ್ಟು ದಿವಸ ಕಲಿತಿರೋದು ಏನು? ಸಾಧನ ಭಕ್ತಿ. ಅದರಲ್ಲಿ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ, ಈ ವಿಚಾರವನ್ನು ನಾವು ನೋಡಿದ್ದೇವೆ. ವೈದಿ ಸಾಧನ ಭಕ್ತಿಯನ್ನು 6ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೆ 9 ಅಧ್ಯಾಯಗಳಲ್ಲಿ ನಾವು ಕಲಿತಿದ್ದೇವೆ. ಈಗ ರಾಗಾನುಗ ಸಾಧನ ಭಕ್ತಿಯನ್ನು ನಾವು 15 ಮತ್ತು 16ನೇ ಅಧ್ಯಾಯಗಳಲ್ಲಿ ಕಲಿತಿದ್ದೇವೆ. ಹಾಗಾಗಿ ಇಲ್ಲಿ ವೈದಿ ಸಾಧನ ಭಕ್ತಿಗೆ ತುಂಬ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವೈದಿ ಸಾಧನ ಭಕ್ತಿ ಬಹಳ ಮುಖ್ಯವಾದದ್ದು. ಈಗ ವೈದಿ ಸಾಧನ ಭಕ್ತಿಯಲ್ಲಿ ಏನು? ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಇದು ವೈದಿ ಸಾಧನ ಭಕ್ತಿಯಲ್ಲಿ ಇರುತ್ತದೆ. ಯಾವಾಗ ಅನರ್ಥ ನಿವೃತ್ತಿ ಆಗುತ್ತೆ, ಮುಂದಿನ ಹಂತಗಳು ನಿಷ್ಠಾ, ರುಚಿ ಮತ್ತು ಆಸಕ್ತಿ, ಇವು ರಾಗಾನುಗ ಭಕ್ತಿಯಲ್ಲಿ ಬರುತ್ತೆ. ಯಾವಾಗ ಅನರ್ಥ ನಿವೃತ್ತಿ ಆಗುತ್ತೆ ಆವಾಗ ಒಬ್ಬ ವ್ಯಕ್ತಿಯಲ್ಲಿ ಭಕ್ತಿಯಲ್ಲಿ ಪ್ರಗತಿ ವೇಗವಾಗಿ ಸಾಗುತ್ತೆ. ಇದು ಹೇಗೆ ಅಂತಂದರೆ ಯಾಕೆ ಅಂತಂದರೆ ಆಗ ಯಾವಾಗ ಅನರ್ಥ ನಿವೃತ್ತಿ ಆಗುತ್ತೆ ಆವಾಗ ಯಾವ ಥರ ಭಾವನೆ ಇರುತ್ತೆ ಅಂದರೆ, ಭಗವಂತನಿಗೆ ಸೇವೆ ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಆಗುತ್ತೆ. ಸೊ ಈ ರೀತಿಯಾದ ಭಾವನೆ ಬಂದಿರೋದು ಅಂದರೆ ನಿಷ್ಠಾ ಹಂತ. ಈ ಹಂತಕ್ಕೆ ಬಂದಿರೋದ್ರಿಂದ ಆತನ ಪ್ರಗತಿ ಮುಂದೆ ವೇಗವಾಗಿ ಸಾಗ್ತಾ ಇರ್ತದೆ. ಹಾಗಾಗಿ ಈಗ ರಾಗಾನುಗ ಭಕ್ತಿಯ ಮೂಲಕ ಭಾವಭಕ್ತಿಗೆ ಬರೋದು. ಸೊ ಈ ಭಾವ ಹಂತದಲ್ಲಿ ಏನಾಗಿರುತ್ತೆ ಅಂತಂದರೆ ಶುದ್ಧ ಸತ್ವ ಸ್ಥಿತಿ ಇರುತ್ತೆ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಶುದ್ಧ ಸತ್ವ ಸ್ಥಿತಿಯಲ್ಲಿ ಏನಿರುತ್ತೆ? 3 ಗುಣಗಳನ್ನು ಮೀರಿದ ಹಂತ. ಈ 3 ಗುಣಗಳು ಅಂದರೆ ಪ್ರಕೃತಿಯ 3 ಗುಣಗಳು: ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಇಲ್ಲಿ ಸತ್ವಗುಣಕ್ಕೆ ಬಂದಾಗ ಏನಾಗುತ್ತೆ? ಸತ್ವಗುಣದಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ. ಈ ಸತ್ವಗುಣ ಶುದ್ಧ ಸತ್ವದಲ್ಲಿ ಆಗಿರೋದಿಲ್ಲ. ಸತ್ವಗುಣದಲ್ಲಿ ರಜೋಗುಣ, ತಮೋಗುಣ ಸ್ವಲ್ಪ ಮಿಕ್ಸ್ ಇರುತ್ತೆ. ಸೊ ಹಾಗಾಗಿ ಈ ಸತ್ವಗುಣದಲ್ಲಿ ಇದ್ದಾಗ ಮನುಷ್ಯನಿಗೆ ಏನಾಗುತ್ತೆ? ಸಂತೋಷ ಇರುತ್ತೆ, ಜ್ಞಾನ ಬರುತ್ತೆ. ಸೊ ಇಲ್ಲಿ ಸಂತೋಷ ಇದ್ದಾಗ ಏನಾಗುತ್ತೆ? ವ್ಯಕ್ತಿಗೆ ಆಲಸ್ಯ ಬರುತ್ತೆ ಅಲ್ವಾ? ಹರೇ ಕೃಷ್ಣ. ಸಂತೋಷ ಇದ್ದಾಗ ಆಲಸ್ಯ ಬಂದ್ಬಿಡುತ್ತೆ ಅಲ್ವಾ? ಹೌದು ಮಾತಾಜಿ. ಆಲಸ್ಯ ಏನ್ ಮಾಡುತ್ತೆ? ತಮೋಗುಣಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅದೇ ತರಹ ಸತ್ವಗುಣದಲ್ಲಿ ಇದ್ದಾಗ ಜ್ಞಾನ ವೃದ್ಧಿ ಆಗುತ್ತೆ. ಆ ಜ್ಞಾನ ಇದ್ದಾಗ ಏನಾಗುತ್ತೆ? ಅಹಂಕಾರಕ್ಕೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅಹಂಕಾರ ಇದ್ದಾಗ ವ್ಯಕ್ತಿ ರಜಗುಣಕ್ಕೆ ಹೋಗ್ಬಿಡ್ಬೋದು. ಸೊ ಹಾಗಾಗಿ ಸತ್ವಗುಣ ಹೇಳೋದು ಶುದ್ಧವಾಗಿ ಇರೋದಿಲ್ಲ. ಆದ್ದರಿಂದ ಯಾವಾಗ ಸತ್ವಗುಣವನ್ನು ವ್ಯಕ್ತಿ ಮೀರುತ್ತಾನೆ ಅದು ಶುದ್ಧ ಸತ್ವ ಸ್ಥಿತಿ. ಈ ಭಾವ ಹಂತಕ್ಕೆ ಬಂದಾಗ ಆ ಶುದ್ಧ ಸತ್ವ ಸ್ಥಿತಿ ಇರುತ್ತದೆ. ಆ ಶುದ್ಧ ಸತ್ವದ ನೆಲಗಟ್ಟಿನ ಮೇಲೆ ಈ ಭಕ್ತಿಯನ್ನು ನಾವು ಸಲ್ಲಿಸಲಾದಾಗ ಅದಕ್ಕೆ ಅಲ್ಲಿ ಏನಾಗುತ್ತೆ? ಕೃಷ್ಣ ಪ್ರೇಮದ ಒಂದು ಕಿರಣದ ಥರ ಇರುತ್ತೆ. ಅಷ್ಟು ಅಲ್ಲಿ ಹೃದಯ ಮೆದು ಆಗಲಿಕ್ಕೆ ಪ್ರಾರಂಭ ಆಗತ್ತೆ. ಸೊ ಇದನ್ನೇ ಭಾವಭಕ್ತಿ ಅಂತ ಹೇಳ್ತಾರೆ. ಭಾವಭಕ್ತಿ ಅಂತಂದರೆ ಏನು? ಈಗ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಬೆಳಕು, ಚುಮು ಬೆಳಕಿರುತ್ತೆ ಅಲ್ವಾ? ಹೌದು ಮಾತಾಜಿ. ಅದನ್ನ ಅರುಣೋದಯ ಅಂತ ಕರೀತಾರೆ. ಹಾಗೆ ಈ ಪ್ರೇಮಕ್ಕಿಂತ ಹಿಂದಿನ ಹಂತ ಈ ಭಾವಭಕ್ತಿ. ಸೊ ಈ ಭಾವಭಕ್ತಿಯಲ್ಲಿ ಏನಾಗಿರುತ್ತೆ ಅಂದರೆ ಹಿಂದಿನ ಹಂತದಲ್ಲಿ ಸ್ವಲ್ಪ ಅಂದರೆ ಒಂದು ಹೃದಯ ಮೆದು ಆಗಲಿಕ್ಕೆ ಪ್ರಾರಂಭ.
ಯಾವಾಗ ಹೃದಯ ಸಂಪೂರ್ಣವಾಗಿ ಮೆದುವಾಗುತ್ತೆ ಅದು ಪ್ರೇಮದ ಹಂತ. ಸೊ ಹೀಗಾಗಿ ಇಲ್ಲಿ ನಾವು ಆ ಭಾವಭಕ್ತಿಯನ್ನ ನೋಡ್ತಾ ಇದ್ದೇವೆ. ಭಾವಭಕ್ತಿಯಲ್ಲಿ ಏನಾಗುತ್ತೆ ಅಂತ. ಹರೇ ಕೃಷ್ಣ. ಹರಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಭಾವಭಕ್ತಿ ಶುದ್ಧ ಸತ್ವ ವಿಶೇಷಾತ್ಮ. ಭಗವಂತನ ಆಂತರಿಕ ಶಕ್ತಿಯು ಸಂವಿತ್ ಮತ್ತು ಹ್ಲಾದಿನಿ ಭಕ್ತನ ಹೃದಯದೊಳಗೆ ಇಳಿಯುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪೇಜ್ ಲಕ್ಷ್ಮೀ ಪಿ.ವಿ. 139. ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ ರತಿಯನ್ನು ಕೃಷ್ಣನು ತನ್ನಲ್ಲಿ ಭದ್ರವಾಗಿರಿಸಿಕೊಂಡಿದ್ದಾನೆ ಹಾಗೂ ಅದನ್ನು ಶುದ್ಧ ಭಕ್ತರಿಗೆ ಮಾತ್ರ ವಿತರಿಸುತ್ತಾನೆ. ಸಾಮಾನ್ಯ ಭಕ್ತರಿಗೆ ಕೂಡ ಆ ಬಗೆಯ ಶುದ್ಧ ರತಿ ಸಾಧ್ಯವಾಗದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಹರೇ ಕೃಷ್ಣ. ಶುದ್ಧ ಸತ್ವ ವಿಶೇಷಾತ್ಮ ಅಂದ್ರೆ ಏನು ನೋಡೋಣ. ಇಲ್ಲಿ ಶುದ್ಧ ಸತ್ವ ವಿಶೇಷಾತ್ಮ ಅಂತಂದ್ರೆ ಈಗ ನಮಗೆ ಗೊತ್ತಾಯಿತು ಭಾವ ಹಂತದಲ್ಲಿ ಏನಾಗಿರುತ್ತೆ, ವ್ಯಕ್ತಿಯಲ್ಲಿ ಪ್ರಕೃತಿಯ 3 ಗುಣಗಳು ಅದು ಕೂಡ ಮೀರಿರ್ತಾನೆ, ಆವಾಗ ಅಲ್ಲಿ ಶುದ್ಧ ಸತ್ವ ಇರುತ್ತದೆ. ಈ ಶುದ್ಧ ಸತ್ವ ಇರುವಾಗ ಯಾವ ರೀತಿ ಇರುತ್ತೆ ಅಂತಂದ್ರೆ ಭಗವಂತನ ಅಂತರಂಗ ಶಕ್ತಿ ಅಲ್ಲಿಯ ಆ ಗುಣಗಳು ಬರ್ತದೆ. ಯಾವ ಗುಣಗಳು? ಹ್ಲಾದಿನಿ ಮತ್ತು ಸಂವಿತ್ ಗುಣಗಳು. ಹ್ಲಾದಿನಿ ಅಂತ ಸಂವಿತ್ ಶಕ್ತಿ, ಹ್ಲಾದಿನಿ ಮತ್ತು ಸಂವಿತ್ ಶಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಅಂತರಂಗ ಶಕ್ತಿಯಲ್ಲಿ 3 ಬಗೆ ಗೊತ್ತುಂಟು ನಮಗೆ. ಏನು? ಸಂಧಿನಿ, ಸಂವಿತ್ ಮತ್ತು ಹ್ಲಾದಿನಿ ಅಂತ. ಹ್ಲಾದಿನಿ ಅಂತಂದರೆ ಅದು ಪ್ಲೆಜರ್ ಪೊಟೆನ್ಸಿ, ಆನಂದ ಶಕ್ತಿ. ಸಂವಿತ್ ಅಂತಂದರೆ ಜ್ಞಾನ ಶಕ್ತಿ. ಮತ್ತು ಸಂಧಿನಿ ಅಂದರೆ ಶಾಶ್ವತತೆ. ಸೊ ಈಗ ಯಾವಾಗ ವ್ಯಕ್ತಿ ಭಾವ ಹಂತಕ್ಕೆ ಬರ್ತಾನೆ ಆಗ ಆತನ ಹೃದಯದೊಳಗೆ, ಆ ಭಕ್ತನ ಹೃದಯದೊಳಗೆ ಈ ಸಂವಿತ್ ಮತ್ತು ಹ್ಲಾದಿನಿ ಶಕ್ತಿ ಅದರೊಳಗೆ ಇಳಿತದೆ, ಅಂದರೆ ಪ್ರವೇಶ ಮಾಡ್ತದೆ. ಸೊ ಆ ಪ್ರವೇಶ ಮಾಡೋದ್ರಿಂದ ಆ ವ್ಯಕ್ತಿಯ ಹೃದಯ ಮೆದುವಾಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಹಾಗಾಗಿ ಈ ರೀತಿಯ ಹಂತದಲ್ಲಿದ್ದಾಗ, ಭಾವಭಕ್ತಿ ಹಂತದಲ್ಲಿದ್ದಾಗ ಒಬ್ಬ ವ್ಯಕ್ತಿಗೆ ಭೌತಿಕ ಸುಖದ ಅಪೇಕ್ಷೆ ಇರೋದಿಲ್ಲ. ಯಾಕೆ ಅವನಿಗೆ ಭೌತಿಕ ಸುಖದ ಅಪೇಕ್ಷೆ ಇರೋದಿಲ್ಲ ಅಂತಂದರೆ ಪರಂ ದೃಷ್ಟ್ವ ನಿವರ್ತತೆ. ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ವಿಷಯಾಮಿ ನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವ ನಿವರ್ತತೆ. ಅಂದರೆ ಆ ಭಕ್ತನಿಗೆ ಪರಂ ದೃಷ್ಟ್ವ ಭಗವಂತನಲ್ಲಿ ಆಸಕ್ತಿ ಬರುತ್ತದೆ. ಭಗವಂತನಲ್ಲಿ ಆಸಕ್ತಿ ಬಂದಾಗ ಆ ಭಗವಂತನ ಭೌತಿಕ ಸುಖಗಳಿಗೆ ಹಾತೊರೆಯೋದಿಲ್ಲ. ಅವನು ಆ ಭಗವಂತನಲ್ಲಿ ಆನಂದವನ್ನು ಪಡೀಲಿಕ್ಕೆ ನೋಡ್ತಾನೆ. ಅದಕ್ಕೆ ಸೇವಾನಂದ ಇದನ್ನು ಹೇಳ್ತಾರೆ. ಈಗ ಇಲ್ಲಿ ರತಿ ಹೇಳುವ ಶಬ್ದವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ರತಿ ಹೇಳುದು ಕೃಷ್ಣ. ರತಿ ಅಂತಂದ್ರು ಒಂದೇ, ಭಾವ ಅಂದರೂ ಒಂದೇ. ಸೊ ಹಾಗಾಗಿ ಇಲ್ಲಿ ನಾವು ರತಿ ಅಂತ ಕಂಡಾಗ ಅದನ್ನು ಭಾವ ಅಂತ ಕೂಡ ನಾವು ತಿಳ್ಕೊಳ್ಬೇಕು. ಈ ಭಾವ ಅಥವಾ ರತಿಯನ್ನ, ಭಾವಭಕ್ತಿ ಅಥವಾ ರತಿಯನ್ನ ಭಗವಂತ ತನ್ನಲ್ಲಿ ಭದ್ರವಾಗಿರಿಸಿದ್ದಾನೆ. ಅಂದರೆ ಶುದ್ಧ ಭಕ್ತರಿಗೆ ಮಾತ್ರ ಕೊಡ್ತಾನೆ, ಎಲ್ಲರಿಗೂ ಅವನ ಭಕ್ತಿಯನ್ನು ಕೊಡೋದಿಲ್ಲ. ಯಾವ ಭಕ್ತಿಯನ್ನ? ಭಾವಭಕ್ತಿ. ಅದು ತುಂಬ ಮುಂದುವರಿದ ಹಂತ. ಯಾಕೆ ಕೊಡೋದಿಲ್ಲ ಎಲ್ಲರಿಗೂ? ಯಾಕೆ ಅಂತಂದರೆ ಕೃಷ್ಣ ಭಾವಭಕ್ತಿಗೆ ಬಂದ ವ್ಯಕ್ತಿ ಆ ಕೃಷ್ಣನನ್ನೇ ಹತೋಟಿಯಲ್ಲಿ ಇಡ್ಬೋದು, ನಿಯಂತ್ರಿಸಲಿಕ್ಕೆ ಸಾಧ್ಯ. ನಾವು ನೋಡ್ತೇವೆ ಅಂದರೆ ನಮ್ಮ ಯಶೋಧ ಮಾತಾ ಕೃಷ್ಣನನ್ನೇ ಕಟ್ಟಿ ಹಾಕ್ಬಿಡ್ತಾಳೆ ದಾಮೋದರ ಲೀಲೆಯಲ್ಲಿ. ಸೊ ಹಾಗಾಗಿ ಕೃಷ್ಣ ಭಕ್ತರ ಒಂದು ನಿಯಂತ್ರಣಕ್ಕೆ ಬರ್ತಾನೆ. ಸೊ ಆದ್ದರಿಂದ ಕೇವಲ ಶುದ್ಧ ಭಕ್ತರಿಗೆ ಮಾತ್ರ ಈ ಒಂದು ಭಾವಭಕ್ತಿಯನ್ನು ಭಗವಂತ ಕೊಡ್ತಾನೆ. ಸೊ ಬೇರೆಯವರಿಗೆ ಅಲ್ಲಿ ಭಾವಭಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಭಕ್ತಿ ಪ್ರೇಮ ಸೂರ್ಯಾಂಶ ಸಾಮ್ಯ ಭಾಕ್. ಭಾವಪ್ರೇಮದ ಆರಂಭ ಸೂರ್ಯನಂತೆ ಅಂಶು ಒಂದು ಕಿರಣ ಸಾಮ್ಯ ಭಾಕ್ ಹೋಲುತ್ತದೆ.
ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಭಾವವು ಪ್ರೇಮದ ಆರಂಭದ ಹಂತ. ಇನ್ನೇನು ಪ್ರೇಮ ಭಕ್ತಿ ಪ್ರಾರಂಭ ಆಗಬೇಕು, ಅದೇ ಭಾವ. ಸೊ ಹಾಗಾಗಿ ಈಗ ಯಾವಾಗ ಈ ಭಾವಭಕ್ತಿಯಲ್ಲಿ ವ್ಯಕ್ತಿ ಮುಂದುವರಿತಾನೆ ಆವಾಗ ಆ ಪ್ರೇಮವಾಗಿ ಅದು ಪರಿವರ್ತನೆ ಹೊಂದುತ್ತದೆ. ಸೊ ಹಾಗಾಗಿ ಪ್ರೇಮ ಭಕ್ತಿ ಅಂದರೆ ಅದು ಭಕ್ತಿಯ ಕೊನೆಯ ಹಂತ. ಈ ಭಕ್ತಿಯ ಕೊನೆಯ ಹಂತ ಇದು ಪ್ರೇಮ ಭಕ್ತಿ ಇದು ತುಂಬ ಅಂದರೆ ಪಡೆಯುವುದು ಬಹಳ ಕಷ್ಟ, ಅದು ಅಸಾಧ್ಯ ಅಂತ ಅನಿಸಿಬಿಡುತ್ತೆ ಅಲ್ವಾ? ಹೌದು ಮಾತಾಜಿ. ಆದರೆ ಇದೇ ಪ್ರೇಮ ಭಕ್ತಿಯನ್ನು ಕೊಡಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಈ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ. ಶ್ರೀಕೃಷ್ಣನೇ, ಭಗವಾನ್ ಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಭಕ್ತರ ರೂಪದಲ್ಲಿ ರಾಧಾ ಭಾವದಲ್ಲಿ ಬಂದಿದ್ದಾರೆ. ಸೊ ಅದಕ್ಕೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೋ ಗೌರತ್ವಿಷೇ ನಮಃ. ಅಂದರೆ ಕೃಷ್ಣ ಪ್ರೇಮ ಇದನ್ನು ಕೊಡ್ಲಿಕ್ಕಾಗಿ ಆಗ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಗೌರತ್ವಿಷ ಅಂದರೆ ಚೈತನ್ಯ ಮಹಾಪ್ರಭುಗಳು. ಸೊ ಹಾಗಾಗಿ ನಮಗೆ ಕೃಷ್ಣ ಪ್ರೇಮ ಕೊಡ್ತಾ ಇದ್ದಾರೆ, ಅವರು ಕೊಡ್ಲಿಕ್ಕಾಗಿ ಬಂದಿದ್ದಾರೆ. ಯಾಕೆ ಅಂತಂದರೆ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನು ಹಂಚಲಿಕ್ಕೆ ಬಂದಿದ್ದಾರೆ. ಸೊ ಈ ಹರೇ ಕೃಷ್ಣ ಮಹಾಮಂತ್ರದಿಂದ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಬೋದು. ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ, ಉದಾರತೆಯಿಂದ ಕೊಡ್ತಾ ಇದ್ದಾರೆ. ಅವರು ಯಾರಿಗೆ ಏನೋ ಅರ್ಹತೆ ಇದೆ ಅಥವಾ ಯಾರಿಗೆ ಅರ್ಹತೆ ಇಲ್ಲ ಇದನ್ನೆಲ್ಲ ಕೂಡ ನೋಡ್ತಾ ಇಲ್ಲ. ಸೊ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥದ್ದು ಹರಿನಾಮ. ಸೊ ಹಾಗಾಗಿ ಈ ಹರಿನಾಮವನ್ನ ಕೊಡ್ಲಿಕ್ಕೆ ಅವರು ಬಂದಿದ್ದಾರೆ. ಹರಿನಾಮದಿಂದ ನಾವು ಭಾವಭಕ್ತಿಯಿಂದ ದಾಟಿ ಪ್ರೇಮ ಭಕ್ತಿಯು ಕೂಡ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಭಾವ ಹೇಳ್ತಕ್ಕಂಥದ್ದು ಪ್ರೇಮದ ಆರಂಭ. ಸೊ ಸೂರ್ಯನ ಒಂದು ಕಿರಣ, ಈಗ ಸೂರ್ಯನ ಒಂದು ಕಿರಣ ಚೂರು ಅರುಣೋದಯ ಬರ್ತಾ ಇದೆ, ಅದು ಆ ಸಂದರ್ಭ, ಅದು ಭಾವಹಂತ. ಆ ಭಾವಹಂತ ಯಾವಾಗ ಅದು ವೃದ್ಧಿ ಹೊಂದುತ್ತದೆ, ಯಾವಾಗ ಅದು ಮೆಚೂರ್ ಆಗುತ್ತೆ, ಅದು ಪ್ರೇಮ ಹಂತ ಅಥವಾ ಪ್ರೇಮದ ಭಕ್ತಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ ಓದಿ. ಯಾರು ಓದ್ಲಿಕ್ಕೆ ಬಯಸ್ತೀರಿ ಹ್ಯಾಂಡ್ ರೈಸ್ ಮಾಡಿ, ಓದಿದವರು ಹ್ಯಾಂಡ್ ಆಮೇಲೆ ಕೆಳಗೆ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾವಭಕ್ತಿ ಪ್ರೇಮ ಸೂರ್ಯಾಂಶು ಸಾಮ್ಯ ಭಾಗ. ಈ ಮಾತಿಗೆ ಸಂಬಂಧಿಸಿದಂತೆ ಉನ್ಮಾದವು ದೇವೋತ್ತಮ ಪುರುಷನಲ್ಲಿ ಇರಿಸುವ ಶುದ್ಧ ಪ್ರೇಮದ ಮೊದಲ ಲಕ್ಷಣ ಎಂದು ತಂತ್ರಗಳಲ್ಲಿ ಒಂದು ಹೇಳಿಕೆ ಇದೆ. ಪೇಜ್ 139 ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಈಗ ಪ್ರೇಮ ಸೂರ್ಯಾಂಶು ಸಾಮ್ಯ ಭಾಗ್ ಅಂದ್ರೆ ಇಲ್ಲಿ ಭಾವ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಶುದ್ಧ ಪ್ರೇಮದ ಮೊದಲ ಲಕ್ಷಣ ಬರುತ್ತದೆ. ಭಾವದಲ್ಲಿ ಭಾವಭಕ್ತಿಯಲ್ಲಿ ಅದು ಏನ್ ಬರುತ್ತೆ ಅಂತಂದ್ರೆ ಉನ್ಮಾದ ಸ್ಥಿತಿ. ಉನ್ಮಾದ ಅಂತಂದ್ರೆ ಎಕ್ಸ್ಟೆಸಿ. ಉನ್ಮಾದ ಅಂದ್ರೆ ಏನು? ಎಕ್ಸ್ಟೆಸಿ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅಂದ್ರೆ ಉನ್ಮಾದ ಸ್ಥಿತಿ ಬಂತು ಅಂತಂದ್ರೆ ಅಲ್ಲಿ ಬರ್ತಕ್ಕಂಥದ್ದು ಪ್ರೇಮದ ಮೊದಲ ಲಕ್ಷಣ ಭಾವದಲ್ಲಿ ಬರುತ್ತೆ. ಹರೇ ಕೃಷ್ಣ. ಲಕ್ಷ್ಮೀ ಬೇಬಿ ಮಾತಾಜಿ ಓದಿ. ಚಿತ್ತ ಮಸೃಣ್ಯ ಕೃದ್ ಅಸೌ ಭಾವ. ಚಿತ್ತ ಹೃದಯದಲ್ಲಿ, ಮಸೃಣ್ಯ ಮೃದುತ್ವ. ಉನ್ಮಾದದ ಘಟ್ಟದಲ್ಲಿ ವ್ಯಕ್ತಿಯು ಆನಂದ ಬಾಷ್ಪಗಳನ್ನು ಸುರಿಸುವುದೋ ಇಲ್ಲವೇ ಮೈಕಂಪನಕ್ಕೆ ಈಡಾಗುವುದೋ ಕಂಡುಬರುತ್ತದೆ. ಹರೇ ಕೃಷ್ಣ ಮಾತಾಜಿ. ಸೊ ಹಾಗಾಗಿ ಭಾವ ಹಂತದಲ್ಲಿ ಹೃದಯ ಮಿದುತ್ವ ಆಗತ್ತೆ, ಹೃದಯ ಮಿದು ಆಗತ್ತೆ ಅಂತ ನೋಡಿದ್ವಿ ನಾವು. ಆಗ ವ್ಯಕ್ತಿಯಲ್ಲಿ ಯಾವ ಲಕ್ಷಣ ಕಾಣುತ್ತೆ ಅಂತಂದ್ರೆ ಆನಂದ ಬಾಷ್ಪಗಳನ್ನು ಸುರಿಸುತ್ತಾನೆ ಯಾವಾಗ ಭಾವ ಹಂತದಲ್ಲಿ ಇದ್ದಾನೆ. ಈಗ ನೋಡಿ, ಈ ಆನಂದ ಬಾಷ್ಪ ಸುರಿಸುವುದು ಅಂತಂದರೆ ಈಗ ಅಂಬರೀಷ ಮಹಾರಾಜ, ಅವನಿಗೆ ದುರ್ವಾಸ ಮುನಿ ಅವನನ್ನು ಇಕ್ಕಟ್ಟಿನಲ್ಲಿ ಸೇರಿಸಿದಾಗ ಅಂಬರೀಷ ಮಹಾರಾಜ ಅವರು ಆನಂದ ಅಂದರೆ ಅವರು ಕಣ್ಣಿನಲ್ಲಿ ನೀರು ಬಂತು. ಅದು ಆ ಬಾಷ್ಪ, ಆನಂದ ಬಾಷ್ಪ ಅಂತಂದ್ರೆ ಅದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವರು ಭಾವ ಹಂತದಲ್ಲಿದ್ದರು, ಆ ಭಾವ ಹಂತಕ್ಕೆ ಹೋಗಿದ್ರು. ಸೊ ಅದಕ್ಕೆ ಅಲ್ಲಿ ಆ ಥರ ಬರುತ್ತದೆ. ಇವನ್ನು ನಾವು ಇನ್ನೊಂದು ನೋಡ್ತೇವೆ ಅಂದರೆ ಈ ಚೈತನ್ಯ ಮಹಾಪ್ರಭುಗಳು, ಅವರು ಈ ಚೈತನ್ಯ ಮಹಾಪ್ರಭುಗಳು ಭಕ್ತರ ಒಂದು ರೂಪದಲ್ಲಿ ಬಂದಿದ್ದಾರೆ. ಸೊ ಯಾವಾಗ ನೋಡಿದ್ರು ಕೃಷ್ಣನ ನೆನಪು ಬಂದರೆ ಸಾಕು. ಯಾವಾಗ ಹೇಗೆ ಬರುತ್ತೆ ಅವರಿಗೆ ಕೃಷ್ಣನ ನೆನಪು ಬರೋದು, ಅವರು ಕೃಷ್ಣನ ಒಂದು ಕೊಳಲಿನ ಧ್ವನಿ ಕೇಳಿದರೆ, ಅಥವಾ ನವಿಲುಗರಿ ಕಂಡ್ರೆ, ಅಥವಾ ಯಮುನಾ ನದಿಯನ್ನು ಕಂಡ್ರೆ, ಅಥವಾ ಅವರು ಗೋವರ್ಧನ ಗಿರಿಯನ್ನು ನೋಡಿದರೆ, ಆಗ ಅಲ್ಲ ಅವರು
ಸಂಪೂರ್ಣವಾಗಿ ಭಾವ ಹಂತಕ್ಕೆ ಹೊರಟೋಗ್ಬಿಡ್ತಿದ್ರು. ಅಂದರೆ ಅದೆಲ್ಲವೂ ಕೂಡ ಕೃಷ್ಣನ ಉತ್ಕಟ ನೆನಪನ್ನು ಅವರಿಗೆ ತಂದು ಕೊಡ್ತಿತ್ತು. ಸೊ ಹಾಗಾಗಿ ಆ ಸಮಯದಲ್ಲಿ ಅವರು ಆನಂದ ಬಾಷ್ಪವನ್ನು ಸುರಿಸೋದು, ಆಮೇಲೆ ಮೈಯೆಲ್ಲ ಕಂಪನ ಆಗೋದು, ಮೂರ್ಛೆ ತಪ್ಪಿ ಬೀಳುವುದು, ಇದನ್ನೆಲ್ಲ ಮಾಡ್ತಾಯಿದ್ರು. ಇದೆಲ್ಲ ಶುದ್ಧ ಭಕ್ತನಲ್ಲಿ ಇರ್ತಕ್ಕಂತಹ ಭಾವಭಕ್ತಿಯ ಲಕ್ಷಣಗಳು. ಸೊ ಹಾಗಾಗಿ ಇಲ್ಲಿ ಮೈ ಕಂಪಿಸುವುದು, ಆನಂದ ಬಾಷ್ಪಗಳನ್ನು ಸುರಿಸುವುದು ಇದು. ಸೊ ಭಾವದ ಹಂತದಲ್ಲಿ ಇನ್ನೂ ಅನೇಕ ಬರುತ್ತೆ, ಅಷ್ಟಸಾತ್ವಿಕ ಭಾವ ಅಂತ ಬರುತ್ತೆ. ಸೊ ಅದನ್ನು ನಾವು ಮುಂದಿನ ಸ್ಲೈಡ್ಗಳಲ್ಲಿ ನೋಡಲಿದ್ದೇವೆ. ಸೊ ಹಾಗಾಗಿ ಕಣ್ಣಲ್ಲಿ ನೀರು ಬರುವುದು, ಆಮೇಲೆ ಮೈ ಕಂಪಿಸುವುದು, ಮೈ ಬೆವರಿಳಿಯುವುದು, ಮೈನ ಕೂದಲುಗಳು ನೆಟ್ಟಗೆ ನಿಲ್ಲುವುದು, ಮತ್ತು ಅದು ಆಮೇಲೆ ಭೂಮಿಯ ಮೇಲೆ ಬಿದ್ದು ಹೊರಳಾಡುವುದು, ಇದೆಲ್ಲ ಲಕ್ಷಣಗಳು ಕಾಣುತ್ತೆ. ಮೂರ್ಛೆ ತಪ್ಪಿ ಬೀಳುವುದು, ಇದೆಲ್ಲ ಬರುತ್ತೆ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಭಕ್ತಿ ಭಗವಂತನ ಆಂತರಿಕ ಶಕ್ತಿ ಸಾತ್ವಿಕ್ ಮತ್ತು ಲಾದಿನಿ ಭಕ್ತನ ಹೃದಯಕ್ಕೆ ಹೋಗುತ್ತದೆ. ಭಾವ ಪ್ರೇಮದ ಆರಂಭ, ಹೃದಯ ಮೃದುವಾಗಲು ಕಾರಣವಾಗುತ್ತದೆ. ಹರೇ ಕೃಷ್ಣ. ಕೃಷ್ಣ. ಈ ಹೃದಯ ಮೃದುವಾಗ್ಲಿಕ್ಕೆ ಕಾರಣ ಏನಾಗತ್ತೆ ಅಂತಂದ್ರೆ, ಹೃದಯ ಮೃದುವಾಗ್ಲಿಕ್ಕೆ ಕಾರಣ ಅಲ್ಲಿ ಲಾದಿನಿ ಶಕ್ತಿ ಮತ್ತೆ ಸಂವಿತ್ ಶಕ್ತಿ, ಎರಡೂ ಶಕ್ತಿ ಕೂಡ ಭಗವಂತ ಕೃಷ್ಣನಲ್ಲಿರ್ತಕ್ಕಂಥ ಆಂತರಂಗ ಶಕ್ತಿ ಅದು ಭಕ್ತನ ಹೃದಯಕ್ಕೆ ಹೋಗ್ತದೆ. ಭಕ್ತನ ಹೃದಯದ ಒಳಗೆ ಇವು ಇಳಿದಾಗ, ಲಾದಿನಿ ಶಕ್ತಿ ಮತ್ತೆ ಸಂವಿತ್ ಶಕ್ತಿ ಇಳಿದಾಗ ಆ ಭಾವದ ಲಕ್ಷಣಗಳು ಕಂಡುಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಹೃದಯವನ್ನ ಅವು ಮಿದು ಮಾಡುತ್ತೆ. ಹರೇ ಕೃಷ್ಣ. ಲಕ್ಷ್ಮೀ ಬಿವಿ ಮಾತಾಜಿ ಓದಿ. ಭಾವಭಕ್ತಿಯನ್ನು ಹೇಗೆ ಸಾಧಿಸುವುದು? ಪ್ರತಿಯೊಬ್ಬರೂ ಆ ಭಾವ ಹಂತವನ್ನು ಪಡೆಯಬಹುದು. ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯಲ್ಲಿ ರೂಪ ಗೋಸ್ವಾಮಿಯವರು ಭಾವ ಹಂತಕ್ಕೆ ಹೇಗೆ ಬರುತ್ತಾರೆ ಎಂಬುದನ್ನು ವಿವರಿಸಿದ್ದಾರೆ. ಭಾವ ಹಂತ ಎಂದರೆ ಪರಿಪೂರ್ಣತೆಗೆ ಸ್ವಲ್ಪ ಮೊದಲು ಭಾವ ಹಂತಕ್ಕೆ ಬರಬೇಕು. ಮುಂದಿನ ಹಂತವು ಪರಿಪೂರ್ಣತೆಯಾಗಿದೆ. ಮುಂದಿನ ಹಂತವು ಪರಿಪೂರ್ಣತೆಯಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಭಕ್ತಿಯನ್ನು ಹೇಗೆ ಸಾಧಿಸುವುದು ಮುಂದುವರಿಕೆ. ಹಾಗಾದರೆ ಈ ಭಾವದ ಹಂತಕ್ಕೆ ಹೇಗೆ ಬರುವುದು ಎಂದು ರೂಪಾ ಗೋಸ್ವಾಮಿ ವಿವರಿಸಿದ್ದಾರೆ. ಅದೋ ಶ್ರದ್ಧಾ, ಮೊದಲನೇದಾಗಿ ಸ್ವಲ್ಪ ನಂಬಿಕೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಭಾವಭಕ್ತಿಯನ್ನ ಹೇಗೆ ಸಾಧಿಸ್ತಕ್ಕಂಥದ್ದು? ಈ ಭಾವಭಕ್ತಿಯನ್ನ ಎಲ್ಲರಿಗೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹೇಗೆ ಇದನ್ನ ಸಾಧಿಸುವುದು ಅಂತಂತಂದ್ರೆ ಆ ಶ್ರದ್ಧೆಯಿಂದ ಪ್ರಾರಂಭವಾಗುತ್ತೆ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ಮತ್ತೆ ನಿಷ್ಠ, ರುಚಿ, ಆಸಕ್ತಿ, ಭಾವ ಮತ್ತು ಪ್ರೇಮ, ಇದು ಹಂತಗಳು. ಹಾಗಾಗಿ ಈ ಹಂತವನ್ನ ನಾವು ಮೊದಲು ಆ ಶ್ರದ್ಧಾ ಅಂದ್ರೆ ಸ್ವಲ್ಪವಾದ ಒಂದು ನಂಬಿಕೆ, ಕೋಮಲವಾದ ಶ್ರದ್ಧೆ. ಯಾರಲ್ಲಿ ಶ್ರದ್ಧೆ ಇದು ಶ್ರದ್ಧೆಯನ್ನು ಪಡ್ಕೊಳ್ತಕ್ಕಂಥದ್ದು ಕೋಮಲವಾದ ನಂಬಿಕೆ ಭಗವಂತನಲ್ಲಿ ಮತ್ತು ಶಾಸ್ತ್ರಗಳಲ್ಲಿ. ಈಗ ಭಾವಭಕ್ತಿಯನ್ನು ಹೇಗೆ ಸಾಧಿಸುವುದು ಅಂತ ಈ ಹಂತಕ್ಕೆ ಏರ್ಲಿಕ್ಕೆ, ಭಾವಭಕ್ತಿ ಹಂತಕ್ಕೆ ಏರ್ಲಿಕ್ಕೆ ಎರಡು ರೀತಿಯ ಮಾರ್ಗಗಳಿವೆ. ಒಂದು ಸಾಧನ ಭಕ್ತಿ, ಮತ್ತೊಂದು ಕೃಪೆ. ಈ ಸಾಧನೆಯನ್ನು ಮಾಡುವುದು ಇಲ್ಲಿ ಭಾವ ಅಂತನ್ನು ತಲುಪಲಿಕ್ಕೆ ಒಂದು ದಾರಿ. ಸೊ ಹಾಗಾಗಿ ಇಲ್ಲಿ ಎರಡನೆಯ ದಾರಿಯನ್ನು ಕೃಪೆ ಅಂತ ಹೇಳ್ತಾರೆ, ಭಗವಂತನ ಮತ್ತು ಶುದ್ಧ ಭಕ್ತರ ಕೃಪೆ. ಇಲ್ಲಿ ಸಾಧನ ಅಂದ್ರೆ ಏನು ನೋಡೋಣ. ಸಾಧನ ಅಂದ್ರೆ ನಮಗೆ ಈಗ ನೋಡಿದ್ದೇವೆ, ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ವೈದಿ ಸಾಧನ ಭಕ್ತಿಯಲ್ಲಿ ಏನಾಗುತ್ತೆ, ಸಾಧನೆಗಳನ್ನು ಮಾಡಬೇಕು ಅಂತಂದ್ರೆ ಅಂದ್ರೆ ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡಬೇಕು. ಗುರುವಿನ ಮಾರ್ಗದರ್ಶನ ಸಾಧನ ಭಕ್ತಿ ಮಾಡಬೇಕು. ಏನು ಮಾಡಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ಆಮೇಲೆ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು, ಜಪವನ್ನು ಮಾಡಬೇಕು, ಮಂಗಳಾರತಿಯನ್ನು ನಾವು ನೋಡಬೇಕು, ಅದಕ್ಕೆ ಮಂಗಳಾರತಿಗೆ ಹಾಜರಾಗಬೇಕು ಪ್ರತಿನಿತ್ಯ. ಆಮೇಲೆ ದೇವರಿಗೆ ನೈವೇದ್ಯ ನೀಡಬೇಕು, ಭಗವಂತನ ಬಗ್ಗೆ ಶ್ರವಣವನ್ನು ನಾವು ಮಾಡ್ತಕ್ಕಂಥದ್ದು. ಸೊ ಇದು ಸಾಧನ. ಈ ಸಾಧನ ಮಾಡ್ತಾ ನಾವು ರಾಗಾನುಗ ಭಕ್ತಿಗೆ ಹೋಗ್ಬೋದು. ಆ ರಾಗಾನುಗ ಭಕ್ತಿಯಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡ್ತಕ್ಕಂಥದ್ದು ಭಗವಂತನ ಭಕ್ತಿ ಸೇವೆ. ಸೊ ಈ ರೀತಿಯಾಗಿ ನಾವು ಭಾವಭಕ್ತಿಗೆ ಬರಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ ಕೃಪೆ ಮೂಲಕ. ಈ ಕೃಪೆ ಹೇಳೋದು ಹೇಗೆ, ಇದು ಭಗವಂತನ ಕೃಪೆಗೆ ಪಾತ್ರರಾಗುವ ಬಗೆ. ಕೆಲವರು ಕೇವಲ ಭಗವಂತನ ಕೃಪೆ ಮತ್ತು ಭಗವದ್ ಭಕ್ತರ ಅನುಗ್ರಹ. ಈಗ
ಭಗವದ್ಭಕ್ತರ ಅನುಗ್ರಹ ಈ ಎರಡನ್ನೂ ಕೂಡ ಮಾಡಿದ್ರೆ ನಮಗೆ ಕೃಪೆ ಸಿಕ್ಕತ್ತೆ. ಸೊ ಹಾಗಾಗಿ ಭಗವಂತನ ಭಕ್ತರಿಗೆ ಸೇವೆ ಮಾಡೋದು, ವೈಷ್ಣವ ಸೇವೆ ಮತ್ತು ಭಗವಂತನಿಗೆ ಸೇವೆ ಮಾಡೋದು, ಇದು ಇದರಿಂದ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ತುಂಬಾ ಮುಖ್ಯವಾದದ್ದು ಸಾಧನೆ. ಈಗ ಸಾಧನಾ ಭಕ್ತಿ ತುಂಬಾ ಮುಖ್ಯವಾದದ್ದು. ಯಾಕೆಂತಂದ್ರೆ ಆ ಸಾಧನ ಭಕ್ತಿಯಿಂದನೇ ಹೆಚ್ಚಿನಾಗಿ ವ್ಯಕ್ತಿಗಳು ಭಾವದ ಹಂತಕ್ಕೆ ಬರ್ತಾರೆ. ಭಕ್ತರ ಕೃಪೆಗೆ ಪಾತ್ರರಾಗೋದು ಅದು ತುಂಬಾ ಮುಖ್ಯವಾದದ್ದು. ಅದು ಕೂಡ ಅಂದರೆ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿಹಯ. ಅಂದರೆ ಸ್ವಲ್ಪ ಒಂದು ಕ್ಷಣದಷ್ಟು ಕೂಡ ನಾವು ಶುದ್ಧ ಭಕ್ತರ ಸಂಘ ಮಾಡಿದ್ರೆ ಅವಾಗ ನಮಗೆ ಸಿದ್ಧಿಯನ್ನ ಪಡಿಲಿಕ್ಕೆ ಸಾಧ್ಯ. ಸಿದ್ಧಿ ಅಂತಂದ್ರೆ ಪರಿಪೂರ್ಣತೆ ಅಂದ್ರೆ ಪ್ರೇಮದ ಅಂತ. ಸೊ ಹಾಗಾಗಿ ಈಗ ಕೃಪೆಯನ್ನ ನಾವೇ ನಂಬ್ಕೊಂಡಿರ್ಬೇಕಾ? ಇಲ್ಲ. ನಾವು ಕೃಪೆ ಸಿಕ್ಕುವುದು ಬಹಳ ಅಪರೂಪ. ಕೆಲವು ಜನರಿಗೆ ಕೃಪೆ ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ನಾವು ನೋಡಿ ಹೇಗೆ ಕೇಳಿದರೆ, ಈಗ ಒಬ್ಬ ವ್ಯಕ್ತಿ ಅಂದರೆ ಸಮಾಜದಲ್ಲಿ ಅವನು ಒಳ್ಳೆಯ ಅಂದರೆ ಸಾಂಸ್ಕೃತಿಕವಾಗಿ ಅಥವಾ ಅವನು ಸಾಮಾಜಿಕವಾಗಿ ಅಥವಾ ಏನೋ ಒಂದು ಸಾಧನೆ ಮಾಡಿರ್ತಾನೆ, ಅವರಿಗೆ ಗೌರವ ಡಾಕ್ಟರೇಟ್ ಕೊಡ್ತಾರೆ ಅಲ್ವಾ? ಹೌದು ಮಾತಾಜಿ. ಭೌತಿಕದಲ್ಲಿ. ಆದರೆ ಅದು ಎಲ್ಲರಿಗೂ ಸಿಕ್ಕುತ್ತಾ? ಇಲ್ಲ ಕೇವಲ ಕೆಲವೇ ಜನ, ಬೆರಳೆಣಿಕೆ ಎಷ್ಟು ಜನರಿಗೆ ಅಲ್ವಾ? ಸೊ ಹಾಗೆ ಈಗ ಜನರೆಲ್ಲ ಹಾಗಾದ್ರೆ ಹೇಗೆ ಪಡ್ಕೋಬೇಕು ಡಾಕ್ಟರೇಟು? ಸೊ ಅವರು ಚಿಕ್ಕ ಮಕ್ಕಳು ಅಲ್ಲಿ ಶಾಲೆಗೆ KG ಕ್ಲಾಸ್ಗೆ ಸೇರಬೇಕು, ಅಲ್ಲಿಂದ ಮುಂದೆ ಪ್ರೈಮರಿ ಶಾಲೆ ಮಾಡಬೇಕು, ಆಮೇಲೆ ಮಿಡ್ಲ್ ಸ್ಕೂಲ್ ಓದಬೇಕು, ಆಮೇಲೆ ಹೈಸ್ಕೂಲ್ ಓದಬೇಕು, ಡಿಗ್ರಿ ಪಡ್ಕೋಬೇಕು, ಪೋಸ್ಟ್ ಗ್ರಾಜ್ಯುಯೇಷನ್ ಪಡ್ಕೋಬೇಕು, ಆಮೇಲೆ ಡಾಕ್ಟರೇಟ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನು ಅದು ಎಲ್ಲರೂ ಸುಮ್ಮನೆ ನನಗೆ ಏನಾದರೂ ಸಾಧನೆ ಮುಂದೆ ಮಾಡ್ತೇನೆ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಹಾಗಾಗಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಆ ಕೃಷ್ಣ ಪ್ರೇಮ ಸಿಗೋದು ಸಾಧ್ಯ ಆಗೋದಿಲ್ಲ. ನಾವು ಸಾಧನ ಭಕ್ತಿಯನ್ನು ಮಾಡಬೇಕು. ಸಾಧನ ಭಕ್ತಿಯನ್ನು ಮಾಡಿ ಭಗವಂತನ ಕೃಪೆಗಾಗಿ ಕಾಯಬೇಕು. ಸೊ ಹಾಗಾಗಿ ಸಾಧನ ಭಕ್ತಿಯನ್ನು ಮಾಡುವುದು ಹಾಗೂ ಭಗವಂತನ ಕೃಪೆಗಾಗಿ ಕಾಯುವುದು, ಇದು ಸರಿಯಾದ ವಿಚಾರ ಅಲ್ವಾ? ಹೌದು ಮಾತಾಜಿ, ಇದು ಸರಿಯಾದ ವಿಚಾರ. ಹೌದು. ಹರೇ ಕೃಷ್ಣ, ಇದು ಸರಿಯಾದ ವಿಚಾರ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವಭಕ್ತಿಯನ್ನು ಹೇಗೆ ಸಾಧಿಸುವುದು? ಕೃಷ್ಣ ಅಥವಾ ಅವನ ಭಕ್ತರ ವಿಶೇಷಾನುಗ್ರಹದ ಮೂಲಕ ಆ ಘಟ್ಟವನ್ನು ತಲುಪುವುದು ತುಂಬಾ ಅಪರೂಪ. ಈ ಎಲ್ಲಾ ಮಾತಿನ ಅರ್ಥ, ವ್ಯಕ್ತಿಯು ಭಕ್ತರ ಸಂಘದಲ್ಲಿದ್ದು ಕಟ್ಟುನಿಟ್ಟಿನಿಂದ ಭಕ್ತಿ ಸೇವೆ ಮಾಡಬೇಕು. ಆಗ ದೈವೋನ್ಮಾದದ ಘಟ್ಟವನ್ನು ಮುಟ್ಟುವ ಭರವಸೆ ಇರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕೃಷ್ಣ ಅಥವಾ ಕೃಷ್ಣನ ಭಕ್ತರ ವಿಶೇಷ ಅನುಗ್ರಹದ ಮೂಲಕ ಈ ಘಟ್ಟವನ್ನು ತಲುಪೋದು ಬಹಳ ಅಪರೂಪ. ಸೊ ಹಾಗಾಗಿ ನಾವು ಮಾಡ್ತಕ್ಕಂಥದ್ದು ಸಾಧನ ಭಕ್ತಿ ಮತ್ತು ಭಕ್ತಿ ಸೇವೆ, ಇದನ್ನ ಮಾಡೋದಕ್ಕೆ ಆಗ ನಮಗೆ ಆ ಭಾವದ ಹಂತ ಮುಟ್ಟಲಿಕ್ಕೆ ನಮಗೆ ಏನಾಗಿರುತ್ತೆ, ಭರವಸೆ ಇರ್ತದೆ. ಸೊ ಈಗ ಭಾವ ಅಂದ್ರೆ ಮತ್ತೆ ರತಿ ಎರಡು ಕೂಡ ಒಂದೇ ಅರ್ಥ. ಸೊ ಈ ಭಾವ ಮತ್ತು ರತಿ, ಸೊ ಇದನ್ನ ನಾವು ಸಾಧನ ಭಕ್ತಿಯ ಮೂಲಕ ಭಾವಭಕ್ತಿಗೆ ಬರಬಹುದು, ಅಥವಾ ಕೃಪೆಯನ್ನು ಅವಲಂಬಿಸಿ ಪಡ್ಕೊಂಡು ನಾವು ಭಾವಭಕ್ತಿಗೆ ಬರಬಹುದು. ಸೊ ಹಾಗಾಗಿ ಇಲ್ಲಿ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ಸೊ ಹಾಗಾಗಿ ಇಷ್ಟು ದಿನ ನಾವೇನು ಕಲ್ತಿದ್ವಿ, ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ಈಗ ಈಗ ಉದಾಹರಣೆಗಳನ್ನು ನೋಡೋಣ. ಸಾಧನ ಭಕ್ತಿಯನ್ನು ಮಾಡಿ ಯಾರು ಭಾವಭಕ್ತಿಗೆ ಬಂದರು. ಇಲ್ಲಿ ನಾರದ ಮುನಿಗಳ ಉದಾಹರಣೆ ಕೊಡ್ತಾರೆ. ನಾರದ ಮುನಿಗಳ ಕತೆ ನಮ್ಗೆಲ್ಲರಿಗೂ ಗೊತ್ತು. ಚಾತುರ್ಮಾಸ ಸಮಯದಲ್ಲಿ ಭಕ್ತರು ಅವರ ಮನೆಗೆ ಬಂದಿದ್ರು. ಆವಾಗ ಅವರ ತಾಯಿ ಅವರಿಗೆ, ಆ ಭಕ್ತರಿಗೆ ಸೇವೆ ಮಾಡಿದ್ಲು. ಆ ತಾಯಿ ಜೊತೆಗೆ ಚಿಕ್ಕ ಹುಡುಗ ನಾರದ ಮುನಿ ಅವರು ಭಕ್ತಿ ಸೇವೆಯನ್ನ ಆ ಒಂದು ಭಕ್ತರ ಭಕ್ತಿ ಸೇವೆಯನ್ನ ಅವರು ಮಾಡಿದ್ರು. ಮತ್ತು ಅವರ ಮೂಲಕ ಅವರು ಭಕ್ತಿ ವಿಚಾರಗಳನ್ನೆಲ್ಲ ತಿಳ್ಕೊಂಡ್ರು, ಯಾವ ರೀತಿ ಭಕ್ತಿ ಮಾಡಬೇಕು ಇದನ್ನೆಲ್ಲ ತಿಳ್ಕೊಂಡ್ರು. ಆಮೇಲೆ ಅದೇ ತರಹ ಅವರು ಭಕ್ತಿಯನ್ನು ಮಾಡಿ ಮತ್ತೆ ಭಕ್ತಿಯಲ್ಲಿ ಅವರು ಸಾಧನೆಯನ್ನು ಮಾಡಿದರು. ಸೊ ಇದು ವೈದಿ ಸಾಧನ ಭಕ್ತಿ.
ಸೊ ಅದೇ ರೀತಿ ನಾವು ಇನ್ನೊಂದು ಉದಾಹರಣೆಯನ್ನು ಕೂಡ ನೋಡ್ಬೋದು, ಧ್ರುವ ಮಹಾರಾಜ. ಸೊ ಧ್ರುವ ಮಹಾರಾಜನು ಕೂಡ ಅವನು ಸಾಧನೆ ಮಾಡಿ ಮತ್ತೆ ತನ್ನ ಸಾಧನೆಯ ಮೂಲಕವೇ ಅವನು ಒಂದು ಭಾವ ಹಂತಕ್ಕೆ ಬಂದಿರೋದು. ಆಮೇಲೆ ಇದು ವೈದಿ ಸಾಧನ ಭಕ್ತಿ ಉದಾಹರಣೆ. ಆಮೇಲೆ ರಾಗಾನುಗ ಸಾಧನ ಭಕ್ತಿ ಉದಾಹರಣೆ. ರಾಗಾನುಗ ಸಾಧನ ಭಕ್ತಿಯನ್ನ ಉದಾಹರಣೆ ಕೂಡ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೊಟ್ಟಿದ್ದಾರೆ. ಆ ದೈವೋನ್ಮಾದಕ್ಕೆ ಆ ನೆಲೆಗೆ ಹೋಗ್ಲಿಕ್ಕಾಗಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾಗಬೇಕು ಹೀಗಂತ ಇಡೀ ರಾತ್ರಿ ನರ್ತನ ಮಾಡಿದ್ದಾಳೆ ಒಬ್ಳು. ಸೊ ಅವಳು ಭಕ್ತಿಯೊಬ್ಬಳ ಕತೆ ಆ ಪದ್ಮ ಪುರಾಣದಲ್ಲಿ ಇದೆ. ಸೊ ಹಾಗಾಗಿ ಇದು ರಾಗಾನುಗ ಭಕ್ತಿಯಿಂದ ಅವರು ಕೃಷ್ಣನ ಕೃಪೆಗೆ ಅವಳು ಪಾತ್ರಳಾಗ್ತಾಳೆ. ಸೊ ಇದ್ಯಾಗಿ ಬಂತು, ಭಾವೋನ್ಮಾದದಿಂದ ಇಡೀ ರಾತ್ರಿ ಅವಳು ನೃತ್ಯವನ್ನ ಮಾಡಿದ್ದಾಳೆ. ಇನ್ನು ಕೃಪೆಯ ಮೂಲಕ ಭಾವಭಕ್ತಿಗೆ ಬರಲಿಕ್ಕೆ ಹೇಗೆ ಸಾಧ್ಯ, ಯಾರ್ಯಾರು ಕೃಪೆಯನ್ನು ಪಡೆದಿದ್ದಾರೆ, ಹೇಗೆ ಕೃಷ್ಣನ ಕೃಪೆ ಮತ್ತು ಕೃಷ್ಣನ ಭಕ್ತರ ಕೃಪೆ. ಸೊ ಮೊದಲನೇದು ಕೃಷ್ಣನಿಂದ ಕೃಪೆಯನ್ನು ಹೊಂದುವುದು, ಎರಡನೆಯದು ಕೃಷ್ಣನ ಭಕ್ತರ ಶುದ್ಧ ಭಕ್ತರ ಮೂಲಕ ಆ ಕೃಪೆಯನ್ನು ಹೊಂದುವುದು. ಸೊ ಇದಕ್ಕೆ ಆ ಕೃಷ್ಣನಿಂದ ಬರ್ತಕ್ಕಂತಹ ಆ ಕೃಪೆ ಅದು ಹೇಗಿರುತ್ತೆ ಅಂದರೆ ಅದರಲ್ಲಿ 3 ರೀತಿಯ ಇದೆ. ವಾಚಿಕ, ಮತ್ತೆ ಆಲೋಕ ದಾನ, ಮತ್ತೆ ಹಾರೈಕೆ ಅಂತ ಇದೆ. ಇಲ್ಲಿ ಏನಾಯ್ತು ಅಂತಂದ್ರೆ ಶುಕಮುನಿಗಳು ಹೇಳ್ತಾರೆ, ಅಂದ್ರೆ ಕುರುಜಾಂಗಲ ಆ ಪ್ರಾಂತ್ಯದಲ್ಲಿ ಕೃಷ್ಣ ಹೋಗ್ತಾ ಇದ್ದಿದ್ದ. ಆಗ ಅಲ್ಲಿನ ಜನರಿಗೆ ಏನಾಯ್ತು ಅಂತಂದ್ರೆ, ಆ ಕುರುಜಾಂಗಲ ಜನರಿಗೆ ಕೃಷ್ಣನನ್ನು ನೋಡಿದ್ರಂತೆ. ನೋಡಿದ ಮೇಲೆ ಅವರಿಗೆ ಆ ಕೃಷ್ಣನಿಂದ ಆ ಜಾಂಗಲ ಪ್ರಾಂತ್ಯದಲ್ಲಿ ಆ ಕೃಷ್ಣನಿಂದ ಅವರಿಗೆ ನೋಟವನ್ನು ಕೇಳಲಿಕ್ಕೆ ಆಗಲಿಲ್ಲ. ಅಂದರೆ ಅವರು ಆ ಭಾವ ಹಂತಕ್ಕೆ ಹೋದರು, ಕೃಷ್ಣನನ್ನು ನೋಡ್ತಾ ನೋಡ್ತಾ. ಸೊ ಹೇಗೆ ಇದು ಕೃಷ್ಣನ ಅದು ಕೃಪೆ. ಇದಕ್ಕೆ ಕೃಷ್ಣನ ಕೃಪೆಗೆ ಇದಕ್ಕೆ ವಾಚಿಕ ಕೃಪೆ ಅಂತ ಹೇಳ್ತಾರೆ. ಅಲ್ಲ, ಇದು ಕೃಷ್ಣನ ದೃಷ್ಟಿ ಮೂಲಕ ಬರ್ತಕ್ಕಂಥ ಕೃಪೆ, ಕೃಪಾ ದೃಷ್ಟಿ. ಆಮೇಲೆ ಇನ್ನೊಂದು ವಾಚಿಕ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಉದಾಹರಣೆ ನಾರದ ಮುನಿಗಳದ್ದೇ ಕೊಡ್ತಾರೆ. ಸೊ ನಾರದ ಮುನಿಗೆ ಏನಾಗುತ್ತೆ, ಒಮ್ಮೆ ಅವರು ತಪಸ್ಸಿಗೆ ಕೊಳ್ತಿದ್ರು. ಆವಾಗ ಒಂದು ಸಲ ಅವರಿಗೆ ದರ್ಶನ ಆಯಿತು. ದರ್ಶನ ತುಂಬ ಸ್ವಲ್ಪ ಸಮಯದ ಮಾತ್ರ ಆಯಿತು. ಆಮೇಲೆ ನಾರದ ಮುನಿಗಳು ಮತ್ತೆ ಭಗವಂತನ ಕಾಣಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆಗ ಅವರಿಗೆ ಅದು ಸಾಧ್ಯವೇ ಆಗೋದಿಲ್ಲ. ಆಗ ಭಗವಂತ ಅವರಿಗೆ ಹೇಳ್ತಾರೆ, ನಿನಗೆ ಈ ಜನ್ಮದಲ್ಲಿ ನನ್ನನ್ನು ನೋಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲ. ನೀನು ಭಕ್ತಿಯನ್ನು ನೀನು ಮಾಡಬೇಕು, ನೀನು ತಪಸ್ಸನ್ನು ಮಾಡು, ನೀನು ಭಕ್ತಿಯಲ್ಲಿ ಸಾಧನೆಯನ್ನು ಮಾಡು, ಮುಂದಿನ ಜನ್ಮದಲ್ಲಿ ನನ್ನ ದರ್ಶನ ನಿನಗಾಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ವಾಚಿಕ ಕೃಪೆ ಅಂತ ಹೇಳ್ತಾರೆ. ಸೊ ದೃಷ್ಟಿಯ ಮೂಲಕ ಕೃಪೆ ನೋಡಿದ್ವಿ ಕುರುಜಾಂಗಲ ಪ್ರಾಂತ್ಯದ ಜನರು. ಆಮೇಲೆ ವಾಚಿಕ ಕೃಪೆ. ಇದಾದ ಮೇಲೆ ಹಾರೈಕೆಗಳು. ಇದು ಹೇಗೆ ಹಾರೈಕೆ ಆಗತ್ತೆ ಅಂತಂದ್ರೆ, ಅದು ಹೇಗೆ ಹಾರೈಕೆ ಅಂತಂದ್ರೆ ಒಂದು ಉದಾಹರಣೆ, ಆ ಹಾರೈಕೆಯ ಉದಾಹರಣೆ ಅಂತಂದ್ರೆ ಆ ಶುಕಮುನಿಗಳಿಗೆ ಹೇಳ್ತಾರೆ. ಶುಕಮುನಿಗಳಿಗೆ ಅವರು ಇದರಿಂದ ಬರ್ಲಿಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಎಲ್ಲಿಂದ? ತಾಯಿಯ ಒಂದು ತಾಯಿಯ ಗರ್ಭದಿಂದ ಅವ್ರಿಗೆ ಹೊರಬರ್ಲಿಕ್ಕೆ ಇಷ್ಟ ಇರಲಿಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆಗ ಅವರು ಹೇಳ್ತಾರೆ, ನೀನು ಹೊರಗೆ ಬಂದ್ರು ಕೂಡ ಅಲ್ಲಿ ನಿನಗೆ ಏನು ಮಾಯಾ ನಿನಗೆ ತಟ್ಟೋದಿಲ್ಲ, ಸೊ ನೀನು ಬಾ ಅಂತ ಹೇಳ್ತಾರೆ, ಶುಭ ಹಾರೈಸ್ತಾರೆ ಅವರು. ಸೊ ಹಾರೈಕೆ ಮೂಲಕ ಭಕ್ತಿಗೆ ಬಂದರು ಶುಕದೇವ ಗೋಸ್ವಾಮಿಗಳು. ಸೊ ಹಾಗಾಗಿ ನಮ್ಗೆ ಇಲ್ಲಿ ಕಾಣುತ್ತೆ, ನಾರದ ಮುನಿಗಳು ಕೇವಲ ವೈದಿಕ ಭಕ್ತಿ ಸಾಧನೆಯಿಂದ ಬಂದ್ರ ಅಂತ ಇಲ್ಲ. ಅವರಿಗೆ ಕೃಪೆ ಕೂಡ ಭಗವಂತನದಿತ್ತು. ಸೊ ಹಾಗಾಗಿ ಜೊತೆಗೆ ಅಂದ್ರೆ ಒಂದು ಸಾಧನ ಭಕ್ತಿ ಜೊತೆಗೆ ಕೃಪೆಯೂ ಕೂಡ ಬಂದಿದೆ ನಾರದರಿಗೆ. ಸೊ ಹಾಗಾಗಿ ನಾವು ಮೊದಲು ಪ್ರಯತ್ನ ಮಾಡಬೇಕು, ಆಮೇಲೆ ನಮಗೆ ಕೃಪೆ ಸಿಗುತ್ತೆ ಅಲ್ವಾ? ಈಗ ಉದಾಹರಣೆಗೆ ನಾವು ನೋಡಿದರೆ ಯಶೋಧ ಮಾತಾ ತುಂಬಾ ಭಗವಂತನನ್ನು ಆ ದಾಮೋದರ ಲೀಲೆಯಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಕೃಷ್ಣನನ್ನು ನೋಡಿದ್ಲು. ಅವಳು ತುಂಬಾ ಪ್ರಯತ್ನ ಪಟ್ರು. ಆದರೂ ಕೂಡ ಅವಳಿಗೆ ಎಷ್ಟು ಹಗ್ಗ ತಂದರೂ ಕೂಡ ಅದರಲ್ಲಿ 2 ಬೆರಳಿನಷ್ಟು ಅದು ಆ ಹಗ್ಗ ಕಡಿಮೆ ಬೀಳ್ತಿತ್ತು. ಏನದು 2 ಬೆರಳು? ಅದು ಒಂದು ನಮ್ಮ ಪ್ರಯತ್ನ, ಎರಡನೇದು ಭಗವಂತನ ಅನುಗ್ರಹ. ಸೊ ಹಾಗಾಗಿ ಯಾವಾಗ ಭಗವಂತ ಅನುಗ್ರಹ ಕೊಟ್ಟ, ಅವಳು ತುಂಬ ಪ್ರಯತ್ನ ಮಾಡಿದ್ಲು. ಆಮೇಲೆ ಭಗವಂತನ ಅನುಗ್ರಹವಾಗಾಯಿತು, ಆವಾಗ ಅವಳಿಗೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗೆ ನಮಗೂ ಕೂಡ ನಮ್ಮ ಸಾಧನೆಯನ್ನು ನಾವು ಮಾಡಬೇಕು, ಆಮೇಲೆ ನಮಗೆ ಕೃಪೆ ಸಿಕ್ಕತ್ತೆ. ಆಮೇಲೆ
ಸೊ ಇದು ಅದೇ ರೀತಿ ನಾವು ಕೃಪೆಯೇ ಸಿಕ್ಕುತ್ತೆ ಅಂತ ಬರೀ ಕೃಪೆಗಾಗಿ ಕೂತ್ಕೋಬಾರ್ದು, ನಾವು ಸಾಧನೆಯನ್ನು ಮಾಡಬೇಕು. ಹಾಗೆ ಶುಕದೇವ ಗೋಸ್ವಾಮಿಗಳ ಬಗ್ಗೆ ಕೂಡ ನಾವು ನೋಡಿದ್ದೇವೆ. ಸೊ ಆ ಶುಕದೇವ ಗೋಸ್ವಾಮಿಗಳು ಅವರು ಅವರಿಗೆ ತುಂಬ ಮಾಯೆಯ ಬಗ್ಗೆ ಎಲ್ಲ ಗೊತ್ತಿತ್ತು. ಅವರು ಮುಕ್ತಾತ್ಮರಾಗಿದ್ದರು. ಹಾಗಾಗಿ ಅವರಿಗೆ ಮಾಯೆ ಹೊರಗೆ ಬಂದರೆ, ಅವರಿಗೆ ತಾಯಿ ಗರ್ಭದಿಂದ ಹೊರಗೆ ಬಂದರೆ ಅವರಿಗೆ ಮಾಯೆ ಅಟ್ಯಾಕ್ ಆಗುತ್ತೆ ಅಂತ ಅವ್ರು ಬರಲಿಕ್ಕೆ ತಯಾರಿಲ್ಲ. 16 ವರ್ಷ ತಾಯಿಯ ಗರ್ಭದಲ್ಲಿ ಕುಳಿತುಕೊಂಡಿದ್ದರು. ಆಮೇಲೆ ಶ್ರೀಕೃಷ್ಣನನ್ನು ಕರೀತಾರೆ ಅವರ ತಂದೆ ವ್ಯಾಸದೇವರು. ಕೃಷ್ಣ ಬಂದು ಅವರಿಗೆ ಆಶ್ವಾಸನ ಕೊಡ್ತಾರೆ, ಭಗವಂತ ನೀನು ಏನೂ ಆಗೋದಿಲ್ಲ, ನಿನಗೆ ಮಾಯ ನಿನಗೆ ತಟ್ಟುವುದಿಲ್ಲ, ಹೊರಗೆ ಬಾ ಅಂತ. ಸೊ ಹಾಗಾಗಿ ಇದು ಆ ರೀತಿಯಾಗಿ ಕೃಷ್ಣನ ಕೃಪೆಯೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ಕೃಷ್ಣನ ಕೃಪೆಗೆ ಪಾತ್ರರಾದವರ ಇನ್ನು ಭಕ್ತರ ಉದಾಹರಣೆಗೆ ನಾವು ಇನ್ನು ನೋಡಬೇಕು ಅಂತಂದರೆ ಪ್ರಹ್ಲಾದ ಮಹಾರಾಜ. ಈಗ ನೋಡಿ, ಪ್ರಹ್ಲಾದ ಮಹಾರಾಜ ಸಾಧನೆ ಮಾಡಿದ್ರೆ ನೀವು ಯಾವಾಗ ನೋಡಿದ್ದೀರಾ? ಇಲ್ಲ ಮಾತಾಜಿ. ಇಲ್ಲ, ಅವರು ಈ ಜನ್ಮದಲ್ಲಿ ಯಾವ ಸಾಧನೆಯೂ ಮಾಡಿಲ್ಲ. ಆದರೆ ಅವ್ರು ನೋಡ್ಲಿಕ್ಕೆ ನಮ್ಗೆ ಕಾಣೋಕೆ ಸಿಕ್ಕೋದಿಲ್ಲ. ಅವರಿಗೆ ನಾರದರ ಅನುಗ್ರಹ ಸಿಕ್ಕತ್ತೆ. ನಾರದ ಅಂದ್ರೆ ಶುದ್ಧ ಭಕ್ತರ ಅನುಗ್ರಹ ಸಿಕ್ಕತ್ತೆ. ಯಾಕೆಂತಂದ್ರೆ ಅವರಲ್ಲೂ ಅಂದ್ರೆ ಪ್ರಹ್ಲಾದ ಮಹಾರಾಜರು ಅವರು ಅಂದ್ರೆ ತಾಯಿಯ ಗರ್ಭದಲ್ಲಿ ಇದ್ದಾಗ ನಾರದರು ಅಂದ್ರೆ ಅವಳನ್ನ ತುಂಬಾ ತನ್ನ ಇದಕ್ಕೆ ಆಶ್ರಮಕ್ಕೆ ಕರ್ಕೊಂಡ್ಬಂದು ಇಟ್ಕೊಳ್ತಾರೆ. ಯಾಕೆಂದ್ರೆ ಅಲ್ಲಿ ಅಂದ್ರೆ ಹಿರಣ್ಯಕಶಿಪು ತಪಸ್ಸಿಗೆ ಹೋದಾಗ ಆ ದೇವತೆಗಳೆಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಂದ್ರ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ, ಅಂದ್ರೆ ಎಳ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಅಂದ್ರೆ ಯಾರು ಕಯಾದು ಆ ಒಂದು ಇದು ತಾಯಿ, ಪ್ರಹ್ಲಾದನ ತಾಯಿ. ಆವಾಗ ಇವರಿಗೆ ಒಂದು ರಕ್ಷಣೆ ಕೊಡ್ತಾರೆ. ರಕ್ಷಣೆ ಕೊಟ್ಟು ಆಮೇಲೆ ಅವರು ತುಂಬ ಇದನ್ನು ಹೇಳ್ತಾರೆ, ಅಲ್ಲಿ ಎಲ್ಲ ಬಗ್ಗೆ ಅದಕ್ಕೆ ಉಪದೇಶ ಕೊಡ್ತಾ ಇರ್ತಾರೆ ತಾಯಿಗೆ. ಆದರೆ ತಾಯಿ ಹೊಟ್ಟೆಲಿದ್ದ ಪ್ರಹ್ಲಾದ ಅವರಿಗೆ ಕರುಣೆ ಸಿಕ್ಕತ್ತೆ. ಸೊ ಅವರಿಗೆ ಆದ್ದರಿಂದ ಪ್ರಹ್ಲಾದ ಮಹಾರಾಜ್ ಉತ್ತಮ ಭಕ್ತರಾಗಿರ್ತಾರೆ ಹುಟ್ಟುವಾಗಲೇ. ಆಮೇಲೆ ಮೃಗಾರಿ ಕತೆ ನಮಗೆಲ್ಲ ಗೊತ್ತೇ ಇದೆ. ಮೃಗಾರಿ ಕೂಡ ನಾರದ ಮುನಿಗಳ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದಾರೆ. ಮೃಗಾರಿ ಹೇಗೆ ಮಾಡ್ತಾ ಇದೆ ಅಂದರೆ ಎಲ್ಲ ಪ್ರಾಣಿಗಳನ್ನು ಅವನು ಅರ್ಧ ಸಾಯಿಸಿ ಪ್ರಾಣಿಗಳನ್ನು ವಿಲಿವಿಲಿನೇ ಅವು ಒದ್ದಾಡ್ತಾ ಇದ್ದಾಗ ಅವನಿಗೆ ಒಂದು ರೀತಿ ಖುಷಿ ಆಗ್ತಾ ಇತ್ತು. ಆಮೇಲೆ ಅದನ್ನು ನಾರದರು ನೋಡಿದರು. ಆಮೇಲೆ ಅವರಿಗೆ ಈಗೆಲ್ಲ ಕೆಟ್ಟ ಕೆಲಸಗಳನ್ನ ನೀನು ಬಿಟ್ಟು ಬಿಡು ಅಂತ ಹೇಳ್ತಾರೆ. ಆಗ ಮೃಗಾರಿ ಹೇಳ್ತಾನೆ, ನನಗೆ ಇದೊಂದೇ ನನಗೆ ಕೆಲಸ ನಂಗೆ ಗೊತ್ತಿರೋದು, ಬೇರೆ ಯಾವ ಕೆಲಸ ನಂಗೆ ಗೊತ್ತಿಲ್ಲ. ನನ್ನ ಹೊಟ್ಟೆ ಹೊರ್ಕೊಳ್ಳೋಕೆ, ನನ್ನ ಕುಟುಂಬ ಪೋಷಣೆಗೆ ಇದೊಂದೇ. ಆಗ ನಾರದ ಮುನಿ ಹೇಳ್ತಾರೆ, ನೀನು ಈ ರೀತಿ ಮಾಡೋದಲ್ಲ ತಪ್ಪು, ಇದರಿಂದ ನಿನಗೆ ಪ್ರಾಣಿ ಹಿಂಸೆ ಆಗತ್ತೆ, ನಿನಗೆ ಪಾಪ ಬರುತ್ತೆ, ಇದನ್ನು ಬಿಟ್ಟು ಬಿಡು. ಇದು ಬಿಟ್ಟರೆ ನಾನು ನಿನಗೆ ಎಲ್ಲ ಅಂದರೆ ಬೇಕಾದ ಎಲ್ಲ ವಸ್ತುಗಳು ನಿನ್ನ ಜೀವನಕ್ಕೆ ಬೇಕಾದ ಇದೆಲ್ಲ ನಾನು ಕೊಡ್ತೇನೆ. ಅದು ಆ ಥರ. ಆಮೇಲೆ ಅವರು ಬಿಟ್ಟರು, ಅವನು ಬಿಟ್ಟ ಮೃಗಾರಿ. ಮತ್ತೆ ಅವನಿಗೆ ಬೇಕಾದ ವಸ್ತುಗಳೆಲ್ಲ ಎಲ್ಲ ಜನ ಅವನ ಮನೆ ನೋಡಕ್ಕೆ ಬರೋರೆಲ್ಲ ಅವನಿಗೆ ಸಾಮಾನು ತರ್ತಾ ಇದ್ದಿದ್ರು. ತರಕಾರಿ ಧಾನ್ಯಗಳು ಎಲ್ಲ ತುಂಬ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಬರ್ತಾ ಇತ್ತು. ಅದಕ್ಕೆ ಮೃಗಾರಿ ಹೇಳಿದ, ನನ್ನ ಗುರು ಮಹಾರಾಜ್ ಎಷ್ಟು ನನಗೆ ಸಾಮಾನುಗಳನ್ನ ಕಳಿಸ್ತಾರೆ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಆಮೇಲೆ ಸಂಪೂರ್ಣವಾಗಿ ಪರಿವರ್ತನೆ ಹೊಂದಿದ್ರು. ಅವರು ಉತ್ತಮ ಭಕ್ತ ಭಾವ ಹಂತಕ್ಕೆ ಬಂದರು. ಹೇಗೆ ಒಂದು ಇರುವೆ ಕೂಡ ನೆಲದಲ್ಲಿ ಅದಕ್ಕೆ ತಾಗದ ಹಾಗೆ ಅವರು ನೋಡ್ತಾ ಇದ್ರು. ಯಾಕೆಂತಂದ್ರೆ ಆಮೇಲೆ ಪರ್ವತ ಮುನಿ ಮತ್ತೆ ನಾರದರು ಬಂದು ಮತ್ತೆ ಅವರನ್ನ ನೋಡ್ಲಿಕ್ಕೆ ಬಂದಾಗ ಅವನು ನಮಸ್ಕಾರ ಮಾಡುವಾಗ ಆಚೆಗೆ ಇರುವೆಯನ್ನು ಸರಿಸ್ಕೊಳ್ತಾನೆ. ಇದೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಒಂದು ಇರುವೆಯನ್ನು ಕೂಡ ಅವನು ಸಾಯಿಸ್ಲಿಕ್ಕೆ ತಯಾರಿರಲಿಲ್ಲ. ಈಗ ಇನ್ನು ಆ ಜಡಭರತನೂ ಹಾಗೆ. ಆ ಜಡಭರತನ ಕತೆ ಕೂಡ ನಾವು ನೋಡಿದ್ದೇವೆ. ಪಲ್ಲಕ್ಕಿಯನ್ನು ರಘುಗುಣ ಮಹಾರಾಜನ ಪಲ್ಲಕ್ಕಿಯನ್ನು ಹೊತ್ಕೊಂಡಿದ್ದಾಗ ಅವನಿಗೆ ಅವನು ಇರುವೆಗಳಿಗೂ ಕೂಡ ತಾನು ಮೆಟ್ಟು ಬಿಡ್ಬೋದು ಅನ್ನೋ ಸ್ವಲ್ಪ ಅಂಕುಡೊಂಕಾಗಿ ನಡೀತಾ ಇದ್ದ. ಸೊ ಈ ರೀತಿ ಇದೆಲ್ಲ ಭಕ್ತರ ಲಕ್ಷಣ. ಸೊ ಹಾಗಾಗಿ ಭಕ್ತರ ಕೃಪೆಗೆ ಪಾತ್ರರಾದಾಗ ವ್ಯಕ್ತಿ ಭಾವ ಹಂತಕ್ಕೆ ಬರಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಲಕ್ಷ್ಮೀ ಬೀವಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾವಭಕ್ತಿಯನ್ನು ಹೇಗೆ ಸಾಧಿಸುವುದು? ಕೃಷ್ಣ ಅಥವಾ ಅವನ ಭಕ್ತರ ವಿಶೇಷ ಅನುಗ್ರಹದ ಮೂಲಕ ಆ ಘಟ್ಟವನ್ನು ತಲುಪುವುದು ತುಂಬಾ ಅಪರೂಪ. ಈ ಎಲ್ಲಾ ಮಾತಿನ ಅರ್ಥ, ವ್ಯಕ್ತಿಯು ಭಕ್ತರ ಸಂಘದಲ್ಲಿದ್ದು ಕಟ್ಟುನಿಟ್ಟಿನಿಂದ ಭಕ್ತಿ ಸೇವೆ ಮಾಡಬೇಕು. ಆಗ ದೈವೋನ್ಮಾದದ ಘಟ್ಟವನ್ನು ಮುಟ್ಟುವ ಭರವಸೆ ಇರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಈಗ ನಾವು ನೋಡಿದ ಹಾಗೆ ಒಂದು ಕೃಷ್ಣ ಅಥವಾ ಕೃಷ್ಣನ ಭಕ್ತರ ವಿಶೇಷ ಅನುಗ್ರಹ ಸಿಕ್ಕೋದು ತುಂಬಾ ಅಪರೂಪದ ವಿಚಾರ. ಸೊ ಹಾಗಾಗಿ
ಕೃಷ್ಣನ ಕೃಪೆಯನ್ನು ಅವ್ಯಾಜ ಕರುಣೆ ಅಂತ ಹೇಳ್ತಾರೆ, ಕಾಸ್ಲೆಸ್ ಮರ್ಸಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಯಾವುದೇ ಕಾರಣ ಇಲ್ಲ ಕೃಷ್ಣ ಕೃಪೆ ಕೊಡಬೇಕು ಅಂದರೆ. ಸೊ ಹಾಗಾಗಿ ಆ ಕೃಷ್ಣನನ್ನ ನನ್ನ ಮೇಲೆ ನೀನು ಕೃಪೆ ತೋರಿಸು ಅಂತ ಒತ್ತಾಯ ಮಾಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಆಗಲ್ಲ ಮಾತಾಜಿ. ಇಲ್ಲ ಆಗುತ್ತೆ. ಇಲ್ಲ ಕೃಷ್ಣ ಕೊಟ್ರೆ ಉಂಟು, ಇಂದ್ರೆ ಇಲ್ಲ ಅಂದ್ರೆ ಇಲ್ಲ ಕೃಪೆ. ಸೊ ಹಾಗಾಗಿ ಅದು ಕೃಷ್ಣನ ಕೃಪೆ. ಆದರೆ ನಮ್ಮ ಸಾಧನೆ ಏನಿದೆ ಅದು ಆ ಭಕ್ತರ ಸಂಘದಲ್ಲಿ ಕಟ್ಟುನಿಟ್ಟಿನ ಆ ಭಕ್ತರ ಸೇವೆ ಮಾಡೋದು, ಸಾಧನೆ ಮಾಡೋದು, ಅದು ನಮ್ಮ ಕೈಲಿದೆ ಅಲ್ವಾ? ಹೌದು ಮಾತಾಜಿ. ಈಗ ನಮ್ಮ ಸೇವೆಯನ್ನು ನೋಡಿ, ನಮ್ಮ ಸಾಧನೆಯನ್ನು ನೋಡಿ ಭಗವಂತ ನಮ್ಮ ಮೇಲೆ ಕೃಪೆ ತೋರ್ತಾನೆ. ಸೊ ಇದೇ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ನಮ್ಮ ಸಾಧನೆ ಮತ್ತು ಭಗವಂತನ ಕೃಪೆ ಎರಡೂ ಸೇರಿದಾಗ ನಮಗೆ ಪ್ರಗತಿ ಸಾಧ್ಯ ಆಗತ್ತೆ. ನಾವು ಭಾವಭಕ್ತಿಯನ್ನ ಹಂತಕ್ಕೆ ಮುಟ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಸಾಧನ ಭಕ್ತಿಯನ್ನ, ಸಂಘವನ್ನ, ಸೇವೆಯನ್ನ ನಾವು ಮುಂದುವರಿಸ್ತಾನೆ ಇರಬೇಕು. ಹರೇ ಕೃಷ್ಣ. ಹರಿಣಿಕಕ್ಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಾವದ ಲಕ್ಷಣಗಳು. ಅಷ್ಟ ಸಾತ್ವಿಕ ಭಾವ. ಸುಲಭ ಮೆಚ್ಚುಗೆ ಗಳಿಸಲು ಈ ಎಲ್ಲಾ ಕುರುಹುಗಳನ್ನು ಅನುಕರಿಸುವ ವಿವೇಕಹೀನ ಆರಂಭಿಗರಿಗಿರುತ್ತಾರೆ. ಅವರಿಗೆ ಸಂಬಂಧಿಸಿದಂತೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇವನ್ನೆಲ್ಲ ವಿಮರ್ಶಾತ್ಮಕವಾಗಿ ಚರ್ಚಿಸಿದ್ದಾರೆ. ವಿಶ್ವನಾಥ ಚಕ್ರವರ್ತಿಗಳಲ್ಲದೆ ಶ್ರೀಲ ರೂಪ ಗೋಸ್ವಾಮಿಗಳು ಸಹ ಇವುಗಳನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ನಿರೂಪಣೆ ಮಾಡಿದ್ದಾರೆ. ಕೆಲವೊಮ್ಮೆ ಮೇಲಿನ 8 ಭಾವೋದ್ರೇಕ ಕುರುಹುಗಳನ್ನು ಪ್ರಾಕೃತ ಭಕ್ತರು, ಪ್ರಾಕೃತ ಸಹಜೀಯರು ಅನುಕರಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಭಾವಭಕ್ತಿಯಲ್ಲಿ ಇದರ ಒಂದು ಅಷ್ಟಸಾತ್ವಿಕ ವಿಕಾರಗಳು ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಪ್ರೇಮ ಭಕ್ತಿಯಲ್ಲೂ ಕೂಡ ನಾವು ನೋಡಬಹುದು. ಸೊ ಹೀಗಾಗಿ ಜನ ಭಾವಭಕ್ತಿ, ಪ್ರೇಮ ಭಕ್ತಿಗಳ ಕುರಿತು ಅವರು ಪುಸ್ತಕಗಳನ್ನ ಓದ್ಬಿಡ್ತಾರೆ. ಆಮೇಲೆ ಕೃತಕವಾಗಿ ಅದನ್ನ ಅನುಕರಿಸ್ಲಿಕ್ಕೆ ಹೋಗ್ತಾರೆ. ತಾನು ಕೂಡ ಒಂದು ದೊಡ್ಡ ಭಕ್ತ ಅಂತ ಕರೆಸ್ಕೋಬೇಕು ಅಂತ. ಸೊ ಅಷ್ಟ ಸಾತ್ವಿಕ ಭಾವ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ತಂಭ ಅಂತಂದ್ರೆ ಸುಮ್ಮನೆ ಸ್ತಂಭೀಭೂತ ಆಗೋದು, ನಿಶ್ಚಲವಾಗಿ ಇದ್ಬಿಡೋದು, ನಿಂತಲ್ಲೇ ನಿಂತ್ಬಿಡೋದು. ಆಮೇಲೆ ಅಂದ್ರೆ ಶಿಲೆ ತರ. ಆಮೇಲೆ ಅಂದ್ರೆ ಮೈಯೆಲ್ಲ ಬೆವರುವುದು, ಮೈಯೆಲ್ಲ ಕೂದಲು ನಿಮಿರಿ ನಿಲ್ಲೋದು, ಆಮೇಲೆ ಗದ್ಗದ ಕಂಠ ಆಗೋದು, ಆಮೇಲೆ ಮಾತನಾಡ್ಲಿಕ್ಕೆ ಕಂಠ ಬರೋದೇ ಇಲ್ಲ, ಗದ್ಗದ ಕಂಠ ಆಗೋದು, ಮೈ ಕಂಪಿಸುವುದು, ಆಮೇಲೆ ನೆಲದಲ್ಲಿ ಹೊರಳಾಡುವುದು, ಕಣ್ಣಲ್ಲಿ ನೀರು ಬರುವುದು, ಇದೆಲ್ಲ ಲಕ್ಷಣಗಳು. ಮತ್ತೆ ಜೋರಾಗಿ ಕೂಗುವುದು ಅಥವಾ ಅಳುವುದು, ಇದೆಲ್ಲ ಒಮ್ಮೆ ನಗು ಬಿಡುವುದು, ಇಂಥದೆಲ್ಲ ಬರ್ತದೆ ಅಂತೆ. ಅದು ಆದರೆ ಕೆಲವರು ಇದನ್ನ ಅನುಕರಿಸ್ಲಿಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಇದಕ್ಕೆ ಅಂದರೆ ಗದ್ಗದ ಕಂಠ ಆಗ್ಬಿಡ್ಬೋದು. ಸೊ ಹಾಗಾಗಿ ಇದನ್ನ ನಾವು ಶಿಷ್ಟಾಷ್ಟಕದಲ್ಲೂ ಕೂಡ ನೋಡಿದ್ವಿ, ಕಲದಶ್ರು ಧಾರೆಯ ಸೊ ಅಂತ ಅಲ್ಲಿ ಕೂಡ ಬರ್ತದೆ ಆ ಒಂದು ಶಿಕ್ಷಾಷ್ಟಕದಲ್ಲಿ. ಸೊ ಹಾಗಾಗಿ ಈಗ ಇದನ್ನು ಹೇಗೆ ನಾವು ಆ ರೀತಿಯಾಗಿ ನಾವು ಭಾವೋದ್ರೇಕದ ಕುರುಹುಗಳನ್ನ ಮಾಡ್ತಕ್ಕಂಥವ್ರು ಅವರು ಏನು ನಟನೆ ಮಾಡಿದ್ದಾರೆಯೋ ಅಥವಾ ಅವರು ನಿಜವಾಗಿಯೂ ಮಾಡ್ತಾ ಇದ್ದಾರೋ ಅದನ್ನ ತುಂಬಾ ಮುಖ್ಯವಾಗಿ ನಾವು ತಿಳ್ಕೋಬೇಕು. ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಇದರಲ್ಲಿ ಮೈ ಬಣ್ಣ ಸುತ್ತ ಬದಲಾಗುತ್ತಂತೆ ಭಾವದಲ್ಲಿ, ಮೂರ್ಛೆ ಕೂಡ ತಪ್ಪಿ ಬೀಳ್ಬೋದು. ಸೊ ಅದಕ್ಕೆ ಅಷ್ಟ ಸಾತ್ವಿಕ ಭಾವ ಅಂತ ಹೇಳ್ತಾರೆ. ಸೊ ಇದನ್ನ ಚೈತನ್ಯ ಮಹಾಪ್ರಭುಗಳಲ್ಲಿ ನಾವು ಅಷ್ಟ ಸಾತ್ವಿಕ ಭಾವವನ್ನ ನೋಡ್ಬೋದು. ಚೈತನ್ಯ ಮಹಾಪ್ರಭುಗಳು ಅಷ್ಟ ಸಾತ್ವಿಕ ಭಾವವನ್ನು ತೋರಿಸ್ತಾ ಇದ್ರು. ಆದರೆ ನಾವು ಇಲ್ಲಿ ಕೃತಕವಾಗಿ ತೋರಿಸಬಾರ್ದು. ಕೃತಕವಾಗಿ ತೋರಿಸುವವರು ಸಹಜೀಯರು, ಪ್ರಾಕೃತ ಸಹಜೀಯರು. ಅವ್ರು ಯಾರಿಗೆ ಮಾಡ್ತಾರೆ? ಚೀಪ್ ಪಬ್ಲಿಸಿಟಿಗಾಗಿ ಮಾಡ್ತಾರೆ ಅಲ್ವಾ? ಅವರಿಗೆ ತಾವು ದೊಡ್ಡ ಭಕ್ತರು ಅಂತ ಆಗ್ಬೇಕು. ಸೊ ಹಾಗಾಗಿ ಅದು ಯಾವಾಗಲೂ ನಮಗೆ ಹೃದಯದಿಂದ ಬರಬೇಕು. ಆ ಭಾವನೆಗಳು ಹೃದಯದಿಂದ ಬಂದಾಗ ನಮಗೆ ತನ್ನಿಂತಾನೇ ಆಗ್ತದೆ ಅಂತೆ. ಈಗ ಹೇಗೆ ಕೇಳಿದರೆ ಹೃದಯದಿಂದ ಭಾವನೆ ಬಂದಾಗ ಅದಾಗತ್ತೆ. ಈಗ ನೋಡಿ, ತಾಯಿ ಮಗುವಿಗೆ ಚಂದ್ರನನ್ನು ನೋಡ್ತಾಳೆ ಮತ್ತೆ ಮಗುವಿಗೆ ಚಂದ್ರನನ್ನು ತೋರಿಸ್ತಾಳೆ ಅಲ್ವಾ? ಕೆಲವೊಮ್ಮೆ ಮಕ್ಕಳಿಗೆ ಸಂಜೆ ಊಟ ಮಾಡಲಿಕ್ಕೆ ತುಂಬ ರಗಳೆ ಮಾಡ್ತಾರೆ. ಅವಾಗ ನೋಡು ಆ ಚಂದ್ರನನ್ನ ತಾಯಿ ನೋಡ್ತಾಳೆ, ತೋರಿಸ್ತಾಳೆ. ಸೊ ಹಾಗೆ ಹೃದಯದಲ್ಲಿ ಆ ಭಾವನೆಗಳು ಉತ್ಪನ್ನ ಆಗುತ್ತೆ. ಮತ್ತೆ ಅವರ ಮೈ ಕಂಪಿಸುವುದು, ಇದೆಲ್ಲ ಹೊರಗಡೆಯಿಂದ ಭಾವನೆಗಳು ಬರುತ್ತೆ, ಪ್ರಕಟವಾಗತ್ತೆ. ಸೊ ಇದು ನಿಜವಾದದ್ದು. ಅದು ಬಿಟ್ಟು ಈ ಸಹಜೀಯರು ಮಾಡ್ತಕ್ಕಂತಹ ಆ ಭಾವೋದ್ರೇಕ ಕುರುಹುಗಳನ್ನ ಅದು ಕೇವಲ ನಟನೆ ಅಷ್ಟೇ.
ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಕೇಳ್ತಾ ಇಲ್ವಾ? ಹರೇ ಕೃಷ್ಣ, ಕೇಳಿಸ್ತಿದೆ ಮಾತಾಜಿ. ನೀವು ಓದಿ ಓದ್ನ ಮಾತಾಜಿ. ಓದಿ. ಭಾವದ ಲಕ್ಷಣಗಳು. ಕೃಷ್ಣನಲ್ಲಿ ಭಾವಭಕ್ತಿಯನ್ನು ರೂಢಿಸಿಕೊಂಡಿರುವ ವ್ಯಕ್ತಿಯ ಲಕ್ಷಣಗಳನ್ನೀಗ ರೂಪ ಗೋಸ್ವಾಮಿಯವರು ನಿರೂಪಿಸುತ್ತಾರೆ. ಆ ಲಕ್ಷಣಗಳು ಇಂತಿವೆ. ಭಕ್ತಿರಸಾಮೃತ ಸಿಂಧು ಪುಟ 151. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಈಗ ಭಾವದ ಲಕ್ಷಣಗಳನ್ನು ನೋಡೋಣ. ಅವ್ಯರ್ಥ ಕಾಲತ್ವ ಅಂದ್ರೆ ಸಮಯವನ್ನು ವ್ಯರ್ಥಗೊಳಿಸಬಾರದು ಎಂಬ ಕಾಳಜಿ. ಈಗ ಅವ್ಯರ್ಥ ಕಾಲತ್ವ ಅಂದ್ರೆ ನಮಗೆ ಸಮಯವನ್ನು ಕೊಟ್ಟಿರೋದು ಯಾರು? ಭಗವಂತ ಅಲ್ವಾ? ಹೌದು ಮಾತಾಜಿ. ಆದ್ದರಿಂದ ಈ ಸಮಯವನ್ನು ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಆ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆಯಬಾರದು. ನಾವು ಭಗವಂತನ ಸೇವೆಯಲ್ಲಿ ನಮ್ಮ ಸಮಯವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಅದು ವ್ಯರ್ಥ ಅಲ್ವಾ? ಸೊ ಹಾಗಾಗಿ ನಾವು ಭಗವಂತನ ಸೇವೆ ಮಾಡುವ ಅವಕಾಶವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಈಗ ಒಬ್ಬ ಬಿಸಿನೆಸ್ ಮ್ಯಾನ್ ನೋಡಿ, ಒಂದು ನಿಮಿಷನೂ ಹಾಳು ಮಾಡೋದಿಲ್ಲ. ಪ್ರತಿಯೊಂದು ಸೆಕೆಂಡನ್ನು ಕೂಡ ತನ್ನ ಉದ್ಯಮ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾನೆ ಅಲ್ವಾ? ಹೌದು ಮಾತಾಜಿ. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಟೈಮ್ ಇಸ್ ಮನಿ ಅಂತ, ಅದು ಗೊತ್ತಿದೆ. ಹಾಗೆ ನಾವು ಕೂಡ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಸಮಯವನ್ನು ಭಗವಂತನ ಸೇವೆಯಲ್ಲಿ ನಾವು ಮಾಡ್ಕೊಳ್ದೆ ಇದ್ರೆ ಏನಾಗುತ್ತೆ? ಅದನ್ನ ವ್ಯರ್ಥವಾಗಿ ಹೋಗುತ್ತೆ. ಸೊ ಹಾಗಾಗಿ ಭಕ್ತಿಯನ್ನು ಮಾಡಲಿಕ್ಕೆ ನಮ್ಮ ಸಮಯವನ್ನ ನಾವು ಉಪಯೋಗಿಸಬೇಕು. ಸೊ ಆ ಭಾವಭಕ್ತಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅವರು ತಮ್ಮ ಸಮಯವನ್ನು ಅವ್ರು ಯಾವುದಕ್ಕೂ ಹಾಳು ಮಾಡೋದಿಲ್ಲ. ಅವರು ಎಲ್ಲ ಸಮಯವನ್ನು, ಪ್ರತಿಯೊಂದು ನಿಮಿಷವನ್ನು, ಪ್ರತಿ ಸೆಕೆಂಡನ್ನು ಕೂಡ ಅವರು ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗಿಸ್ಲಿಕ್ಕೆ ಅವರು ಮಾಡ್ತಾರೆ. ಅವರ ಚಟುವಟಿಕೆಗಳೆಲ್ಲ, ಎಲ್ಲ ಚಟುವಟಿಕೆ, ಎಲ್ಲ ಸಮಯದಲ್ಲೂ ಕೂಡ ಭಗವಂತನ ಭಕ್ತಿ. ಈಗ ಕ್ಷಾಂತಿ ಅಂದ್ರೆ ಏನು? ಕ್ಷಾಂತಿ ಅಂತಂದ್ರೆ ಈಗ ಭಕ್ತಿಯಲ್ಲಿ ಬರ್ತಕ್ಕ ಸಹನೆ ಅಂತಲೂ ಆಗತ್ತೆ ಅದು ಶಾಂತಿ. ಕ್ಷಾಂತಿ ಅಂದ್ರೆ ಭಕ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳು, ಎಷ್ಟೊಂದು ಭಕ್ತಿಯಲ್ಲಿ ಅಡೆತಡೆಗಳು ಬರುತ್ತೆ, ಅದನ್ನ ಸಹಿಸ್ಕೊಳ್ತಕ್ಕಂಥದ್ದು ಶಕ್ತಿ. ಸೊ ಅಂತರ್ಮುಖಿಯಾಗಿ ಅವರು ಸಹನಾಶೀಲರಾಗಿರ್ತಾರೆ. ಸೊ ಹೇಗೆ ಅಂತ ಕೇಳಿದ್ರೆ, ತರೋರಪಿ ಸಹಿಷ್ಣುನ, ಒಂದು ಮರವನ್ನು ಕಡಿದ್ರೂ ಕೂಡ ಅದು ಏನಾಗಿರುತ್ತೆ? ಅದು ಸಹಿಸ್ಕೊಳ್ಳುತ್ತೆ. ಸೊ ಅದು ಕ್ಷಾಂತಿ ಅಂತ ಹೇಳ್ತಾರೆ. ಇನ್ನು ವಿರಕ್ತಿ ಅಂದ್ರೆ ಏನು? ವಿರಕ್ತಿ ಅಂದ್ರೆ ನಿರ್ಲಿಪ್ತತೆ. ನಿರ್ಲಿಪ್ತತೆ ಅಂದ್ರೆ ಏನು? ನಿರ್ಲಿಪ್ತತೆ ಅಂದ್ರೆ ಭೌತಿಕದಲ್ಲಿ ನಿರಾಸಕ್ತಿ. ಭಗವಂತನಲ್ಲಿ ವಿರಕ್ತಿ ಅಲ್ಲ, ಭೌತಿಕದಲ್ಲಿ ನಿರಾಸಕ್ತಿ, ಭಗವಂತನಲ್ಲಿ ಆಸಕ್ತಿ. ಸೊ ಇದು ಭಕ್ತರಲ್ಲಿ ಕಾಣ್ತಕ್ಕಂಥ ಲಕ್ಷಣ. ಸೊ ವಿರಕ್ತಿ ಭಾವ. ಈ ವಿರಕ್ತಿ ಭಾವ ಅದು ಹೇಗಿರುತ್ತೆ ಅಂತಂದ್ರೆ, ಈಗ ಎಲ್ಲ ಸುಖ ಸಂತೋಷಗಳು ಇರ್ತಕ್ಕಂಥ, ಸಮೃದ್ಧಿಯಾಗಿರ್ತಕ್ಕಂಥ ಜಾಗದಲ್ಲೂ ಕೂಡ ವಿರಕ್ತಿ ತೋರಿಸೋದು, ಅದೇ ವಿರಕ್ತಿ. ಅಂದ್ರೆ ಯಾವುದೋ ಕಾಡಿನಲ್ಲಿ ಹೋಗಿ ವಿರಕ್ತತೆ ಅಲ್ಲ, ಜನರ ಮಧ್ಯೆ ಇದ್ದುಕೊಂಡು ಎಲ್ಲ ಒಂದು ಯಾವ ರೀತಿಯಾದ ನಮಗೆ ಅಟ್ರಾಕ್ಷನ್ಸ್ ಇರುತ್ತೆ, ಈ ಮಟೀರಿಯಲ್, ಈ ಒಂದು ಭೌತಿಕ ಆಕರ್ಷಣೆ, ಅವುಗಳ ಮಧ್ಯದಲ್ಲಿ ಇದ್ಕೊಂಡು ಅದರಲ್ಲಿ ವಿರಕ್ತಿಯನ್ನು ತೋರಿಸ್ತಕ್ಕಂಥದ್ದು. ಇನ್ನು 4ನೆಯದು ಮಾನಶೂನ್ಯತ. ಮಾನಶೂನ್ಯತ ಅಂದ್ರೆ ಹುಸಿ ಪ್ರತಿಷ್ಠೆ ಇರದೇ ಇರತಕ್ಕಂಥದ್ದು. ಈಗ ಭಕ್ತರು ಲೌಕಿಕವಾದ ಮಾನ, ಪೂಜೆ, ಪ್ರತಿಷ್ಠೆ ಇದನ್ನ ನಿರೀಕ್ಷೆ ಮಾಡೋದಿಲ್ಲ. ಸಮಾಜದಲ್ಲಿ ನಮಗೇನಿರುತ್ತೆ? ಗೌರವ ಸಿಗ್ಬೇಕು ಅಂತ ಇರುತ್ತೆ ಅಲ್ವಾ? ಹೌದು ಮಾತಾಜಿ. ಪ್ರತಿಯೊಬ್ಬರಿಗೂ ನನಗೆ ಗೌರವ ಕೊಡ್ಬೇಕು, ನನಗೆ ಪ್ರತಿಷ್ಠೆ ಸಾಮಾಜಿಕ. ಆದರೆ ಭಕ್ತರು ಹಾಗಲ್ಲ. ಭಕ್ತರಿಗೆ ಗೌರವ ಸಿಗ್ಬೇಕು ಅಂತ ಅವ್ರು ಕೆಲಸ ಮಾಡಲ್ಲ. ಮತ್ತೆ ಅವರು ಈ ರೀತಿಯಾದ ಭಗವಂತನ ಭಕ್ತಿ ಸೇವೆಯನ್ನ ಯಾವುದೇ ಒಂದು ಆಶೆ ಇಲ್ಲದೆ ಮಾಡ್ತಕ್ಕಂಥದ್ದು, ಅದು ಮಾನಶೂನ್ಯತ ಅಂತ ಕರೀತಾರೆ. ಆಶಾಬಂಧ. ಆಶಾಬಂಧ ಅಂದ್ರೆ ಅನುಗ್ರಹ, ಕೃಷ್ಣನ ಅನುಗ್ರಹ. ನಾವು ಏನೇ ಮಾಡಿದ್ರು ಕೃಷ್ಣನಿಗೆ ಒಂದಲ್ಲ ಒಂದು ದಿವಸ ಕೃಷ್ಣ ನನಗೆ ಅನುಗ್ರಹ ಕೊಟ್ಟೇ ಕೊಡ್ತಾನೆ, ನನಗೆ ಅನುಗ್ರಹವನ್ನು ದಯಪಾಲಿಸ್ತಾನೆ. ಈ ನಂಬಿಕೆ, ಈ ದೃಢವಾದ ನಂಬಿಕೆ, ಅದಕ್ಕೆ ಆಶಾಬಂಧ ಅಂತ ಕರೀತಾರೆ. ಆಮೇಲೆ ಸಮುತ್ಕಂಠ. ಸಮುತ್ಕಂಠ ಅಂದ್ರೆ ಕಾತರತೆ, ತೀವ್ರವಾದ ಕಾತರತೆ. ಭಗವಂತನ ಸೇವೆ ಮಾಡಬೇಕು, ಇದರಲ್ಲಿ ಬಹಳವಾದ ಕಾತರತೆ. ಭಗವಂತನ ಸೇವೆಯನ್ನು ಮಾಡುವ ಎಷ್ಟು ಒಂದು ಸಣ್ಣ ಪುಟ್ಟ ಅವಕಾಶ ಸಿಕ್ಕಿದ್ರು ಕೂಡ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ. ಅದು ಆಶಾಬಂಧ, ಸಮುತ್ಕಂಠ. ಇನ್ನು ನಾಮಗಾನೇ ಸದಾರುಚಿ. ಭಗವಂತನ ಪವಿತ್ರ ನಾಮಗಳ ಕೀರ್ತನೆ, ಜಪ ಇವುಗಳನ್ನು ಮಾಡುವುದರಲ್ಲಿ ಅವರಿಗೆ
ವಿಶೇಷವಾದ ಅಭಿರುಚಿ ಇರುತ್ತೆ ಯಾರು ಭಾವಭಕ್ತಿಯಲ್ಲಿರುವಾಗ. ಅದನ್ನು ಪ್ರತ್ಯೇಕವಾಗಿ ಯಾರು ನೀನು ಜಪ ಮಾಡು, ನೀನು ಸಂಕೀರ್ತನ ಮಾಡು ಹೀಗೆಲ್ಲ ಯಾರು ಒತ್ತಾಯ ಮಾಡಲಿಕ್ಕಿಲ್ಲ ಅಲ್ವಾ. ಈಗ ನಮಗೆ ಹೇಳಬೇಕಾಗುತ್ತೆ 16 ಬಾರಿ ನೀವು 16 ಮಾಲೆ ರೌಂಡ್ ಮಾಡಬೇಕು ಅಲ್ವಾ. ಈಗ ಹೌದು ಮಾತಾಜಿ. ಈಗ ನೀವು ಭಕ್ತಿಶಾಸ್ತ್ರ ತರಗತಿ ಬರಬೇಕಾದ್ರೆ 16 ಸತಿ ರೌಂಡ್ ಮಾಡಬೇಕು, ನಾವು ಒತ್ತಾಯ ಮಾಡಿ ಹೇಳಬೇಕಾಗತ್ತೆ. ಆದರೆ ಯಾರು ಭಾವಭಕ್ತಿಯಲ್ಲಿದ್ದಾರೆ ಅವರಿಗೆ ಯಾವುದೇ ಒತ್ತಾಯ ಮಾಡುವ ಅವಶ್ಯಕತೆ ಇಲ್ಲ. ಅವರಷ್ಟಕ್ಕೆ ಅವರೇ ತುಂಬ ಖುಷಿಯಿಂದ ಸದಾ ರುಚಿ ಅದರಲ್ಲಿ ಆಸಕ್ತಿ ಇರುತ್ತೆ, ರುಚಿ ಇರುತ್ತೆ, ಅವಕ್ಕೊಂದು ಮಿನಿಟ್ ಟೇಸ್ಟ್ ಇರುತ್ತೆ. ರುಚಿ ಅಂದರೆ ಅಲ್ಲಿ ಆ ಒಂದು ಸಂಕೀರ್ತನ ಮಾಡಲಿಕ್ಕೆ ಜಪ ಮಾಡಲಿಕ್ಕೆ ಟೇಸ್ಟ್ ಬರ್ತದೆ, ರುಚಿ ಬರ್ತದೆ. ಆಮೇಲೆ ಆಸಕ್ತಿ ತದ್ಗುಣ ಆಖ್ಯಾನೆ ಅಂದರೆ ಭಗವಂತನ ಕೃಷ್ಣನ ದಿವ್ಯ ಗುಣಗಳನ್ನು ವರ್ಣಿಸುವುದರಲ್ಲಿ ಅಕ್ಕರೆ. ಅಂದರೆ ದಿವ್ಯ ಗುಣಗಳನ್ನು ವರ್ಣಿಸುವುದರಲ್ಲಿ ಅಕ್ಕರೆ ಅಂತಂದರೆ ಅವರಿಗೆ ಆ ಭಗವಂತನ ಗುಣಗಳನ್ನು ಗುಣಗಾನ ಮಾಡ್ತಕ್ಕಂಥದ್ದು, ಅದರಲ್ಲಿ ಅವರಿಗೆ ಸಂತೋಷ. ಸೊ ಅಲ್ಲಿ ನಾವು ನೋಡಿದ್ದೇವೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂಚಿತ ಅಂದರೆ ಅವರು ಕಥೆಯಂತಿ ತಮ್ಮಷ್ಟಕ್ಕೆ ತಾವು ಕಥೆಯಂತಿ ಚ ತುಷ್ಯಂತಿ ರಮಂಚ ಅವರು ರಮಿಸುತ್ತಾರೆ, ಖುಷಿ ಪಡ್ತಾರೆ ಒಬ್ರಿಗೊಬ್ರಿಗೆ ಯಾವುದನ್ನ ಭಗವಂತನ ದಿವ್ಯ ಗುಣಗಳನ್ನ ಹೇಳ್ಕೊಂಡು ಅಲ್ವಾ. ಹೌದು ಮಾತಾಜಿ. ಪ್ರೀತಿ ತದ್ವಸತಿ ಸ್ಥಳೇ ಅಂದರೆ ಭಗವಂತನ ಧಾಮದಲ್ಲಿ ಅಂದರೆ ಪುಣ್ಯ ಕ್ಷೇತ್ರದಲ್ಲಿ ವಾಸ ಮಾಡಬೇಕು. ಈ ಪುಣ್ಯಕ್ಷೇತ್ರ ಅಂದರೆ ಭಗವಂತನ ಲೀಲಾ ಸ್ಥಳಗಳು, ಮಥುರಾ ವಾಸ, ಬೃಂದಾವನ ವಾಸ, ದ್ವಾರಕಾ ಪಟ್ಟಣದಲ್ಲಿ ವಾಸ, ಆಮೇಲೆ ಇದೆಲ್ಲ ದಿವ್ಯ ಧಾಮಗಳು. ಆಮೇಲೆ ಈ ಎಲ್ಲ ಧಾಮಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅಲ್ಲಿ ಹೋಗಿ ಇರ್ತಕ್ಕಂಥದ್ದು ಅವರಿಗೆ ಅಲ್ಲಿ ಆಸಕ್ತಿ ಇರುತ್ತದೆ. ಯಾಕೆ ಆಸಕ್ತಿ ಇರುತ್ತೆ? ಅಲ್ಲಿ ಭಗವಂತನ ಆ ದಿವ್ಯ ಧಾಮದಲ್ಲಿ ಮಹಿಮೆ. ಸೊ ಅಲ್ಲಿ ನಾವು ನೋಡ್ಬೇಕು ಈಗೆಲ್ಲ ನನ್ನ ಒಂದು ಲಕ್ಷಣಗಳು. ಯಾರು ಭಾವಭಕ್ತಿಯಲ್ಲಿ ಇರ್ತಾರೆ ಅವರಲ್ಲಿ ಈ ಲಕ್ಷಣಗಳು ಕೂಡ ಕಂಡು ಬರುತ್ತೆ, 9 ಲಕ್ಷಣಗಳು. ಅದನ್ನು ನಾವು ಒಂದೊಂದು ಉದಾಹರಣೆ ನೋಡೋಣ. ಈಗ ಅವ್ಯರ್ಥ ಕಾಲತ್ವಂ, ಇದಕ್ಕೆ ಉದಾಹರಣೆ ನಾವು ಉತ್ತಮ ಉದಾಹರಣೆ ಅಂದರೆ ಶ್ರೀಲ ಪ್ರಭುಪಾದರು ಒಂದೇ ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಕಳೀತಾ ಇರಲಿಲ್ಲ. ಅವರು ವಿದೇಶದಲ್ಲಿ ಹೋದಾಗ ಅವರೆಲ್ಲ ರೆಕಾರ್ಡಿಂಗ್ಸ್ ನಾವು ನೋಡ್ಬೋದು. ಅಂದರೆ ಅವರು ವಾಕಿಂಗಿಗೆ ಹೋದರೂ ಕೂಡ, ಎಲ್ಲಿ ಹೋಗ್ತಾ ಇದ್ರು ಕೂಡ ಶಿಷ್ಯರಿಗೆ ಅವರು ಉಪದೇಶ ಮಾಡ್ತಾ ಇದ್ರು. ತಮ್ಮ ಸಮಯವನ್ನು ಅವರು ಸ್ವಲ್ಪನೂ ಕೂಡ ಮಾರ್ನಿಂಗ್ ವಾಕಲ್ಲೂ ಕೂಡ ಅವರು ಸಮಯವನ್ನು ಉಪಯೋಗಿಸ್ಕೊಂಡು ಅವರು ಹೇಳ್ತಾ ಇದ್ರು, ಉಪದೇಶ ಮಾಡ್ತಾ ಇದ್ರು. ಆಮೇಲೆ ರಾತ್ರಿ 2 ಗಂಟೆ ಅವರು ಸ್ವಲ್ಪ ನಿದ್ರೆ ಮಾಡ್ತಾ ಇದ್ದಿದ್ರು. ಆಮೇಲೆ 12 ಗಂಟೆ ರಾತ್ರಿ ಮೇಲೆ ಎದ್ದು ಅವರು ಮಧ್ಯರಾತ್ರಿಯಲ್ಲಿ ಪುಸ್ತಕಗಳನ್ನ ಅನುವಾದ ಮಾಡ್ತಾ ಇದ್ದಿದ್ರು. ಸ್ವಲ್ಪ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಕೂಡ 14 ಸಾರಿ ಅವರು ಪ್ರಪಂಚವನ್ನು ತಿರುಗಿದ್ದಾರೆ. ಸೊ ಹಾಗಾಗಿ ಈಗ ಇಷ್ಟೊಂದು ಪ್ರಪಂಚದ ತುಂಬ ಈ ಕೃಷ್ಣ ಪ್ರಜ್ಞೆಯನ್ನು ಹರಡೋದು ಅದು ಸುಲಭದ ಕೆಲಸ ಅಲ್ವಾ. ನಮಗೆ ಓದಿ ಮುಗಿಸಲಾಗದಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಇದೆಲ್ಲ ಅವ್ಯರ್ಥ ಕಾಲತ್ವ ಅಂದರೆ ತಮಗೆ ಸಿಕ್ಕಿರ್ತಕ್ಕಂಥ ಜೀವನಾವಧಿಯನ್ನು, ಸಮಯವನ್ನು ಎಲ್ಲವನ್ನು ಕೂಡ ಭಗವಂತನ ಸೇವೆಯಲ್ಲಿ ಬಳಸುವುದು, ಬಹಳ ಸಮರ್ಪಕವಾಗಿ ಸೇವೆಯಲ್ಲಿ ಬಳಸುವುದು. ಆಮೇಲೆ ಶಾಂತಿಗೆ ಉದಾಹರಣೆ ಅಂತಂದರೆ ಈಗ ಶ್ರೀ ಪರೀಕ್ಷಿತ್ ಮಹಾರಾಜರು ಅವರ ತಾಯಿ ಉತ್ತರೆ ಗರ್ಭದಲ್ಲಿ ಇದ್ದಾಗ ಅವರಿಗೆ ಬ್ರಹ್ಮಾಸ್ತ್ರ, ಅವರ ಅಶ್ವತ್ಥಾಮ ಹಾಕಿದ್ದ ಬ್ರಹ್ಮಾಸ್ತ್ರವನ್ನು ಅವರು ಆ ತೇಜಸ್ಸನ್ನು ಅವರು ಸಹಿಸ್ಕೊಂಡಿದ್ರು, ಅದಕ್ಕೆ ಶಾಂತಿ. ಸೊ ಆಮೇಲೆ ನಾವು ಇದನ್ನು ನೋಡ್ತೇವೆ ಇನ್ನೂ ಕೂಡ ಆ ಒಂದು ಸಹನಾ ಶಕ್ತಿ ಅವರದ್ದು, ಅಂದರೆ ಅವರಿಗೆ ಇರ್ತಕ್ಕಂತಹ ಒಂದು ಸಮಯ, ಅಂದರೆ ಅವರಿಗೆ ಇನ್ನೇನು ಒಂದು ವಾರದಲ್ಲಿ ಸಾವು ಬರ್ತದೆ. ಆ ಸಂದರ್ಭದಲ್ಲೂ ಕೂಡ ಅವರು ಏನು ಮಾಡಿದ್ದಾರೆ, ಅವರು ಎಲ್ಲವನ್ನು ಅಂದರೆ ತನ್ನ ರಾಜ್ಯ ಎಲ್ಲದನ್ನು ತ್ಯಾಗ ಮಾಡಿ ಗಂಗಾ ತೀರಕ್ಕೆ ಬಂದು ಅಲ್ಲಿ ಗಂಗಾ ತೀರದಲ್ಲಿ ಒಂದು ಆಮರಣ ಉಪವಾಸ ಮಾಡ್ತಾರೆ. ಸೊ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರ ಮುಂದೆ ಹೇಳ್ತಾರೆ, ಎಲ್ಲರ ಮುಂದೆ ಹೇಳ್ತಾರೆ, ನಾನು ನಿಮಗೆ ಶರಣಾಗತನಾಗಿದ್ದಾನೆ ಬ್ರಾಹ್ಮಣರಿಗೆ, ನೀವು ನನಗೆ ನನ್ನೆಲ್ಲದನ್ನು ಸಮರ್ಪಣೆ ಮಾಡಿ ಭಗವಂತನಿಗೆ ಈಗ ಗಂಗಾ ತೀರಕ್ಕೆ ನಾನು ಬಂದಿದ್ದೇನೆ, ನನ್ನನ್ನು ಹರಿಸಿ ಮತ್ತೆ ಗಂಗಾಮತೆಯು ಕೂಡ ಪ್ರಸನ್ನಳಾಗಲಿ, ಆ ಬ್ರಾಹ್ಮಣನ ಶಾಪ ನನಗೆ ತಟ್ಟಲಿ, ಏನು ಚಿಂತೆ ಇಲ್ಲ. ಸೊ ಯಾವಾಗಲೂ ನೀವು ನನ್ನ ಅಂತ್ಯಕಾಲದವರೆಗೂ ನೀವು ಏನು ಮಾಡಬೇಕು, ಹರಿನಾಮ ಸಂಕೀರ್ತನೆ ಮಾಡಬೇಕು. ಆ ಮೂಲಕ ನನಗೆ ಭಗವಂತನ ಆ ಒಂದು ದಿವ್ಯ ಗುಣಗಳು ಅರ್ಥ ಆಗಬೇಕು ಅಂತ ಹೇಳ್ತಾನೆ. ಅಂದರೆ ಇನ್ನು 1 ವಾರದಲ್ಲಿ ಸಾವು ಖಂಡಿತ ಬರ್ತದೆ ಅಂದರೆ ಆ ಒಂದು ಅಂಥ ಕ್ಷೋಭೆ ಅದು ಬಂದಾಗ ಕೂಡ ಅವನು ಎಷ್ಟು ಅಂದರೆ ಎಲ್ಲ ಹೇಗೆ ಸಹಿಸಿಕೊಂಡು ಸಮಚಿತ್ತನಾಗಿದ್ದ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ.
ಇದು ಕ್ಷಾಂತಿ ಆಗುತ್ತೆ. ಕ್ಷಾಂತಿ ಆಯಿತು. ಆಮೇಲೆ ವಿರಕ್ತಿ, ನಮಗೆ ವಿರಕ್ತಿಗೆ ಉತ್ತಮ ಉದಾಹರಣೆ ಅಂದರೆ ಭರತ ಮಹಾರಾಜ. ಸೊ ಆ ಭರತ ಮಹಾರಾಜನಿಗೆ ಏನಿತ್ತು, ಆ ಭರತ ಮಹಾರಾಜ ಸಣ್ಣ ವಯಸ್ಸಿನಲ್ಲಿಯೇ ರಾಜ್ಯವನ್ನ, ದೊಡ್ಡ ಚಕ್ರವರ್ತಿ ರಾಜ ಅವನು. ಅವನಿಗೆ ತುಂಬ ತುಂಬ ಸುಂದರಳಾದ, ಅಂದರೆ ಸಣ್ಣ ವಯಸ್ಸಿನ ಹೆಂಡತಿ ಇದ್ಲು, ಯೌವನಸ್ಥಳಾಗಿದ್ದ ಹೆಂಡತಿ ಇದ್ಲು, ಮಕ್ಕಳಿದ್ರು, ಚಂದಮದ ಮಕ್ಕಳು, ದೊಡ್ಡ ಕೋಶಾಗಾರ. ಅವನು ಚಕ್ರವರ್ತಿ ಅಂದ್ರೆ ಅವನಲ್ಲಿರ್ತಕ್ಕಂಥ ಎಲ್ಲದಕ್ಕೂ ಅವನು ಅಷ್ಟೊಂದು ಸಂಪತ್ತಿಗೆ, ರಾಜ್ಯದ ಸಂಪತ್ತಿಗೆ ಒಡೆಯ. ಆಮೇಲೆ ಎಲ್ಲ ದೊಡ್ಡ ಕುದುರೆಗಳು ಎಷ್ಟೊಂದು ಇತ್ತು ಅವನಿಗೆ. ಎಲ್ಲವನ್ನು ಬಿಟ್ಟು ಅವನು ಕಾಡಿಗೆ ಹೋಗುವ ಕಾರಣ ಏನು? ನಾನು ಭಗವಂತನ ಮೇಲೆ ಅವನಿಗೆ ಆಕರ್ಷಣೆ, ನಾನು ಇನ್ನೂ ಹೆಚ್ಚು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಬೇಕು, ಹಾಗಂತ ಅವನು ಕಾಡಲ್ಲಿ ಹೋಗಬೇಕು, ಅಲ್ಲಿ ನನಗೆ ಏಕಾಗ್ರತೆ ಸಿಕ್ಕತ್ತೆ. ಹಾಗೆ ಅವನು ಕಾಡಿಗೆ ಹೊರಟಿದ್ದು ಅಲ್ಲಿ ಯಜ್ಞ ಮಾಡಲಿಕ್ಕೆ ಅಲ್ಲಿ. ಆದರೆ ಅಲ್ಲಿ ಜಿಂಕೆಯ ಮೋಹಕ್ಕೆ ಅವನು ಸಿಕ್ಕಿಬಿಟ್ಟ. ಸೊ ಆದರೆ ಆ ಕಾಡಿಗೆ ಹೋಗುವ ಸಮಯದಲ್ಲಿ ಅವನು ಭಾವ ಹಂತದಲ್ಲಿದ್ದ. ಸೊ ಹಾಗಾಗಿ ಅವನಿಗೆ ಅಷ್ಟು ವಿರಕ್ತಿಯನ್ನ, ಆ ನಿರ್ಲಿಪ್ತತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ಮಾನ್ಯ ಶೂನ್ಯತೆಗೆ ಉದಾಹರಣೆ ಅಲ್ಲಿ ಭಗೀರಥ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ಭಗೀರಥ ಮಹಾರಾಜ ಅವನು ಸಾರ್ವಭೌಮ ರಾಜ ಆಗಿದ್ದ. ಅವನು ಭಾವಭಕ್ತಿಯ ಹಂತದಲ್ಲಿ ಅವನು ಇದ್ದ. ಸೊ ಆಗ ಅವನು ಒಬ್ಬ ಪರಿವ್ರಾಜಕನಾಗಿ ತನ್ನ ರಾಜಕೀಯ ಶತ್ರುಗಳು ಯಾರಿದ್ದಾರೆ ಅವರ ಮನೆಗೆ ಮತ್ತೆ ಅಂತ್ಯಜರ ಮನೆಗೆ, ಅವರ ಮನೆಗೆಲ್ಲ ಹೋಗಿ ಭಿಕ್ಷೆ ಬೇಡ್ತಾ ಇದ್ದ. ಅದೊಂದೇ ಅಲ್ಲ, ಅವರಿಗೆ ಅಡ್ಡ ಬೀಳ್ತಾ ಇದ್ದ. ಇದು ಪದ್ಮಪುರಾಣದಲ್ಲಿ ಇದೆ, ಇಷ್ಟೊಂದು ನಮ್ರತೆಯಿಂದ ಇರ್ತಕ್ಕಂಥದ್ದು. ಮಾನಶೂನ್ಯತ, ಯಾವುದೇ ಒಂದು ಗೌರವ ಬೇಡ ಅಂತ. ಸೊ ಇನ್ನೊಂದು ಉದಾಹರಣೆ ಅಲ್ಲಿ ಲಾಲ್ ಬಾಬು ಅವರು ಉದಾಹರಣೆ ಕೊಟ್ಟಿದ್ದಾರೆ. ಜಮೀನ್ದಾರನಾಗಿದ್ದ, ಮತ್ತೆ ಅವನು ವೈಷ್ಣವನ ದೊಡ್ಡ ಜಮೀನ್ದಾರ. ಆದರೆ ವೈಷ್ಣವನಾದ ನಂತರ ಅವನು ವೃಂದಾವನಕ್ಕೆ ಹೋಗಿ ಅಲ್ಲಿ ಮನೆಗೂ ಹೋಗಿ ಭಿಕ್ಷೆ ಬೇಡೋದು. ಈಗ ಭಿಕ್ಷೆ ಬೇಡೋದು ಅಂತಂದರೆ ಒಂದು ರೀತಿಯ, ಕೆಲವರು ಅವಮಾನ ಮಾಡ್ತಾರೆ ಅಲ್ವಾ, ಅದನ್ನು ಸಹಿಸ್ಕೊಳ್ಳಿಕ್ಕೆ ಅಂದರೆ ಇರಬೇಕು. ಸೊ ಹಾಗಾಗಿ ಇದು ಆ ರೀತಿಯ ಒಂದು ರೀತಿಯ ಮಾನಶೂನ್ಯತೆ. ಅವರು ಅಂದರೆ ಕೃಷ್ಣನಿಗಾಗಿ ಯಾವ ಅವಮಾನವನ್ನು ಕೂಡ ಸಹಿಸ್ಕೊಳ್ಳಿಕ್ಕೆ ಅವರು ತಯಾರಿರ್ತಾರೆ. ಇದು ಭಾವಭಕ್ತಿಯ ಒಂದು ಲಕ್ಷಣ. ಆಮೇಲೆ ಆಶಾ ಬಂಧ, ಅದಕ್ಕೆ ಉದಾಹರಣೆ ರೂಪ ಗೋಸ್ವಾಮಿಯರು. ಅವರು ಹೇಳ್ತಾರೆ, ನನಗೆ ಕೃಷ್ಣ ನಿನ್ನ ಮೇಲೆ ಪ್ರೀತಿ ಇಲ್ಲ, ನಿನ್ನ ಮೇಲೆ ಪ್ರೀತಿ ಪ್ರೇಮ ಬಳಸ್ಕೊಳ್ಳಿಕ್ಕೆ ನನಗೆ ಶ್ರವಣ ಸಂಕೀರ್ತನ ಮಾಡಲಿಕ್ಕೆ ಇಷ್ಟ ಇಲ್ಲ, ಅದರ ಬಗ್ಗೆ ನನಗೆ ಒಲವೇ ಇಲ್ಲ, ನನಗೆ ಅದರ ಬಗ್ಗೆ ಒಂದು ಆಟಿಟ್ಯೂಡೇ ಇಲ್ಲ. ಆಮೇಲೆ ನಾನು ಒಳ್ಳೆಯ ಕುಟುಂಬದಲ್ಲಿ ಕೂಡ ಹುಟ್ಟಲಿಲ್ಲ. ಸೊ ಹಾಗಾಗಿ ಇದೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಈ ಪುಸ್ತಕವನ್ನು ಬರೆದವರು ರೂಪ ಗೋಸ್ವಾಮಿ, ಈ ಪ್ರಾರ್ಥನೆಯನ್ನು ಬರೆದವರು ಕೂಡ ರೂಪ ಗೋಸ್ವಾಮಿಯವರು. ಅವರೇ ಈ ರೀತಿ ಹೇಳ್ತಾರೆ ನೋಡಿ, ಆಶಾ ಅವರು ನಿನ್ನ ಮೇಲೆ ಕೃಷ್ಣ, ಈಗ ನಿನ್ನ ಅನುಗ್ರಹದ ಮೇಲೆ ನನಗಿರ್ತಕ್ಕಂಥದ್ದು ಆ ಆಶೆ ಅಂತ ಹೇಳ್ತಾನೆ. ಆಮೇಲೆ ಅಂತ ಹೇಳ್ತಾರೆ ಅವರು. ಆಮೇಲೆ ಸಮುತ್ಕಂಠಕ್ಕೆ ಇಲ್ಲಿ ಬಿಲ್ವಮಂಗಲ ತಾಕೋರು ಉದಾಹರಣೆ ಕೊಡ್ತಾರೆ. ಅಂದರೆ ಉತ್ಕಂಠತೆ ಅಂದರೆ ಕೃಷ್ಣನಲ್ಲೇ, ಕೃಷ್ಣ ಪ್ರಜ್ಞೆಗೆ ಒಂದು ಯಶಸ್ವಿ ಆಗಬೇಕು ಅಂದರೆ ತೆರಬೇಕಾದ ಬೆಲೆ ಏನು? ಅದು ಲೌಲ್ಯ ಅಂದರೆ ಕಾತರತೆಯಿಂದ, ಸಮುತ್ಕಂಠ ಅಂದರೆ ಕಾತರತೆಯಿಂದ ಸೇವೆ ಮಾಡ್ತಕ್ಕಂಥದ್ದು. ಸೊ ಅದನ್ನ ಸಮರ್ಪಕವಾಗಿ ಇದರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಬಿಲ್ವಮಂಗಲ ತಾಕೋರರ ಉದಾಹರಣೆ. ಅಲ್ಲಿ ಹೇಳ್ತಾರೆ ನೋಡಿ, ಅವರು ಏನು ಬರೆದಿದ್ದಾರೆ ಅಂತ. ಯಾರ ಸೌಂದರ್ಯವು ಇಡೀ ಜಗತ್ತಿನ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಂಡಿದೆಯೋ, ಯಾರ ಕಣ್ಣುಗಳು ಕಪ್ಪು ವರ್ಣದ ದಟ್ಟ ಹುಬ್ಬುಗಳಿಂದ ಶೋಭಿಸುತ್ತಿದ್ದು ಅರಳಿದ ತಾವರೆಗಳಂತೆ ಕಾಣುತ್ತಿವೆಯೋ, ಯಾರು ತನ್ನ ಕುಡಿಗಣ್ಣ ನೋಟವನ್ನು ಭಕ್ತರ ಮೇಲೆ ಬೀರುತ್ತಾ ಕಣ್ಣಾಲಿಗಳನ್ನು ಅತ್ತಿತ್ತ ಚಲಿಸುವನು, ಅವನ ನೇತ್ರಗಳು ಸದಾ ಆರ್ದ್ರವಾಗಿವೆ, ಅವನ ತುಟಿಗಳು ತಾಮ್ರ ವರ್ಣದವು. ಇಂತಹ ತುಟಿಗಳಿಂದ ಹೊರಹೊಮ್ಮುವ ಶಬ್ದವಾಹಿನಿಯು ಮದಿಸಿದ ಆನೆಯನ್ನು ಮೀರಿಸಿದ ಮದವನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತವೆ. ಇಂತಹ ಗುಣಗಳುಳ್ಳ ವ್ಯಕ್ತಿಯನ್ನು ನಾನು ವೃಂದಾವನದಲ್ಲಿ ಕಾಣಬಯಸುತ್ತೇನೆ. ಸೊ ಅವರು ಆ ಬಿಲ್ವಮಂಗಲ ತಾಕೋರರು ಬರೆದಿರ್ತಕ್ಕಂಥದ್ದು ಇದು. ಸೊ ಅದು ಕೃಷ್ಣ ಕರುಣಾಮೃತ, ಇದರಲ್ಲಿ ಅವರು ಬರೆದಿದ್ದಾರೆ. ಆಮೇಲೆ ನಾಮಗಾನೆ ಸದಾ ರುಚಿ, ಇದರಲ್ಲಿ ಆ ಪ್ರಭುವಿನ ಮಹಿಮಾತಿಶಯಗಳನ್ನು ಕೀರ್ತಿಸುವ ತವಕ, ಯಾವಾಗಲೂ ಆ ಭಗವಂತನ ನಾಮವನ್ನ, ಆ ಮಹಿಮೆಗಳನ್ನ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ಅವರೇ ಬರೆದಿದ್ದಾರೆ, ಈ ಬಿಲ್ವಮಂಗಲ ತಾಕೋರರೇ ಬರೆದಿದ್ದಾರೆ.
ನನ್ನ ಕಲ್ಪನೆಗಳನ್ನು ಮೀರಿದ ಮನೋಹರ ಮೂರ್ತಿಯು ಉಳಿದ ತುಂಟ ಬಾಲಕರಿಗಿಂತ ಹೆಚ್ಚು ಚೇಷ್ಟೆ ಮಾಡುವ ಕೃಷ್ಣನನ್ನು ಕುರಿತು ನಾನು ಏನು ಮಾಡಲಿ? ಕೃಷ್ಣನ ಅದ್ಭುತ ಲೀಲಾ ಕಾರ್ಯಗಳು ನನ್ನ ಹೃದಯವನ್ನು ಸೂರೆಗೊಂಡಿವೆಯಾಗಿ ನಾನು ಏನು ಮಾಡಬೇಕೆಂಬುದೇ ನನಗೆ ತಿಳಿಯದಾಗಿದೆ. ಅಷ್ಟು ಗುಣಗಳನ್ನ ಭಗವಂತನ ಆ ಲೀಲಾ ಕಾರ್ಯಗಳನ್ನ ಗುಣಗಾನ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರೀತಿ ತದ್ವಸತಿ ಸ್ಥಳೆ ಅಂದ್ರೆ ಭಗವಂತ ಏನೇನು ಲೀಲೆಗಳನ್ನು ಮಾಡಿದ್ದಾರೆ ಆ ಲೀಲಾ ಸ್ಥಳಗಳಲ್ಲಿ ಇರ್ತಕ್ಕಂಥದ್ದು, ವಾಸ ಮಾಡ್ತಕ್ಕಂಥದ್ದು, ಅದರಲ್ಲಿ ಆ ಒಂದು ಇದು ಪ್ರೀತಿ ತದ್ವಸತಿ ಸ್ಥಳೆ ಅಲ್ಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ವೃಂದಾವನ ಯಾತ್ರೆಗೆ ಹೋದಾಗ ಅಲ್ಲಿ ಆ ಜಾಗದಲ್ಲಿ, ಈ ಜಾಗದಲ್ಲಿ ನಂದನ ಮಗ ಕೃಷ್ಣ ತನ್ನ ತಂದೆ ಜೊತೆ ಇದ್ದಿದ್ದ, ಇಲ್ಲಿ ಶಕಟಾಸುರನನ್ನ ಅವನು ಆ ಬಂಡಿಯನ್ನು ಮುರಿದು ಹಾಕಿದ, ಆಮೇಲೆ ಈ ಜಾಗದಲ್ಲಿ ದಾಮೋದರ ನನ್ನ ಅವನ ತಾಯಿ ಯಶೋದೆ ಕಟ್ಟಿ ಹಾಕಿದ್ಲು, ಎಲ್ಲ ಲೀಲಾ ಸ್ಥಳಗಳು. ಸೊ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಬಾಲಕರ ಜೊತೆ ಅವನು ಬಾಲಲೀಲೆಗಳನ್ನು ತೋರಿಸಿದ್ದಾನೆ. ಇಲ್ಲಿ ಆ ಥರ ಎಲ್ಲ ಜಾಗಗಳನ್ನೆಲ್ಲ ತೋರಿಸ್ಕೊಂಡು ಅಲ್ಲಿ ಹೋದಾಗ ಅವರಿಗೆ ಆ ಥರ ಇದು ಬರುತ್ತದೆ, ನೆನಪು ಬರ್ತದೆ. ಹಾಗಾಗಿ ಆ ಧಾಮದಲ್ಲಿ ಅವರಿಗೆ ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡಲಿಕ್ಕೆ ಇಷ್ಟ ಆಗ್ತದೆ. ಈಗ ನಿಮಗೆ ಒಂದು ಚಟುವಟಿಕೆ ಇದೆ. ಇದರಲ್ಲಿ ನಿಮಗೆ ಯಾರಿಗೆ ಹೇಳಲಿಕ್ಕೆ ಇಷ್ಟ ಉಂಟು ಅವರು ಹೇಳ್ಬೋದು. ಭಾವಭಕ್ತಿಯ ನಿಜವಾದ ಲಕ್ಷಣಗಳನ್ನು ಪ್ರದರ್ಶಿಸುವ ಶ್ರೀಲ ಪ್ರಭುಪಾದರ ಉದಾಹರಣೆಗಳನ್ನು ಚರ್ಚಿಸಿ. ಎಲ್ಲರೂ ಕೂಡ ನೀವು ಯಾರು ಹೇಳ್ತೀರಿ ಅವರು ಹ್ಯಾಂಡ್ ರೈಸ್ ಮಾಡಿ, ನಾನು ಕರಿತೇನೆ. ಹರೇ ಕೃಷ್ಣ. ಈ ಶ್ರೀಲ ಪ್ರಭುಪಾದರು ಹೇಗೆ ಭಾವಭಕ್ತಿಯನ್ನು ತೋರಿಸಿದ್ರು? ಹರೇ ಕೃಷ್ಣ. ಯಾರು ಹೇಳ್ತೀರಿ ಹರೇ ಕೃಷ್ಣ? ಶ್ರೀಲ ಪ್ರಭುಪಾದರ ಬಗ್ಗೆ ಅವರು ಹೇಗೆ ಭಾವದ ಲಕ್ಷಣಗಳನ್ನು ತೋರಿಸಿದ್ದಾರೆ? ಹರೇ ಕೃಷ್ಣ. ಈಗ ನಾವು 9 ಲಕ್ಷಣಗಳನ್ನ, ಭಾವದ ಲಕ್ಷಣಗಳನ್ನ ಚರ್ಚೆ ಮಾಡಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಹರಿಣಿಕಕ್ಕೆ ಹೌದು. ಹರೇ ಕೃಷ್ಣ. ಈಗ ನಮಗೆ ಹೇಳಬೇಕಾಗಿದ್ದು, ಈಗ ಹರಿಣಿಕಕ್ಕೇರಿ ಮಾತಾಜಿ ಹೇಳಿ, ಅವರು ಹೇಗೆ 9 ಲಕ್ಷಣಗಳನ್ನು ತೋರಿಸಿದ್ದಾರೆ? ಹರೇ ಕೃಷ್ಣ ಮಾತಾಜಿ, ಮುಖ್ಯವಾಗಿ ಅವ್ಯರ್ಥ ಅನ್ನೋದನ್ನ ತಾವು ಹೇಳಿದ್ರು ಕೂಡ ಅದ್ ನಿಜ ಕೂಡ. ಅಂದ್ರೆ ಒಂದು ಕ್ಷಣ ಕೂಡ ಅವರು ನೋಡಿ, ಇಲ್ಲಿ 9 ಲಕ್ಷಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಯಾವ ಲಕ್ಷಣಗಳು ಹೇಗೆ ತೋರಿಸಿದ್ದಾರೆ ಅಂತ ಹೇಳಿ. ಅವ್ಯರ್ಥವನ್ನ ತೋರಿಸಿದ್ದಾರೆ ಮಾತಾಜಿ. ಸಮಯವನ್ನು ವ್ಯರ್ಥಗೊಳಿಸದೇ ಇರೋದು ಅವರಲ್ಲಿ ಮುಖ್ಯವಾಗಿ ಕಂಡು ಬಂದಂತಹ ಒಂದು ಭಾವದ ಲಕ್ಷಣ ಮಾತಾಜಿ. ಅದನ್ನು ಹೇಗೆ ತೋರಿಸಿದ್ದಾರೆ ಅಂತಂದ್ರೆ, ಅವರು ಪರದೇಶಕ್ಕೆ ಹೋದಾಗ 108 ಇದ್ರೊಳಗೆ ದೇಶಗಳಲ್ಲೇನು ಅಂತಂದ್ರೆ ಇದನ್ನ ಮಂದಿರಗಳನ್ನ ಕಟ್ಟಿದ್ದಾರೆ. ಮತ್ತೆ ಅಲ್ಲಿರುವಂತ ಹಿಪ್ಪಿಗಳನ್ನ, ಅದಕ್ಕೆ ತುಂಬಾ ಸಹನೆ ಬೇಕಾಗತ್ತೆ ಮಾತಾಜಿ. ಅವನ್ನ ಏನು ಅಂದ್ರೆ ಮನುಷ್ಯರನ್ನಾಗಿ ಪರಿವರ್ತನೆ ಮಾಡಿ ಅವ್ರಿಗೆ ಇಸ್ಕಾನ್ ನಲ್ಲಿ ಸಂಸ್ಥೆಯಲ್ಲಿ ಸೇರಿಸ್ಕೊಂಡ್ರು. ಇಸ್ಕಾನ್ ಸಂಸ್ಥೆನ ಹುಟ್ಟಾಕ್ದವ್ರೆ ಅವರು. ಆಮೇಲಿಂದ ತುಂಬಾ ಪುಸ್ತಕಗಳನ್ನ ಅನುವಾದ ಮಾಡಿದಂತಹದ್ದು. ಆಮೇಲೆ ಸ್ವಲ್ಪನೂ ಅವರು ತಮ್ಗೆ ರೆಸ್ಟ್ ಅಂತ ತಗೊಳ್ಳಾರ್ದೇನೆ ಕೆಲಸದಲ್ಲೇ ಯಾವಾಗ್ಲೂ ತೊಡಗ್ತಾ ಇದ್ದಿದ್ದು. ಪ್ರತಿಯೊಂದು ಕೂಡ ನೋಡಿದಾಗ ಅವ್ರಿಗೆ ಇದೊಂದು ಬಹಳ ಮುಖ್ಯವಾದ ಒಂದು ಇದು ಅವರಲ್ಲಿ ಇತ್ತು, ಗುಣ, ಆ ಲಕ್ಷಣ ಇತ್ತು, ಭಾವದ ಲಕ್ಷಣ ಅಂತ ಅನ್ಕೊಂಡು ನಾವ್ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ ಹೇಳ್ಬೋದಾ ಮಾತಾಜಿ? ಹೇಳಿ ಮಾತಾಜಿ. ನಾಮಗಾನೆ ಕೈಗೆಲ್ಲ ಯಾರು ಹೇಳುದಿಲ್ಲ, ಅವ್ರ ಕೈ ಹ್ಯಾಂಡ್ ಕೆಳಗಿಳಿಸಿಬಿಡಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದ್ರು ಪ್ರತಿದಿನ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಕೀರ್ತನೆ ಮಾಡ್ತಿದ್ರು ಮಾತಾಜಿ. ಇವ್ರನ್ನ ಫಾರಿನರ್ಸ್ ಹಿಪ್ಪಿಗಳನ್ನ ಇದ್ ಮಾಡೋದಿಕ್ಕೆ. ಆಮೇಲೆ ಅವ್ರನ್ನ ಬಂದ್ಮೇಲೆ ಅವ್ರಿಗೆ ತುಂಬಾ ಸೇವೆ ಮಾಡಿ ಅವ್ರಿಗೂ ಪ್ರಸಾದ ಎಲ್ಲ ಕೊಟ್ಟು ದಿನಾ ಸಂಕೀರ್ತನೆ ಮಾಡಿಸ್ತಾ ಇದ್ರು ಮಾತಾಜಿ ಅವ್ರ ಕೈಲೂನು. ಅವ್ರು ಚೇಂಜ್ ಆಗೋ ತರ ಮಾಡಿದ್ರು. ಹಿಪ್ಪಿಗಳನ್ನ ಈ ಇಸ್ಕಾನ್ ಮೂವ್ಮೆಂಟ್ಗೆ ಬರೋ ತರ ಮಾಡಿದ್ರು ಮಾತಾಜಿ ಅವರು ಈ ನಾಮ ಸಂಕೀರ್ತನೆಯಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಹನುಮಂತ ಲಕ್ಕುಂಡಿ ಹೇಳ್ತೀರಾ? ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಹೇಳ್ತೀರಾ? ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಅವ್ರ ಸಂಕೀರ್ತನೆ ಮಾಡೋವಾಗ್ಲೂ ಭಾವಪರೀಕ್ಷೆಗೆ ಹೋಗ್ತಿದ್ರು ಮಾತಾಜಿ. ನಾರದ್ರು ಕಾಣಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಈಗ ಮತ್ತೆ ಯಾರಾದ್ರೂ ಹೇಳ್ತೀರಾ? ಮಾತಾಜಿ, ಅವ್ರು ಯಾವಾಗ್ಲೂ ಆಸಕ್ತಿ ಮತ್ತು ತತ್ ಗುಣಕ್ಯಾನೆ ಅನ್ನೋದ್ರಲ್ಲಿ ಯಾವಾಗ್ಲೂ ಅವ್ರು ಭಗವಂತನ ಧ್ಯಾನದಲ್ಲೇ ಇರೋದ್ರಿಂದ
ಅವ್ರಿಗೇನಾರ ಅನಾನುಕೂಲತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಆದಾಗ ನನಗೆ ಹರೇ ಕೃಷ್ಣ ಜಪದ ಮಂತ್ರವೇ ನನಗೆ ದಿವ್ಯ ರಕ್ಷೆ ಆಗಿದೆ, ಅದೇ ದಿವ್ಯ ಔಷಧ ಆಗಿದೆ. ಯಾವಾಗಲೂ ಕೃಷ್ಣನ ವರ್ಣಿಸ್ತಾ ಇರಬೇಕು. ಅದು ಕೃಷ್ಣನ ಧ್ಯಾನದಲ್ಲಿ ಇದ್ದಾಗ ನಮ್ಗೆ ಯಾವುದು ತೊಂದರೆ ಆಗೋದಿಲ್ಲ. ಈ ರೀತಿ ಅವ್ರು ಭಗವಂತನ ಯಾವಾಗಲೂ ನೀವು ವರ್ಣಿಸ್ಬೇಕು, ಅವನ ಧ್ಯಾನದಲ್ಲಿದ್ದರೆ ನಮ್ಮನ್ನ ಕೃಷ್ಣ ಕಾಪಾಡ್ತಾನೆ ಅಂತ ಪ್ರಸಾರ ಮಾಡ್ತಾ ಇದ್ರು ಯಾವಾಗಲೂ. ಮಾತಾಜಿ ಅವರು ಭಗವದ್ಗೀತೆ ಭಾಗವತಂ ಕೂಡ ಬೋಧನೆ ಮಾಡ್ತಿದ್ರು, ಮಾತಾಜಿ ಟೀಚಿಂಗ್ ಮಾಡ್ತಿದ್ರು, ತುಂಬಾ ಕ್ಲಾಸಸ್ ತಗೋತಾ ಇದ್ರು, ಎಲ್ಲಾ ಕಡೆನೂ ತಗೊಂಡಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಆಮೇಲೆ ಅವ್ರಿಗೆ ತುಂಬಾ ಅನುಗ್ರಹ ಇತ್ತು ಮಾತಾಜಿ. ಮೊದಲನೇ ಸಾರಿ ಅವರು ಯಾವಾಗ ಇದ್ರೊಳಗೆ ಹಡಗಿನಲ್ಲಿ ಹೋದಾಗ 2 ಸಾರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂತು. ಅವಾಗ ಅವ್ರಿಗೆ ಅಲ್ಲಿ ಸಮುದ್ರದಲ್ಲಿ ಏನು ಅಂದ್ರೆ ಕೃಷ್ಣ ಅಲ್ಲಿ ಕೈ ಆಡಿಸ್ತಾ ಇದ್ದಂಗೆ ಕಾಣಿಸ್ತು. ಅಂದ್ರೆ ಕೃಷ್ಣನ ಭಗವಂತನ ಅನುಗ್ರಹ ಎಷ್ಟು ಇದೆ, ಅವ್ರನ್ನ ಆ ಒಂದು ಹಾರ್ಟ್ ಅಟ್ಯಾಕ್ ಇಂದ ಪಾರು ಮಾಡಿ ಅವ್ರೇನು ಅಂತಂದ್ರೆ ತಮ್ಮ ಏನು ಸಾಧಿಸ್ಬೇಕು ಅಂತಿದ್ರು, ತಮ್ಮ ಗುರುಗಳ ಇಚ್ಛೆಯಂತೆ ಹೋಗಿ ಸಾಧನೆ ಮಾಡ್ಬೇಕು ಅಂತಿದ್ರು, ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು ಮಾತಾಜಿ. ಹಂಗಾಗಿ ಅನುಗ್ರಹ ಆಶಾ ಬಂಧಃ ಕೂಡ ಅವ್ರಿಗೆ ಇತ್ತು ಅಂತ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಇದನ್ನ ನಾವು ಚರ್ಚೆ ಮಾಡೋಣ. ಶ್ರೀಲ ಪ್ರಭುಪಾದರಲ್ಲಿ ಕಂಡು ಬರ್ತಕ್ಕಂಥ ಭಾವದ ಲಕ್ಷಣಗಳನ್ನ. ಇಲ್ಲಿ ಶ್ರೀಲ ಪ್ರಭುಪಾದರಲ್ಲಿ ಈ 9 ಲಕ್ಷಣಗಳು ಕೂಡ ಕಂಡು ಬರ್ತವೆ. ಅದನ್ನ ನೋಡೋಣ. ಅವ್ಯರ್ಥ ಕಾಲತ್ವ ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಜೀವನದ ಒಂದು ಕ್ಷಣವನ್ನು ಕೂಡ ಅವರು ವ್ಯರ್ಥ ಮಾಡಲಿಲ್ಲ. ಆಮೇಲೆ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಶಿಷ್ಯರಿಗೆ ಅವರು ತಮ್ಮ ಜೀವನವನ್ನ ಭಗವಂತನ ಸೇವೆಗಾಗಿ ಇಟ್ಟಿದ್ರು. ಅದರ ನಾವು ಇಲ್ಲಿ ಕೂಡ ತಮ್ಮ ಒಂದು ರೆಕಾರ್ಡಿಂಗಲ್ಲಿ ನಾವು ನೋಡ್ಬೋದು, ಎಷ್ಟು ಬೆಳಗಿನ ವಾಕಿಂಗ್ ಟೈಮಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವರು ಎಲ್ಲ ಸಮಯವನ್ನು ಇಷ್ಟೊಂದು ಯಾರಿಗೂ ಕೂಡ 70 ಪುಸ್ತಕಗಳನ್ನ ಬರೆಯೋದು, 108 ದೇವಸ್ಥಾನಗಳನ್ನ ಕಟ್ಟೋದು, ಆಮೇಲೆ 10,000 ಶಿಷ್ಯರನ್ನ ಮಾಡ್ಕೊಂಡಿರೋದು, ಆಮೇಲೆ ಅದರಲ್ಲಿ 12 ಜನ ಸನ್ಯಾಸತ್ವ ಕೊಟ್ಟಿರೋದು. ಅದು ಅವರದ್ದು ಇದು ಕೇವಲ 2 ಗಂಟೆಗೆ ಮಾತ್ರ ನಿದ್ರೆ ಮಾಡ್ತಾ ಇದ್ದಿದ್ರು. ಆಮೇಲೆ 70ರಿಂದ 82ನೇ ವಯಸ್ಸಿನವರಿಗೆ ಅವ್ರು 70 ಪುಸ್ತಕಗಳನ್ನು ಬರೆಯೋದು, ಇದೆಲ್ಲ ತುಂಬಾ. ಆಮೇಲೆ ಅನೇಕ ಪತ್ರಲೇಖನಗಳನ್ನು ಕೂಡ ಅವರು ಮಾಡಿದ್ದಾರೆ. ಯಾರು ಪತ್ರ ಬರೆದ್ರು ಕೂಡ ಉತ್ತರ ಕೊಡ್ತಾ ಇದ್ದಿದ್ರು ಅವರು. ಸೊ ಹೀಗಾಗಿ ಅವರು ಸದಾ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು. ಯಾವುದೇ ಒಂದನ್ನು ನೋಡ್ಲಿ, ಯಾವುದೇ ಆದ್ರೂ ಒಂದು ಬಂಗಲೆ ನೋಡ್ಲಿ, ಕೃಷ್ಣನಿಗೆ ಇಷ್ಟು ದೊಡ್ಡ ಭವ್ಯವಾದ ಒಂದು ದೇವಸ್ಥಾನ ಕಟ್ಟಬೇಕು. ಆಮೇಲೆ ಯಾವುದೇ ವಸ್ತುವನ್ನ ಕೃಷ್ಣನ ಬಗ್ಗಾಗಿ ಹೇಗೆ ಸೇವೆಗೆ ನಾನು ಬಳಸಲಿ, ಈ ವಸ್ತುವನ್ನ ಆ ಕೃಷ್ಣನ ಸೇವೆ ಬಗ್ಗೆ ನಾನು ಹೇಗೆ ಬಳಸಲಿ, ಇದೇ ಅವರ ಯೋಚನೆ. ಸೊ ಇದು ಅವರದು ಅವ್ಯರ್ಥ ಕಾಲತ್ವಂ. ಆಮೇಲೆ ಅವರಿಗೆ ಕ್ಷಾಂತಿ ಅಂದ್ರೆ ಎಷ್ಟು ಕಷ್ಟ ಬಂದರೂ ಕೂಡ ಅವರು ವಿಚಲಿತ ಆಗಲಿಲ್ಲ. ತಾಳ್ಮೆಯನ್ನ ಅವರಿಗೆ ತುಂಬಾ ಇತ್ತು. ಹೇಗೆ ಅಂತ ಕೇಳಿದ್ರೆ ಅವರಿಗೆ ಹೃದಯಾಘಾತ ಆದಾಗ, ಆಮೇಲೆ ಅವರು ಹಡಗಿನಲ್ಲಿ ಹೋಗ್ಬೇಕಾದ್ರೆ 2 ಸಾರಿ ಹೃದಯಾಘಾತ ಆಯ್ತು. ಆದ್ರೂ ಅದೇನು ಕಂಗೆಟ್ರ? ಇಲ್ಲ. ನಮ್ಮ ತರ ಆದ್ರೆ ನಾವು ಹೋಗ್ತಿದ್ವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಅದು ಏನು ಕಂಡು ಕೇಳದ ದೇಶ. ಅವ್ರೇನು ಚಳಿ ಮತ್ತೆ ಬೇರೆ ತುಂಬಾ ಅಲ್ಲಿಯ ಹವಾಮಾನ, ಅಲ್ಲಿಯ ಆಹಾರ, ಅಲ್ಲಿಯ ವ್ಯವಹಾರ ಎಲ್ಲ ಕೂಡ ಅಪರಿಚಿತ ದೇಶ. ಕೈಯಲ್ಲಿ ದುಡ್ಡಿಲ್ಲ, ಕೇವಲ ಬಾಯಿ. ಸೊ ಇಂಥ ಯಾರ ಒಂದು ಇದೂ ಇಲ್ಲ. ಭಗವಂತನ ಮೇಲೆ ಅವರಿಗೆ ಅಷ್ಟೊಂದು ಇದಿತ್ತು, ಆಶಾ ಬಂದ. ಅದನ್ನ ನೋಡೋಣ. ಆಮೇಲೆ ಕ್ಷಾಂತಿ ಅವರಿಗೆ. ಮತ್ತೆ ಅವರು ಹಿಪ್ಪಿಗಳ ಜೊತೆ ಇರ್ಬೇಕಾದ್ರೆ ಅಲ್ಲಿ ಹಿಪ್ಪಿಗಳಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಹಿಪ್ಪಿಗಳು ಇವ್ರನ್ನ ಅಂದ್ರೆ ತುಂಬಾ ಅವರು ಇದು ಅವರಿಗೆ ಮೊದ್ಲು ಏನೂ ಗೊತ್ತಾಗ್ತಾ ಇರ್ಲಿಲ್ಲ ಹಿಪ್ಪಿಗಳಿಗೆ. ಶೀಲ ಪ್ರಭುಪಾದ ಅವ್ರ ಜೊತೆಗೆ ಇತ್ತಿದ್ರು. ಆಗ ಶೀಲ ಪ್ರಭುಪಾದರಿಗೆ ಅವ್ರು ಏನ್ ಮಾಡ್ತಾ ಇದ್ದಿದ್ರು, ಬೆಳಿಗ್ಗೆ ಎಲ್ಲ ಅದು ಸ್ನಾನ ಎಲ್ಲ ಮಾಡ್ಕೋಬೇಕಲ್ವಾ, ಶೌಚಾದಿಗಳನ್ನ. ಅದು ಇವರು ಕ್ಯೂನಲ್ಲಿ ನಿಂತಾಗ ಈ ಇವರನ್ನ ಹಿಂದೆ ಬಿಟ್ಟು ಮುಂದೆ ಹೋಗಿ ಹೋಗ್ಬಿಡ್ತಿದ್ರು. ಶೀಲ ಪ್ರಭುಪಾದರು ಏನಪ್ಪ ಇವರಿಗಾಗಿ ಇಷ್ಟು ಕಷ್ಟಪಡ್ತಾ ಇದ್ದೇನೆ ನಾನು, ಆದ್ರೆ ಇವ್ರು ಹಿಂಗ್ ಮಾಡ್ತಾರಲ್ಲ. ಅವ್ರಿಗೆ ಏನು ಮಾನಶೂನ್ಯತೆ ಇಲ್ಲ. ಯಾಕೆ ಮಾನಶೂನ್ಯತೆ? ಅವರಿಗೆ ಮಾನದ ಬಗ್ಗೆ ತನಗೆ ಏನಾದ್ರು ಪ್ರತಿಷ್ಠೆ ಕೊಡ್ಬೇಕು, ಇದು ಶೀಲ ಪ್ರಭುಪಾದರಿಗೆ ಇಲ್ಲ. ಅವ್ರು ಎಷ್ಟು ಮಾಡ್ತಾ ಇದ್ರು, ಇವರು ಸುಮ್ಮನೆ ಕೇಳ್ಕೊಂಡ್ರು. ಆಮೇಲೆ ಹೇಗೆ ಕೇಳಿದ್ರೆ ಅಂದ್ರೆ ಅವರಿಗೆ ಮಾನಶೂನ್ಯತೆ ಬರೋಣ, ವಿರಕ್ತಿ. ಈಗ ವಿರಕ್ತಿ ಬಗ್ಗೆ ನೋಡಿದ್ರೆ ಶೀಲ ಪ್ರಭುಪಾದರು ನೋಡಿ, ಎಲ್ಲ ಸಂಸಾರ ಬಿಟ್ಟು ಅವರು ಸಂಸಾರಸ್ಥರಾಗಿದ್ದರು. 55ನೇ ವರ್ಷದಲ್ಲಿ ಅವರು ಸನ್ಯಾಸ ತಗೊಂಡ್ರು. ಆಮೇಲೆ ಸನ್ಯಾಸ ತಗೊಂಡ್ಮೇಲೆ ಅವರು ಶಿಷ್ಯರು ಕೇಳಿದ್ರು ಅವರಿಗೆ, ನೀವು ಎಷ್ಟು ಇಂದ್ರಿಯ ಸುಖ ಮಾಡ್ತಾ ಇದ್ರಿ ಪ್ರಭುಪಾದರೆ? ಅದು ನಾವು ಯಾವತ್ತೂ ಯಾವಾಗಲೂ ಇಂದ್ರಿಯ ಸುಖ ಮಾಡಲಿಲ್ಲ ಅಂತ ಹೇಳ್ತಾರೆ. ಸಂಸಾರ, ಹೆಂಡತಿ, ಮಕ್ಕಳು ಎಲ್ಲರನ್ನು ತ್ಯಜಿಸಿ ಅವರು 55ನೇ ವರ್ಷದಲ್ಲಿ ಸನ್ಯಾಸತ್ವ ತಗೊಂಡ್ರು. ಸೊ ಅದು ಅವರ ವಿರಕ್ತಿ. ಮತ್ತೆ ಅವರು ತುಂಬಾ ಅಂದ್ರೆ ದೊಡ್ಡ ಬಿಸ್ನೆಸ್ ಕೂಡ ಅವರಿಗಿತ್ತು. ಎಲ್ಲವನ್ನು ಬಿಟ್ಟು ಅವರು ವಿರಕ್ತಿ ಮಾಡಿದರು.
ಮಾನಶೂನ್ಯತೆ ಅಂದರೆ ಮಾನಶೂನ್ಯತೆ ಅಂದರೆ ಅವರಿಗೆ ಅಮೆರಿಕಕ್ಕೆ ಹೋಗುವಾಗ ಕೇವಲ ಕೈಯಲ್ಲಿ 40 ರೂಪಾಯಿ. ಆದರೆ ಅವರು ಅಮೆರಿಕದಿಂದ 10 ವರ್ಷ ಆದಮೇಲೆ ಅವರು ವೃಂದಾವನಕ್ಕೆ ಬಂದಾಗ ಅವರ ಹತ್ರ 40 ಕೋಟಿ ರೂಪಾಯಿಯಷ್ಟು ಅವರೆಲ್ಲ ಒಂದು ಭಗವಂತನ ದೇವಸ್ಥಾನಗಳು ಭಗವಂತನಿಗಾಗಿ ಮಾಡಿದ್ ಎಲ್ಲ ಮಾಡಿದ್ರು. ಆದರೆ ಅವರಲ್ಲಿ ಏನಾದರೂ ಇದಿತ್ತ ಸೇಮ್ ಅಂತ ಹೇಳ್ತಾ ಇದ್ದಾರಂತೆ. ಅಂದ್ರೆ ವೃಂದಾವನದ ಜನಗಳೆಲ್ಲ ಮೊದಲಿದ್ದ ಒಂದು ಶೀಲ ಪ್ರಭುಪಾದರು ಈಗಿನ ಶೀಲ ಪ್ರಭುಪಾದರು ಎಲ್ಲ ಒಂಚೂರು ಕೂಡ ಅವರಲ್ಲಿ ವ್ಯತ್ಯಾಸ ಕಾಣಲಿಲ್ಲ. ಸೊ ಅದರಿಂದ ಅವ್ರಿಗೆ ಯಾವಾಗಲೂ ನನಗೇನಾದರೂ ಅಂದರೆ ಮಾನಶೂನ್ಯತೆ ಅಂದರೆ ಅವ್ರು ಹೇಳ್ತಾ ಇದ್ರು, ನನಗೆ ಯಾವ ಇದು ಬೇಡ, ಏನಾದರೂ ಗೌರವ ಸಲ್ಲದಿದ್ರೆ ನನ್ನ ಗುರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರಿಗೆ ತಲುಪಲಿ. ಯಾಕಂದ್ರೆ ಅವ್ರು ಹೇಳಿದ್ದು ಅದನ್ನು ನಾನು ಅವರ ವಚನ ಅವರು ನನಗೆ ಹೇಳಿದ್ದನ್ನ ಗುರುವಿನ ವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೆ ನಾ ಬಂದಿದ್ದೇನೆ, ಮಾಡಿದ್ರೆ ಕೀರ್ತಿ ಅವರಿಗೆ ಸಲ್ಲಬೇಕು ಅಂತ ಹೇಳ್ತಾರೆ. ಮಾನಶೂನ್ಯತೆ. ಸೊ ಅದನ್ನು ಕೂಡ ನಾವು ನೋಡ್ಬೋದು ಮಾನಶೂನ್ಯತೆಯನ್ನ. ಆಮೇಲೆ ಆಶಾಬಂಧ. ಅಮೆರಿಕಕ್ಕೆ ಅಲ್ಲಿ ಹೋಗುವಾಗ ಆ ಥರ ಹಡಗಿನಲ್ಲಿ ಅವರಲ್ಲಿ ಏನೂ ಇರಲಿಲ್ಲ. ಕೈಯಲ್ಲಿ ಏನಿತ್ತು, ಒಂದು ಟ್ರಂಕು, ಅದರಲ್ಲಿ ಭಾಗವತ ಪುಸ್ತಕ, ಆಮೇಲೆ ಒಂದು ಕೊಡೆ ಛತ್ರಿ, ಇಷ್ಟಿತ್ತು. ಆಮೇಲೆ ಅವರಿಗೆ ಯಾರ ಸಹಾಯವೂ ಇಲ್ಲ ಅಥವಾ ಪರಿಚಯವೂ ಇಲ್ಲ. ಆದರೆ ಕಂಡರಿಯದ ಒಂದು ಅಮೆರಿಕ ದೇಶ. ಸೊ ಹಾಗಾಗಿ ಅಲ್ಲಿ ಕಾಲಿಟ್ಟಾಗ ಅವರು ಕೃಷ್ಣನ ಮೇಲೆ ಒಂದು ಪದ್ಯ ಬರೆದ್ರು. ನಿನ್ನದೇನೋ ಕೆಲಸ ಇದೆ, ಅದಕ್ಕೆ ನನ್ನನ್ನು ನೀನು ಮಾಡಿದ್ಯಾ, ನೀನು ನಾಚಾವೋ, ನನಗೆ ನೀನು ಕುಣಿಸು, ನಿನ್ನ ಕೈಯಲ್ಲಿನ ನಾನು ಗೊಂಬೆ ಅಂತ ಹೇಳಿದ್ದಾರೆ. ಸೊ ಹಾಗ ಆಶೆ ಏನು, ಕೃಷ್ಣ ಏನಕ್ಕೋ ನನಗೆ ಅನುಗ್ರಹ ಮಾಡ್ತಾನೆ, ಕೃಷ್ಣ ಏನಕ್ಕೋ ಇದನ್ನು ನನಗೆ ಕರೆಸಿದ್ದಾನೆ, ಇದು ಆಶಾ ಬಂದ ಅವರಿಗೆ. ಕೃಷ್ಣನ ನನ್ನನ್ನು ಕಾಪಾಡ್ತಾನೆ, ಕೃಷ್ಣನ ಮೇಲೆ ಏನೋ ಇದೆ, ಕೃಷ್ಣನ ಅನುಗ್ರಹ ನನಗಿದೆ, ಇದಿತ್ತು. ಆಮೇಲೆ ಸುಮುತ್ಕಂಠ, ಕಾತುರ. ನೋಡಿ, ಭಕ್ತಿ ಸೇವೆ ಮಾಡಬೇಕು, ಅದಕ್ಕೆ ಗುರುಗಳು ಹೇಳಿದ್ದನ್ನು ನಾನು ಮಾಡಬೇಕು. ಗುರುಗಳು ಹೇಳಿದ್ದಾರೆ ಅವರಿಗೆ ಪುಸ್ತಕ ಬರಿಬೇಕು ಇಂಗ್ಲೀಷ್ನಲ್ಲಿ ನೀನು, ಆಮೇಲೆ ಇಂಗ್ಲೀಷ್ ಭಾಷೆ ಮಾತಾಡ್ತಕ್ಕಂಥ ಹೊರ ದೇಶಗಳಿಗೆ ಹೋಗಿ ನೀನು ಪಾಶ್ಚಾತ್ಯ ದೇಶದಲ್ಲಿ ನೀನು ಕೃಷ್ಣ ಪ್ರಜ್ಞೆಯನ್ನು ಹರಡು, ಇದು ಹೇಳಿದ್ದಾರೆ. ಅದು ಹೇಳಿದಾಗ ಅವರು ಭಾರತ ದೇಶದಲ್ಲಿ ತುಂಬ ಅವರಿಗೆ ಪ್ರಯತ್ನ ಪಟ್ಟರು, ಯಾರು ಕೂಡ ಕೃಷ್ಣ ಪ್ರಜ್ಞೆಯನ್ನು ಹರಡಲಿಕ್ಕೆ ಯಾರು ಕೂಡ ಅವರಿಗೆ ಒತ್ತಾಸೆ ಕೊಡಲಿಲ್ಲ. ಆದರೆ ಅವರು ಅಮೆರಿಕ ದೇಶಕ್ಕೆ ಹೋಗುವಾಗ 70 ವರ್ಷ ವಯಸ್ಸಾಗಿತ್ತು ಅಲ್ಲ. 70 ವರ್ಷ ವಯಸ್ಸಾಗಿದ್ದಾಗ ಅವರಿಗೆ ಅಷ್ಟೊಂದು ಇದು ಇಲ್ಲ, ಏನಂತಂದರೆ ದುಡ್ಡಿನ ಒಂದು ಕಾಸಿಲ್ಲ. ಆಮೇಲೆ ಏನು ಅವರಿಗೆ ಅಲ್ಲಿ ಯಾರಾದರೂ ಇದ್ದಾರಾ ಅವ್ರ ಬಗ್ಗೆ ಇಲ್ಲ. ಎಲ್ಲರೂ ಅವರಿಗೆ ಡಿಸ್ಕರೇಜ್ ಮಾಡ್ತಿದ್ರು ಅಲ್ವಾ, ನೀವು ಯಾಕೆ ಹೋಗ್ತೀರಿ ಇಷ್ಟು ಮುದಿ ವಯಸ್ಸಲ್ಲಿ ಅಲ್ಲಿ ಡಿಸ್ಕರೇಜ್ ಮಾಡ್ತಾ ಇದ್ರು. ಈವನ್ ಅವರಿಗೆ ಹಡಗಿನಲ್ಲಿ ಅವರಿಗೆ ಒಂದು ಟಿಕೆಟ್ ಕೊಟ್ಟಂತಹವರು ಕೂಡ ಅವ್ರ ಉತ್ಸಾಹ ಎಷ್ಟು ಅವರ ಉತ್ಸಾಹ ಭಂಗ ಮಾಡ್ತಾ ಇದ್ರು, ಇವರು ಉತ್ಸಾಹ ಮತ್ತು ಹೆಚ್ಚಾಗ್ತಾನೇ ಇರ್ತಿತ್ತು ಅಲ್ವಾ. ಹೌದು. ಅದು ಅವರಿಗೆ ಸಮುತ್ಕಂಠ, ಕಾತುರತೆ, ತನ್ನ ಒಂದು ಗುರುವಿನ ಸೇವೆ ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಅವರು ಹೇಳಿದ್ದಾರೆ ಗುರುಗಳು. ಅವಾಗ ಕೃಷ್ಣ ಪ್ರಜ್ಞೆನ ಹರಡಲಿಕ್ಕೆ ಅಲ್ಲಿ ಅದು ಅವರಿಗೆ ಸಮುತ್ಕಂಠ. ಆಮೇಲೆ ನಾಮಗಾನೆ ಸದಾ ರುಚಿ. ನೋಡಿ, ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರು, ಅವರು 4 ಗಂಟೆಗಳ ಕಾಲ ಅವರು ಒಂದು ಸಂಕೀರ್ತನೆ ಮಾಡ್ತಾ ಇದ್ರು ಅಲ್ವಾ. ಟಾಂಪ್ಕಿನ್ ಸ್ಕ್ವೇರ್, ಅದರಲ್ಲಿ 4 ಗಂಟೆಗಳ ಭಾವುಕರಾಗಿ ಅವರು ಅಷ್ಟೊಂದು ಕೀರ್ತನೆಯನ್ನು ಮಾಡ್ತಾ ಇದ್ರಿಂದ ಆ ಕೀರ್ತನೆಯಿಂದಲೇ ಒಂದು ಹಿಪ್ಪಿಗಳು ಆ ಕೀರ್ತನೆಯಿಂದಲೇ ಅವರು ಆಕರ್ಷಣೆ ಹೊಂದಿದ್ರು. ಸೊ ಆದರೆ ಭಗವಂತನ ನಾಮ ಹಾಡೋದು ಸದಾ ರುಚಿ ಅವರಿಗೆ, ನಾಮ ಹಾಡುವುದು, ಆಮೇಲೆ ಪವಿತ್ರ ನಾಮಗಳ ಜಪ ಮಾಡುವುದು. ಸೊ ಹಾಗಾಗಿ ಅವರು ಬೇರೆಯವರಿಗೂ ಕೂಡ ಅದನ್ನ ಆಚರಣೆಗೆ ಮಾಡುವಂತೆ ಎಂಥ ಪಾಶ್ಚಾತ್ಯ ದೇಶಗಳಲ್ಲಿ ಬೇರೆ ಯಾರಿಗೂ ಕೃಷ್ಣ ಅಂದ್ರೆ ಗೊತ್ತಿಲ್ಲ, ರಾಮ ಅಂದ್ರೆ ಗೊತ್ತಿಲ್ಲ, ಅವರ ಬಾಯಲ್ಲಿ ರಾಮಕೃಷ್ಣ ಹೆಸರುಗಳನ್ನ ತರ್ತಕ್ಕಂಥ ಹರಿನಾಮ ಸಂಕೀರ್ತನೆ ಜಪವನ್ನ ಎಲ್ಲರ ನಾಲಿಗೆಯಲ್ಲಿ ಕೂಡ ಪ್ರಪಂಚದಾದ್ಯಂತ ಹರಡಿದರು ಅಲ್ವಾ. ಹರೇ ಕೃಷ್ಣ. ಆಮೇಲೆ ಗುಣಾಖ್ಯಾತಿ. ನೋಡಿ, ಭಗವಂತನ ಮಹಿಮೆಗಳನ್ನು ಕೀರ್ತಿಸುವುದು ಅದು ಅವರಿಗೆ ತವಕ. ಯಾಕಂದ್ರೆ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನೋಡಿ, 70ಕ್ಕಿಂತಲೂ ಮಿಗಿಲಾದ ಪುಸ್ತಕಗಳು. ಯಾವ ಪುಸ್ತಕದಲ್ಲಿ ಯಾವ ಭಾವಾರ್ಥವನ್ನು ನೀವು ನೋಡಿದರೂ ಕೂಡ ನಮಗೆ ಅಲ್ಲಿ ಎದ್ದು ಬರ್ತಕ್ಕಂಥದ್ದು ಆ ಭಗವಂತನ ದಿವ್ಯ ಗುಣಗಳನ್ನ, ಆ ಮಹಿಮೆಯನ್ನ ಬಣ್ಣಿಸುವ ರೀತಿ. ಅವರ ಭಾವಾರ್ಥಗಳನ್ನು ಓದಿದಾಗ ನಮಗೆ ಸ್ವತಃ ಅನುಭವ ಆಗುತ್ತೆ ಅಲ್ವಾ. ಅದೇನು ಆಮೇಲೆ ಪ್ರೀತಿ ತದ್ವಸತಿ ಸ್ಥಳೆ. ನೋಡಿ, ಶೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋದ್ರು, ಎಲ್ಲಿ ಹೋದ್ರು ಅವರು ಅದೇ ವೃಂದಾವನ.
ಅಮೆರಿಕದಲ್ಲಿ ಕೂಡ ಒಂದು ವೃಂದಾವನ, ನಯ ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಅವರು ಎಲ್ಲಿ ಹೋದರೂ ವೃಂದಾವನವನ್ನು ಬಿಟ್ಟಿರ್ತಿರ್ಲಿಲ್ಲ ಅಂತೆ. ವೃಂದಾವನದಲ್ಲಿ ಮೊದಲು ಇದ್ರು ಅವರು, ಆದರೆ ಎಲ್ಲಿ ಹೋದರೂ ಮನಸ್ಸಿನ ಮೂಲಕ ಅವರು ವೃಂದಾವನದಲ್ಲಿ ವಾಸ ಮಾಡ್ತಾರೆ. ಬೃಂದಾವನದಲ್ಲೇ ಇದ್ರು, ವೃಂದಾವನ ನೆಲೆಸಿದ್ರು. ಮಾನಸಿಕವಾಗಿ ವೃಂದಾವನದಲ್ಲಿ ಯಾವಾಗಲೂ ಇದ್ರು. ಯಾಕೆ? ಭಕ್ತ ಶುದ್ಧ ಭಾವಭಕ್ತಿಯಲ್ಲಿ ಇರ್ತಕ್ಕಂಥವನು ಮನಸ್ಸು ಯಾವಾಗಲೂ ವೃಂದಾವನದಲ್ಲಿ ಇರುತ್ತೆ. ಭಾವದ ಲಕ್ಷಣಗಳು ಕಾಣ್ತಾ ಇತ್ತು. ಆಮೇಲೆ ಪ್ರೀತಿ ತದ್ವಸ, ಹಾಗಾಗಿ ಅವರಲ್ಲಿ ಎಲ್ಲ ಭಾವದ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು ಅಲ್ವಾ? ಹೌದು ಮಾತಾಜಿ. ನೋಡಿ, 9 ಭಾವಗಳು ಹಿಪ್ಪಿಗಳ ಕಾಣಿಸಿದ್ರು. ಜೊತೆ ಅವರು ಒಂದೇ ರೂಮಲ್ಲಿ ಇರುವಾಗ ಅವರಿಗೆ ತುಂಬಾ, ಅಂದ್ರೆ ಹಿಪ್ಪಿಗಳದ್ದು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಪ್ರಭುಪಾದರ ಸ್ಥಾನ ಏನೂ ಗೊತ್ತಿಲ್ಲ, ಮಾನ ಏನೂ ಗೊತ್ತಿಲ್ಲ. ಸೊ ಅವರಂತವರಿಗೆ ಅವರು ಪ್ರತಿ ಸುತ್ತು ಅಡಿಗೆ ಮಾಡಿ ಪ್ರಸಾದ ಮಾಡಿ ಅವ್ರಿಗೆ ಹಂಚುತ್ತಾ ಇದ್ರು. ಅದು ಒಂದೇ ಅಲ್ಲ, ಅವರ ಪಾತ್ರೆಗಳನ್ನು ಕೂಡ ಇವರು ತೊಳೆದಿಡ್ತಿದ್ರು. ತುಂಬಾ ಚೆನ್ನಾಗಿ ಇಡ್ತಾ ಇದ್ದಿದ್ರು. ಸೊ ಇದೆಲ್ಲ ಅಂದ್ರೆ ತಾವೇ ಆ ಒಂದು ಭಾಗವತಂ ಪುಸ್ತಕ ಬರೆದು ಅದರನ್ನು ಮಾರಾಟ ಮಾಡಿ ಅದರಿಂದ ಬಂದ ದುಡ್ಡಿನಲ್ಲಿ ಅಡಿಗೆ ಮಾಡಿ ಪ್ರಸಾದ ಮಾಡಿ ಬಡಿಸ್ತಾ ಇದ್ದಿದ್ರು. ಪ್ಲೇಟನ್ನು ತೊಳೆದು ಚೊಕ್ಕ ಮಾಡಿ ಇಡ್ತಾ ಇದ್ದಿದ್ರು. ಸೊ ಇದೆಲ್ಲ ಅವರ ಸಹನೆ ಅಲ್ವಾ? ಹೌದು ಮಾತಾಜಿ, ತುಂಬಾ ಸಹನೆ. ಈ ಸಹನೆಯನ್ನ ನಮಗೆ ಸಾಧಾರಣವಾಗಿ ಯಾರಿಗಾದ್ರೂ ನಮ್ಮತ್ತ ಇಷ್ಟು ಸಹನೆ ಆಗೋದಿಲ್ಲ ಅಲ್ವಾ? ಹೌದು ಮಾತಾಜಿ, ಆ ಮಟ್ಟಕ್ಕಿಲ್ಲ ಅಷ್ಟು ನಮ್ಗೆ. ಸಹನೆ. ಹೌದು ಸೊ ಅಂತ ಯಾಕಾಗಿ? ಕೃಷ್ಣನಿಗಾಗಿ ಈ ಕಷ್ಟಗಳನ್ನ ತಗೊಳ್ತಾ ಇದ್ರು ಅಲ್ವಾ? ಹೌದು ಮಾತಾಜಿ. ನೋಡಿ, ಪ್ರಭುಪಾದರಿಗಿಂತ ಮುಂಚೆ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಅವರ ಅನೇಕ ಶಿಷ್ಯರುಗಳು ಅಮೆರಿಕ ದೇಶಕ್ಕೆ ಹೋಗಿದ್ರು. ಆದ್ರೆ ಅಲ್ಲಿ ಅವರು ಅಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾಲೇಜಲ್ಲಿ ಲೆಕ್ಚರ್ ಕೊಟ್ರು ಮತ್ ಬಂದ್ರು. ಅವ್ರು ಹೇಳ್ತಾ ಇದ್ರು, ಏನಪ್ಪಾ, ಈ ಒಂದು ಪಾಶ್ಚಾತ್ಯ ದೇಶದವರನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಲ್ಲ ಆ ಸಂಸ್ಕೃತಿಗೆ ಒಗ್ಗಿ ಹೋಗಿದ್ದಾರೆ. ಸೊ ಅವ್ರನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ಅದ್ರ ಬದಲಾಗಿ ನಮ್ಮವರೇ ಬದಲಾಗಿ ಹೋಗ್ತಾ ಇದ್ರು ಅಲ್ವಾ? ಹೌದು. ಹಾಗಾಗಿ ಆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಅವರಿಗೆಲ್ಲ ತುಂಬಾ ಬ್ರಿಟಿಷರು, ಅವರು ಕೂಡ ಬ್ರಿಟಿಷ್ಗೂ ಕೆಲವು ಜನ ಹೋಗಿದ್ರು, ಬ್ರಿಟನ್ನಿಗೂ ಹೋಗಿದ್ರು. ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳಿದ್ರು. ಯಾಕೆಂತಂದ್ರೆ, ಆದರೆ ಶ್ರೀಲ ಪ್ರಭುಪಾದರು ನೋಡಿ, ಸೊ ಆ ಶ್ರೀಲ ಪ್ರಭುಪಾದರು ಆ ಒಂದು ಪಾಶ್ಚಾತ್ಯ ದೇಶದವರಿಗೆ ಧೋತಿ ಉಡ್ಲಿಕ್ಕೆ ಕಲಿಸಿದ್ರು ಅಲ್ವಾ? ಬೇರೆಯವರಾಗಿದ್ರೆ ಪ್ಯಾಂಟ್, ಅವರಾಗೆ ಪ್ಯಾಂಟ್ ಹಾಕ್ಲಿಕ್ಕೆ ಕಲ್ತು ಬಿಡ್ತಿದ್ರು ಅಲ್ವಾ? ಸೊ ಈ ರೀತಿಯಾಗಿ ಪ್ರೀತಿ ಮತ್ತು ವಾತ್ಸಲ್ಯವನ್ನ ತಮ್ಮ ಮಕ್ಕಳ ತರ ತಮ್ಮ ಶಿಷ್ಯರಿಗೆ ತೋರಿಸಿದ್ರು. ತಮ್ಮ ಫಾಲೋಯರ್ಸ್ಗೆ ಅವರ ಶಿಷ್ಯರುಗಳು ತುಂಬಾ ದೊಡ್ಡ ದೊಡ್ಡ ತಪ್ಪು ಮಾಡ್ತಾ ಇದ್ರು. ಅಷ್ಟು ತಪ್ಪು ಮಾಡಿದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಅದನ್ನೆಲ್ಲ ಕ್ಷಮಿಸಿ ಬಿಡ್ತಾ ಇದ್ರು. ಸೊ ಹಾಗಾಗಿ ಅವರಲ್ಲಿ ಕ್ಷಮಿಸುವ ಒಂದು ದೊಡ್ಡ ಒಂದು ಕ್ಷಮಾಗುಣವೂ ಇತ್ತು, ಶಾಂತಿ ಇತ್ತು, ಕ್ಷಮಾಗುಣವೂ ಇತ್ತು, ಸಹನೆಯೂ ಇತ್ತು. ಹಾಗಾಗಿ ಆಮೇಲೆ ಅವರಿಗೆ ಹುಸಿ ಪ್ರತಿಷ್ಠೆ ಬೇಕಿಲ್ಲ. ಅದಕ್ಕೆ ಕೆಲವರು ಕೇಳಿದ್ರಂತೆ, ನೀವು ದೇವರ? ಇಲ್ಲ, ನಾವು ದೇವರ ಭಕ್ತನೂ ಅಲ್ಲ, ಭಕ್ತನಾಗಲು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾಮಗಾನ ಸದಾ ರುಚಿ. ಸೊ ಹಾಗಾಗಿ ಆ ಭಾವಾರ್ಥವನ್ನ ನೋಡಿದ್ರೆ ನಮ್ಗೆ ಆ ಭಗವಂತನ ಲೀಲೆಗಳು, ಅದನ್ನ ಅವರು ಕೊನೆವರೆಗೂ ಅಲ್ಲ ಟೈಪ್ ಮಾಡ್ತಾ ಇದ್ರು. ಅಲ್ಲಿ ಆ ಅವ್ಯರ್ಥ ಕಾಲದಲ್ಲಿ ನೋಡಿ, ಅವರು ಕೊನೆಗೆ ಏನು ಒಂದು ದೇಹ ಬಿಡುವ ಸಂದರ್ಭದಲ್ಲೂ ಕೂಡ ಅವರು ಭಾವಾರ್ಥವನ್ನ ಅವರು ಟೈಪ್ ಮಾಡಿಸ್ತಾ ಇದ್ದಿದ್ರು. ಸೊ ಹಾಗಾಗಿ ಈ ರೀತಿಯಾದದ್ದು ಒಂದು ಭಾವದ ಲಕ್ಷಣಗಳನ್ನ ನಾವು ಅವರಲ್ಲಿ ಎಲ್ಲ ಲಕ್ಷಣಗಳನ್ನು ಕೂಡ ನಾವು ನೋಡಬಹುದು. ಹರೇ ಕೃಷ್ಣ. ಈಗ ರತಿ ಆಭಾಸ. ಈ ರತಿ ಆಭಾಸ ಅಂದ್ರೆ ಏನು ನೋಡೋಣ. ಇಲ್ಲಿವರೆಗೆ ನಾವು ಇಲ್ಲಿವರೆಗೆ ನಾವೇನ್ ನೋಡಿದ್ದೇವೆ, ಆ ಭಾವದ ಲಕ್ಷಣಗಳನ್ನ ನಾವು ನೋಡಿದ್ದೇವೆ ಅಲ್ವಾ? ಭಾವದ ಲಕ್ಷಣ. ಈಗ ಭಾವ ಅಂದ್ರೆ ಏನು ಅಂತ ನೋಡಿದ್ವಿ. ಈಗ ಭಾವ ಅಂದ್ರೆ ಏನು ಅಲ್ಲ ಅಂತ ಹೇಳೋದನ್ನ ನಾವೀಗ ನೋಡ್ತಾ ಇದ್ದೇವೆ. ಅದನ್ನ ರತಿ ಆಭಾಸ ಅಂತ ಕರೀತಾರೆ. ರತಿ ಅಂದರೆ ಬಾಂಧವ್ಯ, ಭಾವ. ರತಿ ಮತ್ತೆ ಭಾವ ಎರಡು ಒಂದೇ. ಇದನ್ನ ಅನುಕರಣೆ, ಆಭಾಸ ಅಂದ್ರೆ ಅನುಕರಣೆ ಮಾಡೋದು. ಈಗ ಇದರಲ್ಲಿ ರತಿಯನ್ನ ಅನುಕರಣೆ ಮಾಡ್ತಕ್ಕಂಥದ್ದು. ಇದು ಏನಾಗುತ್ತೆ ಅಂತಂದ್ರೆ ಮಿಶ್ರ ಭಕ್ತರಲ್ಲಿ ಕಂಡು ಬರುತ್ತೆ, ಶುದ್ಧ ಭಕ್ತರಲ್ಲಿ ಕಂಡು ಬರೋದಿಲ್ಲ ರತಿ ಆಭಾಸ. ಸೊ ಇದು ರತಿ ಅಂದ್ರೂ ಒಂದೇ, ಭಾವ ಅಂದ್ರೂ ಒಂದೇ. ಶುದ್ಧ ಭಕ್ತರಲ್ಲಿ ಏನಿರ್ತದೆ ಆ ಲಕ್ಷಣಗಳನ್ನು ಈಗ ಅನುಕರಣೆ ಮಾಡುವವರಿದ್ದಾರೆ. ಸೊ ಯಾವುದು ಲಕ್ಷಣ? ಆ ಅಷ್ಟಸಾತ್ವಿಕ ವಿಕಾರದ ಲಕ್ಷಣಗಳನ್ನು ನೋಡಿದ್ದೇವೆ ನಾವು. ಮೈ ರೋಮಾಂಚನಗೊಳ್ಳೋದು, ಮೂರ್ಛೆ ತಪ್ಪೋದು, ಆಮೇಲೆ ಕಣ್ಣಲ್ಲಿ ನೀರು ಬರುವುದು, ಇದನ್ನೆಲ್ಲ ಅವರು ಅನುಕರಣೆ ಮಾಡ್ತಾರೆ. ಸೊ ಈ ತರ ಇರುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ.
ಐಹಿಕ ಸುಖಭೋಗಗಳಲ್ಲೋ ಅಥವಾ ವಿಮೋಚನೆಯಲ್ಲೋ ಒಲವುಳ್ಳವನಾಗಿದ್ದು ಕೂಡ ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರತರಾದ ಶುದ್ಧ ಭಕ್ತರ ಸಂಘ ಮಾಡುವ ಸುದೈವವು ಒಬ್ಬ ವ್ಯಕ್ತಿಗೆ ಒಮ್ಮೊಮ್ಮೆ ಒದಗುವುದುಂಟು. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಹರಡಿ ಮಾತಾಜಿ ಓದಿ. ರತಿ ಅಭಾಸದ ಮುಂದುವರಿಕೆ. ಅಂತಹ ಹೊತ್ತಿನಲ್ಲಿ ಶುದ್ಧ ಭಕ್ತರೊಡನೆ ಸಂಗಮಿಸಿದ್ದೇ ಕಾರಣವಾಗಿ ಆ ಭಕ್ತರ ಹೃದಯಗಳ ಚಂದ್ರ ಕಿರಣಗಳಂತಹ ಶೀತಲ ಪ್ರಭೆಯು ವ್ಯಕ್ತಿಯ ಮೇಲೆ ಪ್ರತಿಫಲಿಸಿ ಆ ಶುದ್ಧ ಭಕ್ತರ ಪ್ರಭಾವವು ಅವನ ಮೇಲಾಗಬಹುದು ಮತ್ತು ಶುದ್ಧ ಭಕ್ತರ ಪ್ರಭಾವದಿಂದ ಸ್ವಲ್ಪ ಭಾವ ಅವನಲ್ಲಿ ಉದಿಸಬಹುದು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ. ಇಲ್ಲಿ ರತಿ ಆಭಾಸ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಇದೆ. ರತಿ ಆಭಾಸ ಅಂದ್ರೆ ಅದು ನಿಜವಾಗೂ ರತಿ ಅಥವಾ ಭಾವ ಅಲ್ಲ, ಅದು ಹಂಗೆ ಕಾಣುತ್ತದೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಏನಿರುತ್ತೆ ಅದು ಆ ಒಂದು ಆಭಾಸ ಅಂದ್ರೆ ರತಿ ತರ ಕಾಣುತ್ತೆ, ಆ ಲಕ್ಷಣಗಳು ಕಾಣುತ್ತೆ, ಆದ್ರೆ ಅದು ನಿಜವಾದ ರತಿ ಅಲ್ಲ. ಈಗ ಅದರಲ್ಲಿ ಎರಡು ರೀತಿ ಇರುತ್ತೆ. ಅಂದ್ರೆ ಛಾಯಾರತಿ ಮತ್ತೆ ಮತ್ತೊಂದು ರತಿ, ಅದು ಪ್ರತಿಬಿಂಬ ರತಿ ಅಂತ ಇರುತ್ತೆ. ಛಾಯಾರತಿ ಮತ್ತೆ ಪ್ರತಿಬಿಂಬ ರತಿ. ಈ ಪ್ರತಿಬಿಂಬ ರತಿ ಅಂತಂದ್ರೆ ಈಗ ಐಹಿಕ ಸುಖಭೋಗದಲ್ಲೋ ವಿಮೋಚನೆಯಲ್ಲೋ ಒಬ್ಬವನಿಗೆ ಇಂಟ್ರೆಸ್ಟ್ ಇರುತ್ತೆ, ಆದರೆ ಅವರು ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆಗ ಒಬ್ಬ ವ್ಯಕ್ತಿಗೆ ಬರ್ತದೆ ಸಂಕೀರ್ತನೆಯಲ್ಲಿ, ಆಗ ಅವರು ಅದನ್ನ ಅಂದ್ರೆ ಆ ಒಂದು ಇದನ್ನ ಅವರು ತೋರಿಸ್ಬೋದು, ಭಾವದ ಲಕ್ಷಣವನ್ನ. ಸಂಕೀರ್ತನೆ ಕುತ್ಕೊಂಡಿರ್ತಾರೆ, ಆದ್ರೆ ಅವರಿಗೆ ಭಾವದ ಲಕ್ಷಣಗಳು ಕಂಡು ಬರ್ತದೆ ಅವರಲ್ಲಿ. ಸೊ ಆದರೆ ಅದು ನಿಜವಾದ ಒಂದು ಅಲ್ಲ, ಅದು ಪ್ರತಿಬಿಂಬ. ಪ್ರತಿಬಿಂಬ ಅಂದ್ರೆ ಏನು? ಈಗ ನೋಡಿ, ಅಲ್ಲಿ ಚಂದ್ರನ ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತೆ ಅಲ್ವಾ? ಹೌದು, ಕಾಣುತ್ತೆ, ಆದ್ರೆ ಚಂದ್ರನ ಸಂಪರ್ಕ ಇರುತ್ತೆ ಅವರಿಗೆ? ಇಲ್ಲ ಅಲ್ಲ? ಇಲ್ಲ, ಅದು ಪ್ರತಿಬಿಂಬ. ಸೊ ಅದು ಪ್ರತಿಬಿಂಬ. ಅವರಿಗೆ ಪ್ರತಿಬಿಂಬ ಅಂದ್ರೆ ಇಲ್ಲೇನಾಗುತ್ತೆ, ಲಕ್ಷಣಗಳು ಕಾಣುತ್ತೆ, ಆದರೆ ಆ ಲಕ್ಷಣಗಳು ಅಷ್ಟೇ ಕಾಲಕ್ಕೆ ಕಾಣುತ್ತೆ ಅವರಿಗೆ, ಅದು ಪರ್ಮನೆಂಟ್ ಆಗಿ ಇರುವುದಿಲ್ಲ. ಆದರೆ ಅವರಲ್ಲಿ ನೀವು ನೋಡಿದರೆ ಆ ಪ್ರತಿಬಿಂಬದಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಕ್ತಿಗೆ ಭೌತಿಕ ಬಯಕೆಗಳು ಇರ್ತವೆ. ಆ ಸುಖಭೋಗ ಮಾಡಬೇಕು ಅಥವಾ ಅವರಿಗೆ ವಿಮೋಚನೆಯೂ ಕೂಡ ಇಷ್ಟ ಇರಬಹುದು. ಆದರೂ ಕೂಡ ಅವರು ಒಮ್ಮೆ ಭಕ್ತರ ಒಡನಾಟದಲ್ಲಿ ಇದ್ದಾಗ ಅವರಿಗೆ ಮುಂದುವರೆದ ಭಕ್ತರ ಹಾಗೆ ಅವರಿಗೆ ಆ ಥರ ಲಕ್ಷಣಗಳು ಕಾಣಬಹುದು. ಆದರೆ ಅವರನ್ನು ನಾವು ತುಂಬ ಗಮನಿಸಿ ನೋಡಿದಾಗ ಅವರಲ್ಲಿ ಭೌತಿಕ ಬಯಕೆಗಳು ತುಂಬಾ ಇರ್ತದೆ, ಇನ್ನೂ ಇರ್ತದೆ, ಬಲವಾಗಿರ್ತದೆ. ಸೊ ಅಂಥದ್ದು ಪ್ರತಿಬಿಂಬ ಆಭಾಸ ಅಂತ, ರತಿ ಆಭಾಸ ಅಂತ ಕರೀತಾರೆ. ಇನ್ನೊಂದು ಛಾಯಾರತಿ ಆಭಾಸ. ಇಲ್ಲಿ ಛಾಯಾರತಿ ಆಭಾಸ ಅಂತಂದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಅವರಿಗೆ ಏನಾಗುತ್ತೆ, ತಾತ್ಕಾಲಿಕವಾಗಿ ಭಾವಭಕ್ತಿಯ ಒಂದು ರೀತಿಯ ನೆರಳಿನ ಲಕ್ಷಣಗಳು ಕಾಣುತ್ತೆ. ಛಾಯಾ ಅಂದ್ರೆ ನೆರಳು. ಈಗ ನೆರಳು ಅಂತಂದ್ರೆ ಈಗ ನೀವು ನೋಡಿ, ಒಂದು ಮರ ಇದ್ರೆ ಮರದ ನೆರಳು ಇರುತ್ತೆ ಅಲ್ವಾ? ಹೌದು ಮಾತಾಜಿ. ನೆರಳಿರುತ್ತೆ ಅಂದ್ರೆ ಆ ನೆರಳು ಮರದ ಸಂಪರ್ಕದಲ್ಲಿ ಇರ್ತದೆ ಅಲ್ವಾ? ಹಾಗೆ ಏನಾಗುತ್ತೆ ಅಂತಂದ್ರೆ ಒಬ್ಬ ಶುದ್ಧ ಭಕ್ತನ ಅಂದ್ರೆ ಶ್ರೀಲ ಪ್ರಭುಪಾದರಂತವ್ರಂತ ಇಟ್ಕೊಳ್ಳಿ, ಅವರ ಒಂದು ಸಂಕೀರ್ತನೆ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಇವರು ಒಂದು ದೊಡ್ಡ ಒಂದು ಇದನ್ನ ಅಂದ್ರೆ ಅವರು ಹೇಳ್ತಾ ಇದ್ದಾರೆ, ಅಂದ್ರೆ ಒಂದು ಡಿಸ್ಕೋರ್ಸ್ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಅವರು ಎದುರಿಗೆ ಇದ್ದಾರೆ, ಅವರಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆ ಭಕ್ತರ ಪ್ರಭಾವ ಬೀರುತ್ತಂತೆ ಅವರ ಮೇಲೆ. ಪ್ರಭಾವ ಬಿದ್ದಾಗ ಆ ಚಂದ್ರ ಕಿರಣದಂತಹ ಒಂದು ರೀತಿಯ ಪ್ರಭಾವ ಆಗ್ತದೆ ಅಂತ, ಶೀತಲತೆ ಆದ್ರೆ ಅವರಲ್ಲಿ ಹೋಗುತ್ತೆ. ಸೊ ಅವರಲ್ಲಿ ಹೋದಾಗ ಅವರಿಗೆ ಆ ಥರ ಲಕ್ಷಣಗಳು ಕಂಡು ಬರ್ತದೆ ಅಂತೆ ಒಮ್ಮೊಮ್ಮೆ. ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಈ ಛಾಯಾರತಿ ಅಂದ್ರೆ ಅದು ನಿಜವಾದ ರತಿ ಅಲ್ಲ, ನಿಜವಾದ ಭಾವ ಅಲ್ಲ, ಅದು ಶುದ್ಧ ಭಕ್ತಿ ಅಲ್ಲ. ಸೊ ಇದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಜನಸಾಮಾನ್ಯರು ಶುದ್ಧ ಭಕ್ತರ ಸಂಪರ್ಕಕ್ಕೆ ಸಂಘಕ್ಕೆ ಬಂದಾಗ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಈ ಲಕ್ಷಣ ಕಾಣಿಸುತ್ತೆ. ಅಂದ್ರೆ ಅಲ್ಲಿ ಅವರಿಗೆ ಶ್ರೀಲ ಪ್ರಭುಪಾದರ ಒಂದು ಸಂಕೀರ್ತನ ಮಾಡುವಾಗ ಮೈ ರೋಮಾಂಚನ ಆಗೋದು, ಕಣ್ಣೀರು ಸುರಿಸೋದು, ಅಥವಾ ಇದು ಬಂದ್ಬಿಡ್ಬೋದು. ಸೊ ಇದು ಬಂದ್ರೆ ಅವರು ಅಥವಾ ಪ್ರವಚನ ಮಾಡುವಾಗ, ಆದರೆ ಆ ಭಕ್ತರು ಶುದ್ಧ ಭಕ್ತರು ಇಲ್ಲದಿದ್ರೆ ಅವರಿಗೆ ಬರೋದಿಲ್ಲ. ಸೊ ಈ ರೀತಿಯಾದ ಸ್ವಲ್ಪವೇ ಸಮಯದವರೆಗೆ ಅವರಿಗೆ ಆ ಶುದ್ಧ ಭಕ್ತರ ಸಂಪರ್ಕದಿಂದ ಆ ಚಂದ್ರಕಿರಣದಂತಹ ಶೀತಲ ಪ್ರಭೆ ಆ ವ್ಯಕ್ತಿಗೆ ಮೇಲೆ ಬಿದ್ದಾಗ ಅವರ ಮೇಲೆ ಪರಿಣಾಮ ಉಂಟಾಗಿ
ರತಿ ಆಭಾಸ ಆಗುತ್ತೆ, ಅಂದ್ರೆ ಸ್ವಲ್ಪ ಲಕ್ಷಣಗಳು ಸ್ವಲ್ಪ ಸಮಯದವರೆಗೆ ಕಾಣುತ್ತೆ. ಸೊ ಹಾಗಾಗಿ ಈ ರತಿ ಆಭಾಸದಲ್ಲಿ 2 ವಿಧ ಅಂತ ನೋಡಿದ್ವಿ. ಪ್ರತಿಬಿಂಬ ಆಭಾಸ, ಛಾಯಾ ಆಭಾಸ. ಪ್ರತಿಬಿಂಬ ಆಭಾಸದಲ್ಲಿ ಭೌತಿಕ ಬಯಕೆಗಳು ಇದ್ದಿರುತ್ತೆ, ಆದ್ರಿಂದ ಭಾವಲಕ್ಷಣಗಳು ಅವರಿಗೆ ಕಾಣುತ್ತೆ, ಆದರೆ ಅವರು ಭಕ್ತರಲ್ಲ, ಅವರು ಶುದ್ಧ ಭಕ್ತಿಯಲ್ಲಿ ಇಲ್ಲ. ಛಾಯಾರತಿಯಲ್ಲಿ ಏನಾಗುತ್ತೆ, ನೆರಳು, ಆದರೆ ಅಲ್ಲಿ ಅವರು ಭಕ್ತರ ಸಂಘದಲ್ಲಿ ಬರ್ತಾರೆ, ಆದರೆ ಅವರು ಈ ಭಕ್ತರ ಸಂಘವನ್ನು ಅವರು ಮುಂದುವರಿಸಿದರೆ ಅವರು ಭಕ್ತಿಯಲ್ಲಿ ಬರಬಹುದು. ಅವರು ಭಕ್ತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹರೇ ಕೃಷ್ಣ. ಇದು ಓದಿ. ಓದ್ಲಾ ಮಾತಾಜಿ? ಹನುಮಂತ ಲಕ್ಕುಂಡಿ ಅವರು ಓದಿಲ್ಲ, ಅವರು ಓದಿ. ಹರೇ ಕೃಷ್ಣ ಪ್ರಭು ಓದಿ. ಹನುಮಂತ ಲಕ್ಕುಂಡಿ ಪ್ರಭು ಓದಿ. ಇಲ್ಲ ಅಂತ ಕಾಣುತ್ತೆ, ಓದಿ ಮಾತಾಜಿ ನೀವು. ಶುದ್ಧ ಭಕ್ತರ ಒಡನಾಟವು ಕೃಷ್ಣ ರತಿಯನ್ನು ಉದ್ದೀಪಿಸಬಹುದು, ಆದರೆ ವ್ಯಕ್ತಿಯು ಶುದ್ಧ ಭಕ್ತನ ಪಾದ ಕಮಲಗಳಲ್ಲಿ ಅಪರಾಧ ಮಾಡಿದರೆ ಅದು ಅವನ ಛಾಯಾರತಿ ಅಥವಾ ಪರಾರತಿಯನ್ನು ನಂದಿಸಿ ಬಿಡಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಈ ಛಾಯಾರತಿ ಇದ್ರೂ ಕೂಡ ಅವರು ಭಕ್ತರ ಜೊತೆ ಒಡನಾಟ ಹೆಚ್ಚು ಬೆಳೆಸ್ಕೊಂಡ್ರೆ ಅವರು ಭಕ್ತಿಗೆ ಶುದ್ಧ ಭಕ್ತರ ಆಗಬಹುದು, ಅವರಿಗೆ ಉದ್ದೀಪನ ಆಗ್ತದೆ. ಯಾಕೆಂದ್ರೆ ಭಕ್ತರ ಸಂಘದಲ್ಲಿ ಅವರಿಗೆ ಉದ್ದೀಪನ ಆಗ್ತದೆ. ಸೊ ಆದರೆ ಅವರು ಇಲ್ಲಿ ಏನ್ ಹೇಳ್ತಾರೆ, ಭಕ್ತರ ಸಂಘದಲ್ಲಿ ಉದ್ದೀಪನ ಆಗತ್ತೆ, ಆದರೆ ಅವರು ಭಕ್ತರ ಪಾದ ಕಮಲದಲ್ಲಿ ಅವರು ಏನ್ ಮಾಡಿದರೆ, ಅವರು ಅಪರಾಧ ಮಾಡಿದರೆ ಆಗ ಅವರ ಛಾಯಾರತಿ ಇದ್ದಿದ್ದು ಕೂಡ ನಂದು ಹೋಗ್ಬಿಡ್ಬೋದು. ಅವರಲ್ಲಿ ಈಗ ಛಾಯಾರತಿ ಆಗಿದೆ, ಆದರೆ ಅವರು ಅಪರಾಧ ಮಾಡಿದ್ರು ಅಂದ್ರೆ ನಂದಿ ಹೋಗ್ಬೋದು. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಅಂದ್ರೆ ದೈವಿ ಭಾವ ಅವರಲ್ಲಿ ನಂದಿಸ್ಬಿಡ್ಬಹುದು ಅಂತಲ ಮಾತಾಜಿ. ಪರಾರತಿ ಅಂದ್ರೆ ಲಕ್ಷಣಗಳು ಬರುತ್ತೆ ಅಲ್ವಾ ಅವರಲ್ಲಿ. ಒಂದು ಒಂಥರ ಮೈ ನವಿರೇಳೋದು, ಇದು ಕೂದಲು ನವಿರೇಳೋದು, ಮೈ ಕಂಪಿಸುವುದು, ಕಣ್ಣಲ್ಲಿ ನೀರು ಬರುವುದು, ಈ ಲಕ್ಷಣಗಳ ಕಂಡು ಬರುತ್ತೆ. ಆದ್ರೆ ಅವರು ಶುದ್ಧ ಭಕ್ತರಾಗಿರೋದಿಲ್ಲ. ಆದ್ರೆ ಅವರು ಈ ತರ ಆ ಭಕ್ತರ ಸಂಘದಲ್ಲಿದ್ದಾಗ ಆ ತರ ಒಂದು ಬರ್ತದೆ ಅವರಿಗೆ. ಹರಿನಾಮ ಸಂಕೀರ್ತನೆ ಮಾಡೋದು ಮತ್ತೆ ಭಕ್ತರ ಸಂಘದಲ್ಲಿ ಅವರ ಒಂದು ಪ್ರವಚನಗಳನ್ನ ಕೇಳೋದು ಆ ಸಮಯದಲ್ಲಿ ಬರುತ್ತದೆ. ಅವನು ಈ ಛಾಯಾರತಿ ಬಂದಾಗ ಇದನ್ನ ಅವನು ಕೃಷ್ಣರತಿಯನ್ನು ಪಡ್ಕೋಬಹುದು, ಅಂದ್ರೆ ಭಾವ ಹಂತಕ್ಕೆ ಅವನು ನಿಜವಾದ ಭಕ್ತಿಯನ್ನು ಪಡ್ಕೋಬಹುದು. ಹೇಗೆ ಕೇಳಿದರೆ, ಅವನು ಭಕ್ತರ ಸಂಘವನ್ನ ಕಂಟಿನ್ಯೂ ಮಾಡಬೇಕು, ಮತ್ತೆ ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಹೋಗ್ಬೇಕು. ಆಗ ಅವನಿಗೆ ಉದ್ದೀಪನ ಆಗತ್ತೆ, ಬಲಯುತವಾಗತ್ತೆ. ಅವನು ಆ ಒಂದು ಸಿದ್ಧಿ ಹಂತಕ್ಕೂ ಕೂಡ ಹೋಗ್ಬೋದು. ಭಾವ ಹಂತ, ಪ್ರೇಮ ಹಂತ, ಇದೆಲ್ಲ ಅವನಿಗೆ ಆಗತ್ತೆ. ಯಾಕೆಂತಂದ್ರೆ ಆ ಶುದ್ಧ ಭಕ್ತರ ಆ ಸಂಘ ಭಾಗ್ಯ, ಆ ಶುದ್ಧ ಭಕ್ತರ ಅನುಗ್ರಹ, ಅದರಿಂದ ಅವನು ಭಕ್ತಿಗೆ ಮುಂದುವರಿಬಹುದು. ಆದರೆ ಅವನು ಅದೇ ಭಕ್ತರ ಪಾದ ಕಮಲದಲ್ಲಿ ಅಪರಾಧ ಮಾಡಿದ್ರೆ ಏನಾಗುತ್ತೆ, ಅವನಲ್ಲಿದ್ದ ಆ ಸಣ್ಣ ಪುಟ್ಟ ಆ ಲಕ್ಷಣಗಳು ಕೂಡ ಹೊರಟು ಹೋಗಿ ಅವನು ಅದರಲ್ಲಿ ಇದಾಗ್ಬಿಡ್ತಾನೆ, ಪತನ ಹೊಂದಬಹುದು. ಇಲ್ಲಿ ವೈಷ್ಣವ ಅಪರಾಧದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾರೆ. ಈ ವೈಷ್ಣವ ಅಪರಾಧ ಇಲ್ಲಿ ಮಾಡಿದರೆ ವ್ಯಕ್ತಿ, ಇದರಲ್ಲಿ 3 ಹಂತಗಳಿರ್ತವೆ ವೈಷ್ಣವ ಅಪರಾಧದಲ್ಲಿ. ಗಂಭೀರ ಅಪರಾಧ ಮಾಡಿದ ಅಂತಂದ್ರೆ ಅವನಲ್ಲಿ ಒಬ್ಬ ವ್ಯಕ್ತಿ ಗಂಭೀರ ಅಪರಾಧ ಮಾಡಿದ, ಅವನು ಭಕ್ತನಾಗಿದ್ದಾನೆ, ಆದ್ರೂ ಕೂಡ ಅವನು ಅಪರಾಧ ಮಾಡಿದ, ಗಂಭೀರವಾದ ವೈಷ್ಣವ ಅಪರಾಧ ಮಾಡಿದ್ರೆ ಆ ಭಕ್ತರ ಲಕ್ಷಣ ಎಲ್ಲ ಹೊರಟು ಹೋಗ್ಬಿಡ್ತದೆ, ನಾಶವಾಗಿ ಹೋಗ್ತದೆ. ಸೊ ಹಾಗಾಗಿ ನಿಜವಾದ ಭಾವ ಇದ್ರೂ ಕೂಡ ಆ ಭಾವವು ಕೂಡ ನಾಶವಾಗಿ ಹೋಗ್ಬಿಡುತ್ತೆ. ಸೊ ಇದಕ್ಕೆ ಅಪರಾಧ ಮಾಡಬಾರ್ದು. ಅದಕ್ಕೆ ಭಾವದ ಹಂತದಲ್ಲಿ ಇದ್ರೂ ಕೂಡ ಅದು ನಾಶವಾಗಿ ಹೋಗ್ಬೋದು ಗಂಭೀರದ ಅಪರಾಧ ಮಾಡಿದರೆ. ಸೊ ಹಾಗಾಗಿ ಇಲ್ಲಿ ಗಂಭೀರವಾದ ಅಪರಾಧ ಅಷ್ಟೊಂದು ಗುರುತರವಾದದ್ದು. ಸೊ ಹಾಗಾಗಿ ಅದನ್ನ ನಾವು ನೋಡ್ಕೋಬೇಕು. ಆಮೇಲೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ಗಂಭೀರವಾದ ಅಪರಾಧಕ್ಕೆ ಉದಾಹರಣೆ ತಂದ್ರೆ, ಆ ದ್ವಿವಿಧ ವಾನರ, ಅವನು ಲಕ್ಷ್ಮಣನಿಗೆ ಎಸಗಿದ ಆ ಒಂದು ಅಪರಾಧದಿಂದ ಆ ದ್ವಿವಿಧ ವಾನರ ಅವನು ಮುಂದಿನ ಜನ್ಮದಲ್ಲಿ ಬಲರಾಮನ ಕೈಯಿಂದ ವಧಿಸಲ್ಪಡ್ತಾನೆ. ಇನ್ನು ಮಧ್ಯಮ ರೀತಿಯ ವೈಷ್ಣವ ಅಪರಾಧ ಅಂತಂದ್ರೆ ಮಾಡಿದರೆ ನಿಜವಾದ ಒಂದು ಭಾವರತಿ ಇದ್ರೂ ಕೂಡ ಅದು ರತಿ ಆಭಾಸ ಆಗ್ಬಹುದು. ಭಾವ ಗುರುತರವಾದ ಅಪರಾಧ ಮಾಡಿದ್ರೆ ಭಾವದಿಂದ ನಾಶವಾಗ್ಬಿಡುತ್ತೆ. ಮಧ್ಯಮ ರೀತಿಯ ಅಪರಾಧ ಮಾಡಿದರೆ ಅವನಿಗೆ ಭಾವ ಇದ್ದಿದ್ದು ರತಿ ಆಭಾಸ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ವೈಷ್ಣವ ಅಪರಾಧ ಮಾಡೋದ್ರಿಂದ ಆ ಭಕ್ತಿಯಲ್ಲಿ ಹಿನ್ನಡೆ, ಭಕ್ತಿ ಮುಂದುವರಿಯುವುದೇ ಇಲ್ಲ.
ಹರೇ ಕೃಷ್ಣ. ಇಲ್ಲಿಯವರೆಗೆ ನಾವು ಒಂದು ಭಾವಭಕ್ತಿಯನ್ನ ನಾವು ನೋಡಿದ್ದೇವೆ. ಈಗ ನಾವು ಪ್ರೇಮ ಭಕ್ತಿಯನ್ನ ನಾವು ನೋಡೋಣ. ಪ್ರೇಮ ಭಕ್ತಿಯಲ್ಲಿ ಏನಂತ ನೋಡೋಣ. ಸಮ್ಯನ್ ಮಸೃಣಿತ ಸ್ವಾಂತಃ ಮಮಾತ್ಮ ಅತಿಶಯ ಅಜ್ಞಕ್ತಃ ಭಾವಃ ಸ ಏವ ಸಾಂದ್ರಾತ್ಮ ಬುಧೈ ಪ್ರೇಮ ನಿಗದ್ಯತೆ ಅಂತಂದ್ರೆ ಇಲ್ಲಿ ಪ್ರೇಮ ಭಕ್ತಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಭಾವಭಕ್ತಿ ಅಂದ್ರೆ ಅಲ್ಲಿ ಹೃದಯ ಮೆದುವಾಗಲು ಪ್ರಾರಂಭ. ಆದರೆ ಪ್ರೇಮ ಭಕ್ತಿ ಅಂದ್ರೆ ಹೃದಯ ಸಂಪೂರ್ಣವಾಗಿ ಮೆದುವಾಗಿರುತ್ತೆ. ಪ್ರೇಮ ಅಂತಂದ್ರೆ ಭಾವದ ಬೆಳೆದ ಹಂತ, ಮುಂದುವರೆದ ಹಂತ. ಅಂದ್ರೆ ಭಾವದ ಪ್ರೌಢ ಸ್ಥಿತಿಯೇ ಪ್ರೇಮ. ಯಾವಾಗ ಭಗವಂತನಿಗೆ ಮೇಲೆ ಸೇವೆ ಮಾಡಬೇಕು, ಈ ಇಚ್ಛೆ ಒಬ್ಬನಿಗೆ ತೀವ್ರವಾಗಿ ಉತ್ಕಟವಾಗತ್ತೆ, ಅದೇ ಪ್ರೇಮ ಭಕ್ತಿ. ಅಂದ್ರೆ ಭಾವ ಯಾವಾಗ ಗರಿಷ್ಠ ಮಟ್ಟವನ್ನ, ಆ ಭಾವ ಹಂತದಲ್ಲಿ ಗರಿಷ್ಠ ಮಟ್ಟವನ್ನ ತಲುಪ್ತಾರೆ, ಅದು ಪ್ರೇಮದ ಹಂತ. ಪ್ರೇಮ ಭಕ್ತಿಯ ವ್ಯಾಖ್ಯಾನವನ್ನ ಇಲ್ಲಿ ಏನ್ ಹೇಳ್ತಾರೆ? ಸಮ್ಯನ್ಮಶ್ರಣಿತ ಸ್ವಾಂತೋ ಮಮಾತ್ಮ ಅತಿಶಯಾಂಕಿತಃ ಭಾವ ಸ ಏವ ಸಾಂದ್ರಾತ್ಮ ಬುಧೈಹಿ ಪ್ರೇಮ ನಿಗದ್ಯತೆ ಅಂತಂದ್ರೆ ಭಾವ ಹಂತವು ಸಂಪೂರ್ಣವಾಗಿ ಹೃದಯವನ್ನ ಮೆದುಗೊಳಿಸಿದಾಗ ಆಗ ಭಗವಂತನ ಸಂಬಂಧದಲ್ಲಿ ಏನಾಗುತ್ತೆ? ಸ್ವಾಧೀನತೆಯ ಭಾವ ಬರುತ್ತೆ. ಅಂದ್ರೆ ಭಗವಂತನನ್ನ ಸ್ವಾಧೀನತೆ ಮಾಡ್ಕೊಳ್ಳೋದು ಅಂದ್ರೆ ಏನು ಇಲ್ಲಿ ನೋಡ್ಕೊಳ್ಳೋಣ. ಸಮ್ಯಕ್ ಮಶ್ರುಣಿತ ಅಂದ್ರೆ ಏನು? ಸಮ್ಯಕ್ ಮಶ್ರುಣಿತ ಅಂತಂದ್ರೆ ಹೃದಯ ಸಂಪೂರ್ಣವಾಗಿ ಕರಗುತ್ತದೆ. ಭಾವ ಹಂತದಲ್ಲಿ ಏನಾಗಿತ್ತು? ಹೃದಯ ಕರಗಲು ಪ್ರಾರಂಭವಾಗಿರುತ್ತೆ. ಇಲ್ಲಿ ಪ್ರೇಮ ಹಂತದಲ್ಲಿ ಏನು? ಹೃದಯ ಸಂಪೂರ್ಣವಾಗಿ ಕರಗಿರುತ್ತೆ. ಮತ್ತೆ ಮಮಾತ್ವ ಅತಿಶಯಾಂಕಿತ ಅಂದ್ರೆ ಕೃಷ್ಣನನ್ನು ಪಡೆದುಕೊಳ್ಳುವ ಒಂದು ಆ ಭಗವಂತನನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಗ್ರೇಟ್ ಫೀಲಿಂಗ್ ಬರ್ತದೆ. ಗ್ರೇಟ್ ಫೀಲಿಂಗ್ ಆಫ್ ಓನರ್ಶಿಪ್ ಆಫ್ ಗಾಡ್. ಭಗವಂತನನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಅದು ಆ ಲಕ್ಷಣಗಳು ಬರುತ್ತೆ. ಏನಂತಂದ್ರೆ ಅದಕ್ಕೆ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾರೆ, ಭಕ್ತನ ಹೃದಯ ಹೇಗಿರುತ್ತೆ ಅಂದ್ರೆ ಭಗವಂತನನ್ನು ನೋಡುವ ತವಕ ಇರ್ತದೆಯಂತೆ. ಆ ತವಕದಿಂದ ಅವನ ಹೃದಯದಲ್ಲಿ ಏನಾಗಿರುತ್ತೆ ಅಂದ್ರೆ ಬೆಂಕಿಯಲ್ಲಿ ಕರಗಿದ ಜಂಬೂ ನದಿಯಂತೆ. ಆ ತರ ಆ ಹೃದಯ ಅದು ಕರಗಿ ನೀರಾಗ್ತದೆ. ಅಂದ್ರೆ ಗುಲಾಬಿ ರಸದ ಆ ಒಂದು ನದಿಯಂತೆ ಹರಿತದೆಯಂತೆ ಆ ಒಂದು ಹೃದಯ ಕರಗಿ. ಆ ತರ ಕೃಷ್ಣನ ಮೇಲೆ ಆ ಪ್ರೀತಿ ಹೇಳಿದು ಒಂಥರ ಅಮಲು ಪಾನೀಯ ಇದ್ದಂಗೆ. ಆ ಭಾವ ಪರವಶತೆಯಿಂದ ಆ ವ್ಯಕ್ತಿ ಏನ್ ಮಾಡ್ತಾನೆ? ನೆಲದ ಮೇಲೆ ಉರುಳಾಡ್ತಾನೆ, ಆಮೇಲೆ ಓಡ್ತಾನೆ, ಆಮೇಲೆ ಭಾವ ಪರವಶತೆಯಿಂದ ನೃತ್ಯವನ್ನು ಮಾಡ್ತಾನೆ, ಅಳ್ತಾನೆ, ಇದೆಲ್ಲ ನಡೀತದೆ. ಹಾಗಾಗಿ ಇದು ಆಮೇಲೆ ಕೆಲವು ಸಾರಿ ಏನ್ ಮಾಡ್ತಾನೆ ಭಕ್ತ? ಕೆಲವು ಸಾರಿ ಗತ್ತಿನಿಂದ ಗರ್ಜಿಸುತ್ತಾನೆ, ಕೆಲವು ಸಾರಿ ಹಾಡ್ತಾನೆ, ಆಮೇಲೆ ಅವನಿಗೆ ಹೊರ ಜಗತ್ತಿನ ಪರಿವೇ ಇರೋದಿಲ್ಲ. ಕೆಲವು ಸಲ ಹುಚ್ಚಿನಂತೆ ಕುಣಿತಾನೆ, ಹೀಗೆಲ್ಲ ಮಾಡ್ತಾನೆ. ಬೇರೆಯವರು ಏನ್ ಹೇಳ್ತಾರೆ ಅದು ಅವನಿಗೆ ಯಾವ ರೀತಿಯಿಂದನೂ ಕೂಡ ಅವನ ಮೇಲೆ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಅವನು ಜನ ಏನಾದ್ರು ಅಪಹಾಸ್ಯ ಮಾಡಿದ್ರು, ಅವನಿಗೆ ಟೀಕೆ ಟಿಪ್ಪಣಿ ಮಾಡಿದ್ರು, ಇದನ್ನ ಅವನು ಚಿಂತಿಸುವುದೇ ಇಲ್ಲ. ಯಾರು ಬೇಕಾದ್ರೂ ಟೀಕೆ ಮಾಡಲಿ, ಟಿಪ್ಪಣಿ ಮಾಡಲಿ, ಅವನಿಗೆ ಯಾವುದೇ ರೀತಿಯಾದ ಪರಿಣಾಮ ಬೀರೋದಿಲ್ಲ. ಅಥವಾ ಕೆಲವರು ಗೌರವ ಕೊಡ್ಲಿ, ಹೊಗಳಲಿ, ಅದು ಯಾವುದೂ ಅವನ ಮೇಲೆ ಪರಿಣಾಮ ಬೀರೋದಿಲ್ಲ. ಅದು ಈ ರೀತಿಯಾಗಿ ಅವರು ಇರ್ತಾರೆ. ಆಮೇಲೆ ಯಾವ ತರ ಇರುತ್ತೆ ಅಂದ್ರೆ ಎರಡನೆಯದು, ಇದು ಮೊದಲನೆಯ ಒಂದು ಲಕ್ಷಣ. ಅದು ಎರಡನೇ ಲಕ್ಷಣ, ದ್ವಿತೀಯ ಲಕ್ಷಣ ಅಂತಂದ್ರೆ ಅಲ್ಲಿ ಮಮತ್ವ ಅತಿಶಯ ಮಮತ್ವ ಸ್ವಾಮ್ಯತೆ ಅಂತ ಬರುತ್ತೆ. ಮಮತ್ವ ಅತಿಶಯಾಂಕಿತ ಅಂದ್ರೆ ಮಮತ್ವ. ಇಲ್ಲಿ ಮಮತ್ವ ಅಂತಂದ್ರೆ ಏನು ಅಂತಂದ್ರೆ ಭಗವಾನ್ ವಿಷ್ಣು ಅಥವಾ ಕೃಷ್ಣ ಇವನೊಬ್ಬನೇ ಪ್ರೀತಿಸಲಿಕ್ಕೆ ಒಬ್ಬ ಯೋಗ್ಯ, ಅಥವಾ ಏಕೈಕ ವಸ್ತು, ಬೇರೆ ಯಾರು ಪ್ರೀತಿ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. ಇಂತಹ ಒಂದು ಸ್ಥಿತಿಗೆ ಅವರು ಬಂದಿರ್ತಾರೆ. ಇದಕ್ಕೆ ಭೀಷ್ಮ, ಪ್ರಹ್ಲಾದ, ನಾರದ ಮೊದಲಾದ ಉನ್ನತ ವ್ಯಕ್ತಿಗಳು ಕೂಡ ಇದನ್ನೇ ಹೇಳಿದ್ದಾರೆ. ಭೀಷ್ಮ ಏನ್ ಹೇಳ್ತಾನೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಭೀಷ್ಮ. ಹರೇ ಕೃಷ್ಣ ಓದಿ.
ಆ ಭಾವವು ಹೃದಯವನ್ನು ಸಂಪೂರ್ಣವಾಗಿ ಮೃದುಗೊಳಿಸಿದಾಗ ಪ್ರಭುವಿಗೆ ಸಂಬಂಧಿಸಿದಂತೆ ಅವನ ಒಡೆಯ ತಾನೆಂಬ ಭಾವ ಸಂಪನ್ನತೆ ಉಂಟಾದಾಗ ಹಾಗೂ ಆ ಭಾವವು ಗಾಢವೂ ತೀವ್ರವೂ ಆದಾಗ ಆ ಸ್ಥಿತಿಯನ್ನು ಪ್ರೇಮ, ದೈವ ಪ್ರೇಮ ಎಂದು ಪಂಡಿತ ಮಾನ್ಯರು ಕರೆಯುತ್ತಾರೆ. ಹರೇ ಹರೇ ಕೃಷ್ಣ. ಕೃಷ್ಣ. ಇಲ್ಲಿ ಏನು ಅಂತಂದ್ರೆ ಆ ಭಾವ ಅಂತ ಹೇಳೋದು ಆ ಹೃದಯ ಸಂಪೂರ್ಣವಾಗಿ ಮೃದುವಾದಾಗ ಏನಾಗುತ್ತೆ, ಆ ಅವನ ಒಡೆಯ ತಾನು, ಭಗವಂತನ ಒಡೆಯ ತಾನು, ಭಗವಂತನನ್ನೇ ತಾನು ಪಡ್ಕೊಂಡಿದ್ದೇನೆ, ಭಗವಂತನ ಒಡೆಯ ತಾನು ಅಂತ ಭಾವನೆ ಬರ್ತದೆ, ಭಗವಂತನನ್ನೇ ನಾನು ಪಡ್ಕೊಂಡಿದ್ದೇನೆ. ಸೊ ಈ ಭಾವ ಗಾಢವೂ ತೀವ್ರ, ತುಂಬಾ ಜಾಸ್ತಿ ಇಂಟೆನ್ಸಿಟಿ, ಅದು ಗಾಢ ಆದಾಗ ಅದನ್ನ ದೈವ ಪ್ರೇಮ ಅಂತ ಕರೀತಾರೆ. ಸೊ ಹಾಗಾಗಿ ಆ ಭೀಷ್ಮ ಪಿತಾಮಹ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಇಟ್ಟಿರ್ತಕ್ಕಂತಹ ಬೇರೆ ವ್ಯಕ್ತಿಯಲ್ಲಿ ಇಟ್ಟಿರ್ತಕ್ಕಂತಹ ಒಲವನ್ನ ಸಂಪೂರ್ಣವಾಗಿ ಹಿಂದೆ ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ಭಗವಂತನಿಗೆ ವರ್ಗಾಯಿಸುವುದು. ಈಗ ನಮಗೆ ಎಷ್ಟೋ ಪ್ರೀತಿ ಇರುತ್ತೆ ಅಲ್ವಾ ಬೇರೆಯವ್ರ ಮೇಲೆ, ಅಲ್ವಾ ಮನೆ ಜನರ ಮೇಲೆ, ಅದನ್ನೆಲ್ಲ ಹಿಂದಕ್ಕೆ ಸೆಳೆದುಕೊಂಡು ಭಗವಂತನ ಮೇಲೆ ಸಂಪೂರ್ಣವಾಗಿ ವರ್ಗಾಯಿಸುವುದು. ಯಾಕೆಂತಂದ್ರೆ ಪ್ರೇಮ ಹೇಳೋದು ಈ ಪ್ರಪಂಚದಲ್ಲಿ ಇಲ್ಲ, ಐಹಿಕ ಪ್ರಪಂಚದಲ್ಲಿ ಇರುವುದು ಕೇವಲ ಕಾಮ. ಪ್ರೇಮ ಇರ್ತಕ್ಕಂಥದ್ದು ಕೃಷ್ಣನಲ್ಲಿ ಮಾತ್ರ. ಸೊ ಐಹಿಕ ಪ್ರಪಂಚದಲ್ಲಿ ಪ್ರೇಮ ಇಲ್ಲ. ಸೊ ಹಾಗಾಗಿ ಕೇವಲ ಕಾಮ, ಪ್ರೇಮಕ್ಕೂ ಕಾಮವಾಂಚೆಗೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದ್ರೆ ಪ್ರೇಮ ಅಂತಂದ್ರೆ ಅದು ಅಂದ್ರೆ ಪುಟಕಿಟ್ಟ ಚಿನ್ನದಂತೆ, ಅಪರಂಜಿ ಚಿನ್ನದಂತೆ. ಕಾಮ ಅಂತಂದ್ರೆ ಕಬ್ಬಿಣದಂತೆ, ಅಲ್ವಾ? ಕಾಮಕ್ಕೂ ಕಾಮ ಅಂದ್ರೆ ಕಬ್ಬಿಣಕ್ಕೂ ಬಂಗಾರಕ್ಕೂ ಹೋಲಿಕೆ ಇದೆಯಾ? ಇಲ್ಲ ಮಾತಾಜಿ. ಹಾಗಾಗಿ ಯಾವಾಗ ವಿಷಯಾಭಿಲಾಷೆಯನ್ನು ಸಂಪೂರ್ಣವಾಗಿ ಭಗವಂತನ ಕಡೆಗೆ ಯಾರು ಹರಿಸ್ತಾರೆ, ಈಗ ನಮಗೆ ಭೌತಿಕ ಪ್ರಪಂಚದಲ್ಲಿ ಅಭಿಲಾಷೆ ಇರುತ್ತೆ ಅಲ್ವಾ, ವಿಷಯ ವಸ್ತುಗಳು, ಅದನ್ನೆಲ್ಲ ತೆಗೆದು ಭಗವಂತನ ಹತ್ರ ಹರಿಸಿದಾಗ ಅದು ಆ ಭಗವಂತನ ಜೊತೆ ಸಂಪೂರ್ಣವಾಗಿ ರಿಲೇಶನ್ಶಿಪ್, ಬಂಧುತ್ವ ಅದನ್ನು ಬೆಳೆಸ್ಕೊಂಡಾಗ ಅದು ಆವಾಗ ಮಮತ್ವ ಅತಿಶಯಾಂಕಿತ ಅಂತ ಕರೀತಾರೆ. ಅದಕ್ಕೆ ಅಂದ್ರೆ ಭಗವಂತನನ್ನು ಪಡ್ಕೋಬೇಕು, ಇದು ತೀವ್ರವಾದ ಬಯಕೆ, ಈ ತೀವ್ರವಾದ ಬಯಕೆ. ಸೊ ಹಾಗಾಗಿ ಹೇಗೆ ಕೇಳಿದ್ರೆ, ಈಗ ನಮಗೆ ಐಹಿಕ ವಸ್ತುಗಳನ್ನು ಪಡ್ಕೊಳ್ಳಿಕ್ಕೆ ತುಂಬಾ ಬಯಕೆ ಇರುತ್ತೆ ಅಲ್ವಾ? ಒಂದು ಹೆಣ್ಣಿಗೆ ಗಂಡಿನ ಮೇಲೆ ಆಕರ್ಷಣೆ ಇದ್ದಿರುತ್ತೆ ಅಲ್ವಾ? ಗಂಡಿಗೆ ಹೆಣ್ಣಿನ ಮೇಲೆ ಆಕರ್ಷಣೆ ಇರುತ್ತೆ, ಇದು ಭೌತಿಕ. ಆದರೆ ಶುದ್ಧ ಭಕ್ತಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಆ ಭಾವನೆಗಳೆಲ್ಲ ಭಗವಂತನನ್ನು ಕಡೆ ಕೇಂದ್ರೀಕರಿಸಿ ಭಗವಂತನನ್ನು ಪಡ್ಕೋಬೇಕು, ಕೃಷ್ಣನನ್ನು ಪಡ್ಕೋಬೇಕು, ಅದು ಹಾಗಂತೆ. ಯಾಕಂದ್ರೆ ಅದೇ ಕೃಷ್ಣ ಪ್ರೇಮ. ಕೃಷ್ಣನನ್ನು ಪ್ರೇಮಿಸಿದರೆ ನಮಗೆ ಎಲ್ಲರನ್ನು ಪ್ರೀತಿಸಿದಂತೆ. ಯಾಕೆಂದ್ರೆ ಎಲ್ಲದರ ಮೂಲ ಕೃಷ್ಣ ಅಲ್ವಾ? ಹೌದು ಮಾತಾಜಿ, ಎಲ್ಲದರ ಮೂಲ ಕೃಷ್ಣ. ಹಾಗಾಗಿ ಭಾವ ಯಾವಾಗ ಸಾಂದ್ರೀಕೃತ ಆಗತ್ತೆ, ಕಾನ್ಸಂಟ್ರೇಷನ್ ಆಗುತ್ತೆ, ಅದು ಪ್ರೇಮ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಪ್ರೇಮದಲ್ಲಿ 2 ಹಂತ ಇರುತ್ತೆ. ಒಂದು ತದೀಯತ್ವ, ಎರಡನೇದು ಮಮತ್ವ. ತದೀಯತ್ವ ಅಂತಂದ್ರೆ ತದೀಯತ್ವ ಅಂತಂದ್ರೆ ಏನು? ನಾನು ಕೃಷ್ಣ, ನಾನು ನಿನಗೆ ಸೇರಿದವನು, ಇದು ತದೀಯತ್ವ. ಮೈತೇರಿ ಅಂದ್ರೆ ನಾನು ನಿನ್ನವನು, ಅದು ಐ ಬಿಲಾಂಗ್ ಟು ಯು, ಐ ಆಮ್ ಯುವರ್ಸ್, ನಾನು ನಿನ್ನವನು ಕೃಷ್ಣ, ಇದು ತದೀಯತ್ವ. ಇದು ಉನ್ನತ ರೀತಿಯ ಒಂದು ಶರಣಾಗತಿ. ಅಂದ್ರೆ ನಾವು ಸ್ವತಂತ್ರ ಅಂತ ಭಾವಿಸುವುದಿಲ್ಲ, ಕಂಪ್ಲೀಟು ಶರಣಾಗತಿ. ಸೊ ಹಾಗಾಗಿ ಈ ಪ್ರೇಮದ ಬಂಧತ್ವ, ಈ ಒಂದು ರೀತಿಯ ಬಂಧುತ್ವ, ಪ್ರೇಮ ಅಂತ ಹೇಳೋದು ಒಂದು ರೀತಿ ಬಂಧು, ಒಂದು ರಿಲೇಶನ್ಶಿಪ್ಸು. ಅದಕ್ಕೆ ಏನಾಗಿರುತ್ತೆ ಅಂದ್ರೆ, ಅದು ನಾನು ನಿನ್ನವನು, ಸ್ವತಂತ್ರ ಇಲ್ಲ. ಸೊ ಈ ಪ್ರೇಮ ಭಕ್ತಿಯಲ್ಲಿ ಅದು ತದೀಯತ್ವ. ಆಮೇಲೆ ಮಮತ್ವ ಅಂದ್ರೆ ಏನು? ಕೃಷ್ಣ ನನ್ನವನು. ಈಗ ನೋಡಿ, ಮೈತೇರಿ ತೂ ಮೇರಿ, ಮೈತೇರಿ ಹೇಳೋದೇನು? ನಾನು ನಿನ್ನ ಮೈತೇರ, ನಾನು ನಿನ್ನವನು, ಅದು ತದೀಯತ್ವ. ತೂ ಮೇರಿ, ನೀನು ನನ್ನವನು, ಅದು ಮಮತ್ವ. ಸೊ ಕೃಷ್ಣ ನನ್ನವನು, ಕೃಷ್ಣ ನನ್ನವನು ಅಂದ್ರೆ ಕೃಷ್ಣ ನನ್ನ, ಇವಳು ಹೇಳ್ತಾಳೆ ಯಶೋಧ ಮಾತ, ಕೃಷ್ಣ ನನ್ನ ಮಗ ಅಲ್ವಾ? ಆಮೇಲೆ ಅವನ ಗೋಪ ಬಾಲಕರು ಹೇಳ್ತಾರೆ ಕೃಷ್ಣ ನನ್ನ ಗೆಳೆಯ. ರಾಧಾರಾಣಿ ಮತ್ತೆ ಗೋಪಿಕೆಯರು ಕೃಷ್ಣ ನನ್ನ ಲವರ್ ಅಲ್ವಾ? ಇದು ಮಮತ್ವ. ಸೊ ಹಾಗಾಗಿ ಇದೆಲ್ಲ ತದೀಯತ್ವ, ಮಮತ್ವ. ತದೀಯತ್ವ ಅಂದ್ರೆ ಕೃಷ್ಣ ನಾನು ನಿನ್ನವನು, ಮಮತ್ವ ಅಂದ್ರೆ ಕೃಷ್ಣ ನೀನು ನನ್ನವನು. ಈಗ ಭಕ್ತಿವಿನೋದ ಠಾಕೂರರು ಹೇಳಿದ್ದಾರೆ, ಮಾನಸ ದೇಹೋಗೆ ಹೋ ಜೋ ಕುಚು ಮ್ಯೋರ ಅರ್ಪಿಲು ತವ ಪದ ನಂದ ಕಿಶೋರ. ಇದು ಅತಿ ಉನ್ನತವಾದ ಶರಣಾಗತಿ. ಅಂದ್ರೆ ಕೃಷ್ಣ ನನ್ನಲ್ಲಿರ್ತಕ್ಕಂಥದ್ದೆಲ್ಲ ನಿನ್ನದು, ಅದು ನಿನ್ನದು, ಅದು ಇದು ತದೀಯತ್ವ.
ಆದ್ರೆ ಇದಕ್ಕಿಂತ ಮೇಲೆನ್ನೋದು ಯಾವುದು? ಮಮತ್ವ. ಮಹತ್ವ. ಕೃಷ್ಣ ನನ್ನವನು, ಅದು ತುಂಬಾ ಎಲಿವೇಟೆಡ್. ಕೃಷ್ಣ ನನ್ನವನು. ಸೊ ಹಾಗಾಗಿ ಮಮತ್ವ ಅಂತಂದ್ರೆ ಕೃಷ್ಣನನ್ನು ಪಡೆಯುವುದು. ಇದು ಅತಿ ಮಹತ್ವವಾದ ವಿಚಾರ. ಇದು ಕೇವಲ ಭಕ್ತಿಯಿಂದ ಮಾತ್ರ ಸಿಗುತ್ತೆ. ಇದು ಅತಿ ಉನ್ನತವಾದ ಶರಣಾಗತಿ. ಸೊ ಅದಕ್ಕೆ ಶ್ರೀಲ ಭಕ್ತಿ ವಿನೋದ ಠಾಕೂರ್ ಹೇಳ್ತಾರೆ, ಆಮಿ ತುಮಾರ ತುಮಿ ಅಮಾರ, ಆಮಿ ತುಮಾರ ಐ ಬಿಲಾಂಗ್ ಟು ಯು, ಅದ್ರ ಜೊತೆಗೆ ತುಮಿ ಅಮಾರ, ಯು ಬಿಲಾಂಗ್ ಟು ಮಿ. ಸೊ ಇದು ಗೊತ್ತಾಯ್ತಾ? ಹರೇ ಕೃಷ್ಣ. ಹೌದು ಮಾತಾಜಿ, ಗೊತ್ತಾಯ್ತು. ಅದಕ್ಕೆ ಐ ಬಿಲಾಂಗ್ ಟು ಯು, ಯು ಬಿಲಾಂಗ್ ಟು ಮಿ. ಸೊ ಇದು ತೀವ್ರವಾದಾಗ ಅದು ಪ್ರೇಮ. ಸೊ ಹಾಗಾಗಿ ಮಮತ್ವ ಭಾವನೆ ಕೃಷ್ಣನ ಜೊತೆ ಸಂಬಂಧವನ್ನು ಮತ್ತು ಹತ್ತಿರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಈ ಮಮತ್ವ ಹೇಳೋದು ಕೃಷ್ಣನ ಜೊತೆ ಈ ತದೀಯತ್ವಕ್ಕಿಂತ ಕೃಷ್ಣ ನಾನು ನಿನ್ನವನು, ಅದಕ್ಕಿಂತ ನೀನು ನನ್ನವನು, ಈ ಭಾವನೆ ಇದೆಯಲ್ಲ, ಅದು ಮತ್ತು ಕೃಷ್ಣನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತಾಳೆ. ರಾಧಾರಾಣಿ ಕೃಷ್ಣನನ್ನು ತನ್ನವನು ಅಂತ ಯೋಚನೆ ಮಾಡ್ತಾಳೆ. ಆದರೆ ಅವಳಿಗೆ ಚಂದ್ರಾವಳಿ ಕೃಷ್ಣನ ಹತ್ರ ಇದ್ದಾನೆ ಅಂತಂದ್ರೆ, ಕೃಷ್ಣನ ಹತ್ರ ಇದ್ದಾಳೆ ಅಂತಂದ್ರೆ ಅವಳಿಗೆ ಕೋಪ ಬರ್ತದೆ ಅಂತೆ. ಸೊ ಈಗ ಇದು ನಾವು ಮಮತ್ವ ತದೀಯತ್ವ ಮಮತ್ವ ಇದನ್ನು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಇದು ಓದಿ ಆಯ್ತು ಅಂತ ಕಾಣುತ್ತೆ. ಓದಿ ಆಯ್ತಾ? ಓದಿದ್ದು ಹೌದು, ಆಯ್ತು ಮಾತಾಜಿ. ಆಯ್ತು, ನೆಕ್ಸ್ಟ್ ಓದಿ. ಪ್ರೇಮ ಭಕ್ತಿ. ಕೃಷ್ಣ ತನ್ನನ್ನು ಬಹಿರಂಗಪಡಿಸುವುದಿಲ್ಲ, ಆದರೆ ನೀವು ಪ್ರೇಮದ ಹಂತವನ್ನು ತಲುಪಿದರೆ ಕೃಷ್ಣನನ್ನು ನೋಡುತ್ತೀರಿ. ನೀವು ಹೇಗೆ ನೋಡುತ್ತೀರಿ? ಸದೈವ ಅಂದರೆ ಸದಾ. 2 ನಿಮಿಷಗಳ ಕಾಲ ನೋಡುತ್ತೇನೆ ಮತ್ತು ಆಮೇಲೆ ಕೃಷ್ಣನು ಇರುವುದಿಲ್ಲ. ಇಲ್ಲ, ಹಾಗಲ್ಲ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ. ಸದೈವ ಎಂದರೆ ನಿರಂತರ, ಅವಿರತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ ಪ್ರೇಮದ ಹಂತ ತಲುಪೋದು ಅಂತಂದ್ರೆ ಆಗ ಕೃಷ್ಣನನ್ನು ಸದಾಕಾಲ ನೋಡ್ತಾರೆ ಶುದ್ಧ ಭಕ್ತ. ಅಂದ್ರೆ CCTV ಕ್ಯಾಮರಾ ಇದ್ದಾಗೆ. ಆಯ್ತಾ? ಹೃದಯದಲ್ಲಿ ಕ್ಯಾಮರಾ ಇರುತ್ತೆ. ಆ ಕ್ಯಾಮರಾದಲ್ಲಿ ಏನೋ ಎಲ್ಲ ಅವರ ಲೀಲೆಗಳೇ, ಭಗವಂತನ ಲೀಲೆಗಳೇ ಕಾಣುತ್ತೆ. ಸೊ ಅಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಇಲ್ಲಿ ಅವರು ಕೀರ್ತನೆ ಮಾಡುವಾಗ ಹೇಳ್ತಾ ಇದ್ದಿದ್ರು, ಅಂದ್ರೆ ಕೀರ್ತನೆ ಮಾಡಿ ಇಲ್ಲಿ ನಾರದ ಬಂದಿದ್ರು, ಅಲ್ಲಿ ಇವರು ಬಂದಿದ್ರು ಎಲ್ಲ ಹೇಳ್ತಾ ಇದ್ರು. ಲೀಲಾ ನಾಟಕ ಅದು ಎಲ್ಲ ಅವ್ರು ಕಾಣ್ತಾರೆ. ಹಾಗೆ ಭಗವಂತನನ್ನ ಪ್ರೇಮ ಭಕ್ತಿ ಅಂತಂದ್ರೆ ಭಗವಂತನನ್ನ ಅವರು ನೋಡ್ತಾ ಇರ್ತಾರೆ, ಸದೈವ ಸದಾ ನೋಡ್ತಾ ಇರ್ತಾರಂತೆ. ಈಗ TV ನಾವು ಆನ್ ಮಾಡ್ತಾ ಇರ್ತೇವೆ, ಆಫ್ ಮಾಡ್ಬಿಡ್ತೇವೆ ಅಲ್ವಾ? ಆದರೆ ಅವರು ನೋಡ್ತಕ್ಕಂಥ TV ಅದು ಆಫ್ ಆಗುವುದೇ ಇಲ್ಲ ಸದಾಕಾಲ. ಸೊ ಕೃಷ್ಣನು ಕೆಲವು 2 ನಿಮಿಷ ನೋಡ್ತೇನೆ ಮತ್ತೆ ಅಲ್ಲ, ಹಾಗಲ್ಲ. ಕೃಷ್ಣನನ್ನು ಅವರು ಸದಾಕಾಲ ಅಪ್ರತಿಹತ ನೋಡ್ತಾ ಇರ್ತಾರೆ. ಸೊ ಹೇಗೆ ನೋಡ್ತಾ ಇದ್ರೆ ಪ್ರೇಮ ತುಂಬಿದ ಕಣ್ಣಿನಿಂದ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಾಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಈ ಶುದ್ಧ ಪ್ರೇಮವನ್ನು ಪುರುಷನಿಗೆ, ಪರಮ ಪುರುಷನಿಗೆ ವರ್ಗಾಯಿಸಬಹುದು. ಇದು ಹರೇ ಕೃಷ್ಣ. ಓದಿ ಇದು ಹರೇ ಕೃಷ್ಣ. ಈ ಶುದ್ಧ ಪ್ರೇಮವನ್ನು ಪರಮ ಪುರುಷನಿಗೆ ವರ್ಗಾಯಿಸಬಹುದು. ಒಂದು ದೈವೋನ್ಮಾದದ ಮೂಲಕ, ಇನ್ನೊಂದು ಸ್ವಯಂ ದೇವೋತ್ತಮ ಪರಮ ಪುರುಷನ ಅವ್ಯಾಜ ಕರುಣೆಯಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಪ್ರೇಮ ಭಕ್ತಿಯನ್ನು ಪಡೆಯುವ ಬಗೆ ಹೇಗೆ ಅಂತ, ಅದು 2 ವಿಧಾನ. ಒಂದು ಭಾವಭಕ್ತಿಯಿಂದ ಪ್ರೇಮ ಭಕ್ತಿ ಬರೋದು, ಅದು ಭಾವೋತ್ತೋ ಅಂತ ಕರೀತಾರೆ ಅದಕ್ಕೆ. ಆಮೇಲೆ 2ನೇದು ಭಗವಂತನ ಅಸಾಧಾರಣ ಕೃಪೆಯಿಂದ, ಅದು ಅತಿ ಪ್ರಸಾದೋತ್ತ ಅಂತ ಕರೀತಾರೆ. ಸೊ ಅಲ್ಲಿ ಅತಿ ಪ್ರಸಾದೋತ್ತ. ಸೊ ಭಾವದಿಂದ ಪ್ರೇಮ ಭಾವೋತ್ತ, ಅತಿ ಪ್ರಸಾದೋತ್ತ ಅಂದ್ರೆ ಕೃಷ್ಣನ ಅತ್ಯಂತ ಕೃಪೆಯಿಂದ, ಅಸಾಧಾರಣವಾದ ಕೃಪೆಯಿಂದ. ಈಗ ನೋಡೋಣ, ಇದನ್ನ ನಾವು ವಿಚಾರ ಮಾಡೋಣ. ಈಗ ಭಾವ ಹಂತದಿಂದ ಪ್ರೇಮಕ್ಕೆ ಬರೋದು. ಭಾವ ಹಂತದಿಂದ ಪ್ರೇಮಕ್ಕೆ ಬರೋದು ಅಂದ್ರೆ ಅಲ್ಲಿ ಸಾಧನ ಭಕ್ತಿಯಿಂದ ಬರೋದು. ಸಾಧನ ಭಕ್ತಿಯಲ್ಲಿ ನಮಗೆ ಗೊತ್ತಿದೆ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ಈ ವೈದಿ ಸಾಧನ ಭಕ್ತಿಯಿಂದ ಪ್ರೇಮಕ್ಕೆ ಬರುವುದಕ್ಕೆ ವೈದಿ ಭಾವೋತ್ತೋ ಎಂದು ಕರೀತಾರೆ. ರಾಗಾನುಗ ಸಾಧನ ಭಕ್ತಿಯಿಂದ ಪ್ರೇಮಕ್ಕೆ ಬರುವುದಕ್ಕೆ ರಾಗಾನುಗ ಭಾವೋತ್ತೋ ಅಂತ ಕರೀತಾರೆ. ಈಗ ಇದಕ್ಕೆ ನಾವು ಉದಾಹರಣೆಗಳನ್ನು ಕೂಡ ನೋಡಬೇಕು. ಸೊ ಹಾಗಾಗಿ ಇಲ್ಲಿ ವೈದಿ ಸಾಧನ ಭಕ್ತಿಯಿಂದ ಬರೋದು. ವೈದಿ ಸಾಧನ ಅಂದ್ರೆ ಅಲ್ಲಿ ನಾವು ಏನ್ ಮಾಡಬೇಕು? ಗುರುವಿನ ಆಜ್ಞೆ ಪ್ರಕಾರ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು.
ಆಮೇಲೆ ಇಲ್ಲಿ ಮಾಂಸ ಭಕ್ಷಣ, ಮದ್ಯ ಸೇವನೆ, ಪರಸ್ತ್ರೀ ಸಂಘ, ಜೂಜು, ಈ 4 ನಿಷೇಧಗಳನ್ನ ಪಾಲನೆ ಮಾಡಬೇಕು. 16 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು. ಇದೆಲ್ಲ ಪ್ರತಿನಿತ್ಯ ಮಾಡ್ತಾ ಇರಬೇಕು. ಆಮೇಲೆ ಆ ಒಂದು ರೀತಿಯಿಂದ ಈ ರೀತಿಯಿಂದ ನಾವು ಅನರ್ಥ ನಿವೃತ್ತಿ ಮಾಡಿಕೊಂಡು ಆಮೇಲೆ ರಾಗಾನುಗ ಸಾಧನ ಭಕ್ತಿ, ಸೊ ಈ ರೀತಿ ಮಾಡ್ಕೊಂಡಾಗ ನಾವು ಪಡಿಬಹುದು. ಸೊ ಹಾಗಾಗಿ ಇದು ಸಾಧನ ಭಕ್ತಿಯಿಂದ ಆಗ್ತಕ್ಕಂಥದ್ದು. ಸೊ ಈಗ ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿಯೇ ನಾವು ಪ್ರೇಮ ಭಕ್ತಿಗೆ ಬರ್ಬೋದು, ಪ್ರೇಮಕ್ಕೆ ಬರ್ಬೋದು. ಈಗ ಹರೇ ಕೃಷ್ಣ ಮಹಾಮಂತ್ರ ಇದು ಕಲಿಯುಗದ ಒಂದು ಹರಿನಾಮ ಸಂಕೀರ್ತನ ಮತ್ತು ಹರೇ ಕೃಷ್ಣ ಜಪ, ಇದು ಕಲಿಯುಗದಲ್ಲಿ ಇರ್ತಕ್ಕಂತಹ, ಕಲಿಯುಗಕ್ಕೆ ಹೇಳಿದ್ದು ಇದು. ಸೊ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಹಲೋ ಹರೇ ಕೃಷ್ಣ ಪೂಜಾ ಟಿಫನ್ ಯಾರು ಹರೇ కృష్ణ కళ్ళొస్తా ఉండండి నానా పనుకోండారంటే పనుకోండారు ఊరికే పాడ. ಭವಾನಿ ಮಾತಾಜಿ, ನೀವು ಕೋ ಹೋಸ್ಟ್ ಆಗಿದ್ದೀರಿ, ಮ್ಯೂಟ್ ಮಾಡ್ಬೇಕಾಗತ್ತೆ. ನಾನ್ ಮಾಡಿದ್ದೀಗ. ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಹಾಗಾಗಿ ಈ ತರ ಅಂದ್ರೆ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದನೇ ನಮ್ಮ ಪ್ರೇಮ ಭಕ್ತಿಗೆ ಹೋಗ್ಬೋದು. ಪ್ರಾಮಾಣಿಕವಾಗಿ ಯಾರು ಜಪಿಸ್ತಾರೆ, ಸೊ ಪ್ರಾಮಾಣಿಕವಾಗಿ ಅಂದ್ರೆ ಯಾವ ಒಂದು ಇದಿಲ್ಲದೆ ಅಂದ್ರೆ ನಟನೆ ಮಾಡದೆ ಪ್ರಾಮಾಣಿಕವಾಗಿ ಯಾರು ಜಪಿಸ್ತಾರೆ ಅವರಿಗೆ ಈ ಒಂದು ಭಾವದ ಹಂತದ ಎಲ್ಲ ಲಕ್ಷಣಗಳು ಪ್ರಕಟ ಆಗುತ್ತೆ. ಅಂದ್ರೆ ಎಲ್ಲ ಈ ರೀತಿಯಾಗಿ ಅಳು ಬೀಳ್ತದೆಯಂತೆ ಯಾವಾಗ ಅವರು ಪ್ರಾಮಾಣಿಕವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾರೆ, ಶುದ್ಧ ನಾಮವನ್ನು ಜಪಿಸ್ತಾರೆ ಅವಾಗ. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ವೈದಿ ಭಕ್ತಿಯಿಂದ ಬರ್ತಕ್ಕಂಥದ್ದು. ಆಮೇಲೆ ವೈದಿ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ತಲುಪ್ತಕ್ಕಂಥ ಹಂತ. ವೈದಿ ಭಕ್ತಿಯಿಂದ ಹಂತದಲ್ಲಿ ಅಲ್ಲಿ ಹಂತಗಳಿವೆ. ಆ ಒಂದು ವೈದಿ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ಪಡೆಯುವುದು ಮೊದಲನೇ ಹಂತ ಅಂದ್ರೆ ಒಂದು ಗುರುವಿನ ಆಜ್ಞೆ ಅನುಸಾರ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಪಾಲಿಸುವುದು ಮತ್ತು ಆ ಒಂದು ಜಪವನ್ನು ಮಾಡ್ತಕ್ಕಂಥದ್ದು. ಸೊ ಇದು ಎರಡನೇ ಹಂತ ಅಂದ್ರೆ ಅನರ್ಥ ನಿವೃತ್ತಿ. ಸೊ ಅನರ್ಥ ನಿವೃತ್ತಿಯಲ್ಲಿ ಏನಾಗುತ್ತೆ, ಐಹಿಕ ಕಾಲುಷ್ಯಗಳು ಎಲ್ಲ ರಜೋಗುಣ ತಮೋಗುಣ ಅವೆಲ್ಲ ಹೊರಟು ಹೋಗುತ್ತೆ. ಕಾಮ ಲೋಭ ಇವು ಕೂಡ ಹೊರಟು ಹೋಗುತ್ತೆ. ಆವಾಗ ಸಂಪೂರ್ಣವಾಗಿ ಪರಿಶುದ್ಧನಾಗ್ತಕ್ಕಂಥದ್ದು. ಮೂರನೇ ಹಂತ ಅಂದ್ರೆ ಭಕ್ತಿ ಸೇವೆಯಲ್ಲಿ ರುಚಿ, ಅಭಿರುಚಿ ಮತ್ತು ಆಸಕ್ತಿ ಉಂಟಾಗುತ್ತೆ. ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ, ತೀವ್ರವಾದ ಬಯಕೆ, ಆಸಕ್ತಿ ಉಂಟಾಗುತ್ತೆ. ಆ ಆಸಕ್ತಿ, ತೀವ್ರವಾದ ಆಸಕ್ತಿ ಭಾವವಾಗಿ ಪರಿಣಾಮ ಆಗುತ್ತೆ. ಐದನೇ ಹಂತದಲ್ಲಿ ಕೃಷ್ಣ ಪ್ರೇಮ ಬರುತ್ತೆ. ಸೊ ಇದು ಸಾಧನ ಭಕ್ತಿಯಿಂದ ಆಗ್ತಕ್ಕಂಥದ್ದು, ವೈದಿ ಸಾಧನ ಭಕ್ತಿಯಿಂದ. ಆವಾಗ ಅವ್ಯಾಜ ಕರುಣೆ, ಕೃಷ್ಣನ ಅವ್ಯಾಜ ಕರುಣೆಯಿಂದ ಕೃಷ್ಣ ಪ್ರೇಮ ದೊರೆಯುತ್ತೆ. ಭಾವ ಹಂತದವರೆಗೆ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ಬೋದು, ಆದರೆ ಕೃಷ್ಣ ಪ್ರೇಮ ಸಿಕ್ಕುವುದು ಭಗವಂತನ ಅನುಗ್ರಹದಿಂದ. ಭಗವಂತ ಅನುಗ್ರಹ ಕೊಟ್ಟರೆ ಮಾತ್ರ ಕೃಷ್ಣ ಪ್ರೇಮ ಸಿಕ್ಕುತ್ತೆ. ಸೊ ಅದರಿಂದ ಆ ಕೃಷ್ಣ ಪ್ರೇಮವನ್ನು ಪಡೆಯುವುದು ಆ ಭಕ್ತನ ಮೇಲಿಲ್ಲ, ಭಗವಂತನ ಅನುಗ್ರಹದ ಮೇಲೆ ಅದು ಸಾಧ್ಯ ಆಗುತ್ತೆ. ಈಗ ರಾಗಾನುಗ ಸಾಧನ ಭಕ್ತಿ. ರಾಗಾನುಗ ಸಾಧನ ಭಕ್ತಿಯಿಂದ ಕೃಷ್ಣ ಪ್ರೇಮವನ್ನು ಪಡೆಯುವುದು. ಇದಕ್ಕೆ ಉದಾಹರಣೆ ಅಂತಂದ್ರೆ ಚಂದ್ರಕಾಂತಿ. ಇದು ಚಂದ್ರಕಾಂತಿ ಹೇಳೋಳು ಏನ್ ಮಾಡಿದ್ರು, ಅವಳು ಆ ಪದ್ಮಪುರಾಣದಲ್ಲಿ ಅವಳ ಬಗ್ಗೆ ಇದೆ. ಆ ಕಾಂತಿ ಹೇಳ್ತಕ್ಕಂಥವಳು ಒಬ್ಬಳು ಕನ್ಯೆ. ಅವಳು ಕೃಷ್ಣನೇ ಗಂಡನಾಗಬೇಕು ಅಂತ ಬಯಸಿ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿದ್ಲು. ಆಮೇಲೆ ಭಗವಂತನ ಆ ದಿವ್ಯ ರೂಪವನ್ನು ಅವಳು ಸದಾ ಧ್ಯಾನ ಮಾಡ್ತಾ ಇದ್ದಿದ್ಲು. ಆಮೇಲೆ ಆ ಭಗವಂತನ ಮಹಿಮೆಯನ್ನು ಕೂಡ ಅವಳು ಹಾಡಿ ಹೊಗಳ್ತಾ ಇದ್ದಿದ್ಲು. ಆಮೇಲೆ ಇದೇ ಒಂದು ದೃಢ ನಿಶ್ಚಯ ಅವಳಿಗೆ, ಕೃಷ್ಣನೇ ತನ್ನ ಪತಿ ಆಗ್ಬೇಕು. ಹಾಗಾಗಿ ಅವಳು ಗೋಪಿ ಭಾವದಲ್ಲಿ ಏನ್ ಮಾಡ್ತಾಳೆ, ಇಡೀ ರಾತ್ರಿ ನೃತ್ಯ ಮಾಡ್ತಾಳೆ. ಸೊ ಆ ಚಂದ್ರಕಾಂತಿ ಆ ರಾಗಾನುಗ ಭಕ್ತಿಯಿಂದ ಅವಳು ಮಾಡಿದ್ಲು ಮತ್ತು ಅವಳು ಆ ಒಂದು ಕೃಷ್ಣ ಪ್ರೇಮವನ್ನ ಅವಳು ಪಡ್ಕೊಂಡ್ಲು. ಅದು ಹೇಗೆ, ಅದು ಅವಳ ಒಂದು ರಾಗಾನುಗ ಸಾಧನ ಭಕ್ತಿ. ಈಗ ಕೃಪೆಯಿಂದ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು, ಇದಕ್ಕೆ ಕೃಪಾ ಸಿದ್ಧಿ ಅಂತ ಕರೀತಾರೆ. ಅಂದ್ರೆ ಒಂದು ಭಗವಂತನ ಒಂದು ಅತಿಶಯ ಒಂದು ಭಗವಂತನ ಅತಿ ಪ್ರಸಾದೋತ್ತ, ಅಂದ್ರೆ ಭಗವಂತನ ಅಸಾಧಾರಣ ಕರುಣೆ. ಇಲ್ಲಿ ಗೋಪಿ ಬಗ್ಗೆ ಹೇಳ್ತಾರೆ, ಅಸಾಧಾರಣ ಕರುಣೆ ಅಂದ್ರೆ ಕೆಲವರಿಗೆ ಕೃಷ್ಣನ ಕೃಪೆ ಮಾಡಿದರೆ ಒಮ್ಮೆಗೆ ಕೃಷ್ಣ ಪ್ರೇಮ ಸಿಗ್ಬೋದಂತೆ. ಆ ಕೃಷ್ಣನ ಕೃಪೆಯಿಂದ. ಸೊ ಆ ಭಕ್ತ ಕೃಷ್ಣನ ಕೃಪೆಯನ್ನ ಯಾವಾಗಲೂ ಅವಲಂಬಿಸಿರುವುದಿಲ್ಲ. ಭಕ್ತ ತನ್ನ ಸಾಧನೆಯನ್ನ ಮಾಡ್ತಾನೆ. ಇದನ್ನು ಕೂಡ ನಾವು ಹಿಂದೆ ನೋಡಿದ್ದೇವೆ. ಈಗ ಯಾಕೆ ಸಾಧನೆಯನ್ನು ಮಾಡಬೇಕು ನಾವು, ಸಾಧನೆ ಮಾಡಿ ಕೃಷ್ಣನ ಕೃಪೆಯನ್ನ ಅವಲಂಬಿಸ್ತಾನೆ. ಈಗ ಒಬ್ಬ ಬಾವಿಗೆ ಬಿದ್ದಿದ್ದಾನೆ ಒಬ್ಬ, ಅವಾಗ
ಬಾವಿಗಿದ್ದ ಬಿದ್ದಾಗ ಮನುಷ್ಯ ತನ್ನಷ್ಟಕ್ಕೆ ತಾನೇ ಬಾವಿಯಿಂದ ಮೇಲೆ ಬರ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆಗಲ್ಲ ಯಾರಾದ್ರೂ ಮಾತಾಜಿ. ಆಗಲ್ಲ. ಸೊ ಬಿದ್ದ ಮನುಷ್ಯ ಏನ್ ಮಾಡ್ಬೇಕು? ಗಟ್ಟಿಯಾಗಿ ಹಗ್ಗ ಹಿಡಿಬೇಕು ಅಲ್ವಾ? ಹಗ್ಗ ಹಿಡಿದು ಹೌದು ಮೇಲಿಂದ ಎತ್ತಬೇಕು ಅವರನ್ನ. ಸೊ ಬಾವಿಯಲ್ಲಿ ಬಿದ್ದವನು ಬದ್ಧ ಆತ್ಮ. ಆ ಹಗ್ಗ ಹೇಳ್ತಕ್ಕಂಥದ್ದು ಶಾಸ್ತ್ರಗಳು, ಆಮೇಲೆ ಅದನ್ನ ಎತ್ತುವವರು ಗುರು. ಸೊ ಗುರುವು. ಹಾಗಾಗಿ ಆ ಮೇಲಿಂದ ಎಳೆಯುವವರು ಆಚಾರ್ಯ ಪ್ರಭುಪಾದರು. ಸೊ ಹಾಗಾಗಿ ನಾವು ಭಗವಂತನ ವಿಶೇಷ ಕರುಣೆ ನಂಬೋಕ್ಕಿಂತ ಮುಂಚೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಆಮೇಲೆ ಭಗವಂತನ ವಿಶೇಷ ಕರುಣೆಗಾಗಿ ನಾವು ಕೇಳಬೇಕು. ಈಗ ಭಗವಂತನ ವಿಶೇಷ ಕರುಣೆ ಎಲ್ಲರಿಗೂ ಸಿಕ್ಕಲ್ಲ. ವಿಶೇಷ ಕರುಣೆ ಅದು ಅತಿ ಪ್ರಸಾದೋತ್ತ ಅಂತ ಕರೀತಾರೆ. ಭಗವಂತನ ವಿಶೇಷವಾದ ಕರುಣೆ ಸಿಗ್ತಕ್ಕಂಥದ್ದು ಗೋಪಿಯರು, ಅವರಿಗೆಲ್ಲ ವಿಶೇಷವಾದ ಕರುಣೆ ಇರುತ್ತೆ. ಭಗವಂತನ ಕರುಣೆ ಸಿಕ್ಕಿದೆ. ಹೀಗಾಗಿ ನಾವು ತಿಳ್ಕೊಂಡ್ವಿ ಸಾಧನ ಭಕ್ತಿಯಿಂದ ಬರ್ತಕ್ಕಂಥದ್ದು ಮತ್ತು ಭಗವಂತನ ವಿಶೇಷವಾದ ಕರುಣೆ. ಈಗ ಪ್ರೇಮ ಭಕ್ತಿಯಲ್ಲಿ ಈಗ ಇದು ಮಹಾತ್ಮ್ಯ ಜ್ಞಾನ ಪ್ರೇಮ. ಈಗ ಮಹಾತ್ಮ್ಯ ಜ್ಞಾನ ಪ್ರೇಮ ಅಂದ್ರೇನು? ಅಂದ್ರೆ ಮಹಾತ್ಮ್ಯ ಜ್ಞಾನ ಪ್ರೇಮ ಅಂತಂದ್ರೆ ಭಗವಂತನ ಬಗ್ಗೆ ಗೊತ್ತಿರುತ್ತೆ, ಭಗವಂತ ಕೃಷ್ಣ ಅದರ ಅರಿವಿರುತ್ತೆ, ಆ ಒಂದು ಕೃಷ್ಣನ ಮಹಾತ್ಮೆಗಳು ಅದು ಅರಿವಿರುತ್ತೆ. ಸೊ ಆಗ ಆ ಮಹಾತ್ಮ್ಯ ಜ್ಞಾನದಿಂದ ಅಂದ್ರೆ ವೈದಿ ಭಾವ ಭಕ್ತಿ ಮಾಡಿ ಭಗವಂತನ ಕರುಣೆ ಇವೆರಡೂ ಸೇರಿ ಮಹಾತ್ಮ್ಯ ಜ್ಞಾನ ಪ್ರೇಮ. ಈ ಮಹಾತ್ಮ್ಯ ಜ್ಞಾನ ಪ್ರೇಮದಲ್ಲಿ ಕೃಷ್ಣನ ಜೊತೆ ರಿಲೇಶನ್ಶಿಪ್ಸು ಅಷ್ಟು ಕ್ಲೋಸ್ ಆಗಿರೋದಿಲ್ಲಂತೆ ಮಹಾತ್ಮ್ಯ ಜ್ಞಾನ. ಯಾಕೆಂದ್ರೆ ಮಹಾತ್ಮ್ಯ ಜ್ಞಾನ ಅಂದ್ರೆ ಕೃಷ್ಣನ ಒಂದು ದೇವರು ಈ ಒಂದು ಇದು ಜ್ಞಾನ ಇರುತ್ತೆ. ಸೊ ಆವಾಗ ಅದು ಆ ಪ್ರೇಮವನ್ನು ಚೂರು ಶಿಥಿಲಗೊಳಿಸುತ್ತಂತೆ, ಸ್ವಲ್ಪ ಕಡಿಮೆ ಆಗುತ್ತಂತೆ ಆ ಮಹಾತ್ಮ್ಯ ಜ್ಞಾನ ಪ್ರೇಮ. ಅದೇ ಕೇವಲ ಪ್ರೇಮ ಅಂತ ಇದೆ ಇನ್ನೊಂದು. ಇಲ್ಲಿ ನೋಡಿ, ಕೇವಲ ಪ್ರೇಮ. ಈ ಕೇವಲ ಪ್ರೇಮದಲ್ಲಿ ಭಗವಂತನ ಆ ಮಾಧುರ್ಯ ರಸದಿಂದ ಬಂದಿರತಕ್ಕಂಥದ್ದು ಕೇವಲ ಪ್ರೇಮ. ಸೊ ಇಲ್ಲಿ ಭಗವಂತನ ಮಹಾತ್ಮ್ಯ ಜ್ಞಾನ ಇರೋದಿಲ್ಲ. ಕೃಷ್ಣ ಭಗವಂತ ಅಂತ ಗೋಪಿಯರಿಗೆ ಗೊತ್ತಿತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಯಶೋಧ ಮಾತೆಗೆ ಗೊತ್ತಿತ್ತಾ? ಇಲ್ಲ ಮಾತಾಜಿ. ಆಮೇಲೆ ಗೋಪ ಬಾಲಕರಿಗೆ ಗೊತ್ತಿತ್ತಾ? ಗೊತ್ತಿಲ್ಲ. ಅದು ಇದು ಕೇವಲ ಪ್ರೇಮ. ಈ ಕೇವಲ ಪ್ರೇಮ ಅಲ್ಲಿ ಹಿಂದೆ ನಾವು ನೋಡಿದ್ವಲ್ಲ, ಮಹಾತ್ಮ್ಯ ಜ್ಞಾನ ಪ್ರೇಮ ಅಂದ್ರೆ ಅಲ್ಲಿ ವಸುದೇವ ದೇವಕಿ ಅವರಿಗೆ ಗೊತ್ತಿತ್ತು ಕೃಷ್ಣ ಭಗವಂತ ಅಂತ. ಆಮೇಲೆ ಕುಂತಿ ಮಹಾರಾಣಿಗೆ ಗೊತ್ತಿತ್ತು, ಅದು ಅವರದೆಲ್ಲ ಮಹಾತ್ಮ್ಯ ಜ್ಞಾನ ಪ್ರೇಮ. ಇಲ್ಲಿ ಕೇವಲ ಪ್ರೇಮ ಅಂತಂದ್ರೆ ಯಾರು? ಕೇವಲ ಪ್ರೇಮ ಅಂತಂದ್ರೆ ಇಲ್ಲಿ ಗೋಪಿಕೆಯರು, ಆಮೇಲೆ ರಾಧಾರಾಣಿ, ಆಮೇಲೆ ಯಶೋಧ ಮಾತಾ, ಆಮೇಲೆ ಗೋಪ ಬಾಲಕರು, ಅವರೆಲ್ಲ ಕೇವಲ ಪ್ರೇಮ. ಅಂದ್ರೆ ಕೇವಲ ಪ್ರೇಮ ಇದು ಗೋಪಿಕೆಯರಿಗೆ ಬರುತ್ತೆ. ಇದು ಕೇವಲ ಪ್ರೇಮ ಅಂದ್ರೆ ಅದು ಮಾಧುರ್ಯ ರಸದಿಂದ ಬಂದಿದ್ದು. ಕೇವಲ ಪ್ರೇಮ ಕೇವಲ ಮಾಧುರ್ಯ ರಸದಿಂದ ಬಂದಿರೋದು. ಅದು ಗೋಪಿಕೆಯರು ಮತ್ತು ರಾಧಾರಾಣಿ ಅವರಿಗೆ ಮಾತ್ರ. ಸೊ ಅವರಿಗೆ ತುಂಬಾ ಸ್ವೀಟ್ನೆಸ್ ಇರುತ್ತೆ, ಆ ಒಂದು ಮಾಧುರ್ಯ ರಸದ ಸ್ವೀಟ್ನೆಸ್ ಇರುತ್ತೆ. ಯಾಕೆಂದ್ರೆ ಗೋಪಿಕೆಯರು ಅವರು ವೇದಾಧ್ಯಯನ ಮಾಡಲಿಲ್ಲ, ಪವಿತ್ರ ಯಾತ್ರಾ ಸ್ಥಳಕ್ಕೆ ಹೋಗ್ಲಿಲ್ಲ, ತಪವ್ರತಗಳನ್ನ ಮಾಡಲಿಲ್ಲ, ನಿಯಂತ್ರಕ ತತ್ವಗಳನ್ನ ಮಾಡಲಿಲ್ಲ. ಆದರೆ ಅವರು ಅತಿ ಉಚ್ಚ ಮಟ್ಟದ ಕೃಷ್ಣ ಪ್ರೇಮದಲ್ಲಿ ಇದ್ರು. ಅದಕ್ಕೆ ಭಗವಂತನ ವಿಶೇಷ ಅನುಗ್ರಹ ಅಂತೆ ಕೇವಲ ಪ್ರೇಮ. ಈ ಕೇವಲ ಪ್ರೇಮ ಬರ್ತಕ್ಕಂಥದ್ದು ಮಾಧುರ್ಯ ರಸದಿಂದ. ಹರೇ ಕೃಷ್ಣ. ಓದಿ ಇದನ್ನ. ಶ್ರದ್ಧೆಯಿಂದ ಓದ್ಬೋದ ಮಾತಾಜಿ? ಓದಿ ಮಾತಾಜಿ. ಶ್ರದ್ಧೆಯಿಂದ ಪ್ರೇಮ ಭಕ್ತಿ ದೈವ ಪ್ರೇಮವನ್ನು ವರ್ಧಿಸಿಕೊಳ್ಳುವ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಈವರೆಗೆ ವಿವರಿಸಲಾಯಿತು. ಇಂತಹ ಸ್ಥಾನವನ್ನು ಗಳಿಸಲು ಕೆಲವು ಸಾಮಾನ್ಯ ವಿವರಗಳನ್ನು ರೂಪ ಗೋಸ್ವಾಮಿಯವರು ಈಗ ನೀಡುತ್ತಾರೆ. ಮೂಲತಃ ಶ್ರದ್ಧೆಯೇ ಉನ್ಮಾದವಿಭರಿತ ದೈವ ಪ್ರೇಮದ ಪ್ರಾರಂಭ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಈಗ ನಾವು ನೋಡಿದ್ದೇವೆ ಈಗ ಹೇಗೆ ದೈವ ಪ್ರೇಮನ ವರ್ಧಿಸಿಕೊಳ್ಳೋದು. ವೈದಿ ಭಕ್ತಿ ಮಾಡಿ ವೈದಿ ಭಾವಕ್ಕೆ ಬರೋದು ವೈದಿ ಭಾವೋತ್ತ ಪ್ರೇಮ. ರಾಗಾನುಗ ಭಕ್ತಿ ಮಾಡಿ ರಾಗಾನುಗ ಭಾವಕ್ಕೆ ಬರುವುದು ರಾಗಾನುಗ ಭಾವೋತ್ತ ಪ್ರೇಮಕ್ಕೆ ಬರುವುದು. ಮತ್ತೆ ವೈದಿ ಭಾವ ಮತ್ತು ಭಗವಂತನ ಕರುಣೆ, ಮಹಾತ್ಮ್ಯ ಜ್ಞಾನ ಪ್ರೇಮ, ಇದು ವೈಕುಂಠ ಭಾವ. ಆಮೇಲೆ ರಾಗಾನುಗೀಯ ಭಾವದಿಂದ ಬಂದು ಭಗವಂತನ ಕರುಣೆ ಪಡ್ಕೊಂಡ್ರೆ ಕೇವಲ ಪ್ರೇಮ, ಅದು ಗೋಲೋಕ ವೃಂದಾವನದಲ್ಲಿ ಇರ್ತಕ್ಕಂಥದ್ದು. ಇದು ಈಗ ಏನ್ ಹೇಳ್ತಾರೆ, ಈ ಎಲ್ಲದಕ್ಕೂ ಕಾರಣ ಪ್ರೇಮ ಭಕ್ತಿ. ಮೊದಲು ಕಾರಣ ಏನು? ಶ್ರದ್ಧೆ ಅಲ್ವಾ? ಇದಕ್ಕೆ ಹೇಳ್ತಾ ಇದ್ದಾರೆ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಶ್ರದ್ಧೆಯಿಂದ ಪ್ರೇಮ ಭಕ್ತಿಗೆ ಬರೋದು ಹೇಗೆ?
ಶ್ರದ್ಧೆಯಿಂದ ಬಂದರೆ ಒಬ್ಬನಿಗೆ ಒಂದು ಶ್ರದ್ಧೆ ಇರಬೇಕು, ಸ್ವಲ್ಪ ಶ್ರದ್ಧೆ, ಕೋಮಲ ಶ್ರದ್ಧೆ. ಆಮೇಲೆ ಅದು ಸಾಧು ಸಂಘ, ಭಕ್ತರ ಸಂಘದಲ್ಲಿ ಅವರಿಗೆ ಮತ್ತು ಹೆಚ್ಚಿನ ಒಂದು ಭಗವಂತನ ಬಗ್ಗೆ ಕೇಳಲಿಕ್ಕೆ, ಶ್ರವಣ ಮಾಡಲಿಕ್ಕೆ ಮತ್ತೆ ಸಿಕ್ಕುತ್ತೆ, ಮತ್ತೆ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕುತ್ತೆ. ಸಾಧು ಸಂಘ, ಭಜನ ಕ್ರಿಯೆಯಲ್ಲಿ ಏನು ಅಂತಂದ್ರೆ ಇಲ್ಲಿ ಗುರುವಿನ ಆಶ್ರಯ, ಪಾದಾಶ್ರಯ. ಗುರುವಿನ ಪಾದಾಶ್ರಯ ಆದ್ಮೇಲೆ ನಮಗೆ ಆ ಗುರುವಿನಿಂದ ಮೂಲಕ ದೀಕ್ಷಾ ಮಂತ್ರವನ್ನು ತೆಗೆದುಕೊಂಡು ಆ ಭಗವಂತನ ಸಂಕೀರ್ತನ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಭಜನ ಕ್ರಿಯೆ. ಆಮೇಲೆ ಅನರ್ಥ ನಿವೃತ್ತಿ, ಈ ರೀತಿಯಾಗಿ ಅನರ್ಥ ನಿವೃತ್ತಿ ಆಗುತ್ತೆ. ಯಾಕೆ? ಅದರಲ್ಲಿ ನಾವು ಭಗವಂತನ ಆ ಒಂದು ಈ ಎಲ್ಲ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯೆಯನ್ನು ಮಾಡಿದಾಗ ಅನರ್ಥಗಳು, ಕಾಮ, ಕ್ರೋಧ, ಮತ್ತೆ ನಮ್ಮಲ್ಲಿ ರಜೋಗುಣ, ತಮಗುಣ, ಆಮೇಲೆ ಲೋಭ ಇವೆಲ್ಲ ಹೋಗುತ್ತೆ, ಅನರ್ಥಗಳು ನಿವೃತ್ತಿ ಆಗುತ್ತೆ. ಅದಾದ ಮೇಲೆ ನಿಷ್ಠೆ ಅಂದ್ರೆ ಭಗವಂತನಲ್ಲಿ ಆ ಶ್ರದ್ಧೆ ತುಂಬಾ ಗಟ್ಟಿಯಾಗತ್ತೆ. ಆಮೇಲೆ ಭಗವಂತನ ಸೇವೆ ಮಾಡಲಿಕ್ಕೆ ರುಚಿ, ಆ ಒಂದು ಭಗವಂತನ ನಾಮದಲ್ಲಿ ರುಚಿ, ಭಗವಂತನ ಸೇವೆಯಲ್ಲಿ ರುಚಿ ಸಿಕ್ಕತ್ತೆ ಸೇವೆಯಲ್ಲಿ. ಆಮೇಲೆ ಆಸಕ್ತಿ, ಇನ್ನೂ ಮಾಡಬೇಕು ಕಾತುರ, ನಾನಿನ್ನೂ ಭಗವಂತನ ಭಕ್ತಿ ಸೇವೆ ಮಾಡಬೇಕು, ನಾನಿನ್ನೂ ಭಗವಂತನ ಬಗ್ಗೆ ಕೇಳಬೇಕು, ಈ ಆಸಕ್ತಿ. ಇದು ಆದ ಮೇಲೆ ಭಾವ, ಇದಿಷ್ಟು ಕೂಡ ಸಾಧನ ಭಕ್ತಿ. ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯೆ ಅನರ್ಥ ನಿವೃತ್ತಿ, ಇದು ವೈದಿ ಸಾಧನ ಭಕ್ತಿ. ನಿಷ್ಠಾ ರುಚಿ ಆಸಕ್ತಿ, ಇದು ರಾಗಾನುಗ ಸಾಧನ ಭಕ್ತಿ. ಈ ಭಾವ ಹಂತ ಇದು 8ನೇ ಹಂತ. ಸೊ ಭಾವ ಹಂತದಲ್ಲಿ ನಾವು ನೋಡಿದ್ವಿ, ಇಲ್ಲಿ ಅಂದ್ರೆ ಭಗವಂತನ ಒಂದು ಶುದ್ಧ ಸತ್ವ ಸ್ಥಿತಿಯಲ್ಲಿ ಇರ್ತಾರೆ. ಆಗ ಆ ಭಗವಂತನ ಆ ಒಂದು ಅಂತರಂಗ ಶಕ್ತಿಯಿಂದ ಬಂದಿರತಕ್ಕಂತಹ ಆ ಒಂದು ಇದು ಯಾವುದು ಅಂತಂದ್ರೆ 2 ಶಕ್ತಿಗಳು, ಅದು ಸಂವಿತ್ ಮತ್ತು ಹ್ಲಾದಿನಿ. ಇಲ್ಲಿ ಹೃದಯಕ್ಕೆ ಇಳಿತದೆ ಭಗವಂತನ ಕರುಣೆ. ಆ ಭಗವಂತನ ಶಕ್ತಿ ಇಳಿದುಕೊಳ್ಳೆ ಹೃದಯಕ್ಕೆ ಅವನಲ್ಲಿ ಕರುಣಾಭಾವ ಮೂಡುತ್ತೆ, ಮತ್ತೆ ಆ ಹೃದಯ ಮಿದುವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಭಾವದ ಲಕ್ಷಣಗಳು ಕಂಡು ಬರುತ್ತೆ. ಆ ಭಾವದ ಲಕ್ಷಣಗಳನ್ನ ಅಷ್ಟಸಾತ್ವಿಕ ವಿಕಾರ ಭಾವಗಳನ್ನ ನೋಡಿದ್ದೇವೆ. ಮತ್ತೆ ಅಲ್ಲಿ ಒಳಗಿನ ಹಂತಗಳು ಮತ್ತು ಹೊರಗೆ ಕಾಣ್ತಕ್ಕಂಥ ಲಕ್ಷಣಗಳು ಇವೆರಡನ್ನು ಕೂಡ ನಾವು ನೋಡಿದ್ದೇವೆ. ಆಮೇಲೆ ಪ್ರೇಮ ಹಂತ, ಈ ಭಾವ ಯಾವಾಗ ಹೆಚ್ಚು ಅದು ಮೆಚೂರ್ ಆಯಿತು, ಆವಾಗ ಹೃದಯ ಸಂಪೂರ್ಣವಾಗಿ ಅದು ಕರಗುತ್ತದೆ. ಆವಾಗ ಕೃಷ್ಣ ಪ್ರೇಮ, ಆಗ ಕೃಷ್ಣನಲ್ಲಿ ಬಾಂಧವ್ಯ ಅದೇ ರೀತಿಯಿಂದ ನಂಟು ಆಗತ್ತೆ. ಯಾವ ರೀತಿ ಅಂದ್ರೆ ವಾತ್ಸಲ್ಯ ಕೃಷ್ಣನಲ್ಲಿ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ ರಸ, ಈ ಯಾವುದೋ ಒಂದು ರಸದಲ್ಲಿ ನಂಟು ಆಗತ್ತೆ. ಮತ್ತು ಆ ನಂಟು, ಆ ಸಂಬಂಧದಲ್ಲಿ ವ್ಯಕ್ತಿ ಭಗವಂತನಲ್ಲಿ ಪ್ರೇಮಪೂರ್ವಕವಾದ ಭಕ್ತಿ ಸೇವೆಯನ್ನು ಮಾಡ್ತಾನೆ. ಸೊ ಆ ಭಾವ ಹಂತದ ಲಕ್ಷಣಗಳು ಕೂಡ ಅಲ್ಲಿ ಕಂಡು ಬರುತ್ತೆ. ಹರೇ ಕೃಷ್ಣ. ಹನುಮಂತ ಲಕ್ಕುಂಡಿ ಓದ್ತೀರಾ ಪ್ರಭು? ಓಕೆ, ಬೇರೆಯವರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಡಿ. ಸುದೈವಿಗಳಾದವರು ಮಾತ್ರ ಜೀವನದಲ್ಲಿ ಅಂತಹ ಯಶಸ್ಸನ್ನು ಸಾಧಿಸಬಹುದು. ಶಿವನು ಪಾರ್ವತಿಗೆ ಹೇಳಿದ ಈ ಮಾತುಗಳಿವೆ. ದೇವಿಯೇ, ಯಾರು ದೇವೋತ್ತಮ ಪರಮಪುರುಷನಲ್ಲಿ ಉನ್ಮಾದ ಭರಿತ ಪ್ರೇಮವನ್ನು ಬೆಳೆಸಿಕೊಂಡು ಆ ಪ್ರೇಮದ ಕಾರಣ ಸದಾ ದಿವ್ಯಾನಂದದಲ್ಲಿ ಸ್ವಲ್ಪ ಮೇಲ್ ಮಾಡ್ಬೇಕು ಮಾತಾಜಿ. ಮೇಲ್ ಮಾಡ್ಲಿಕ್ಕೆ ಆಗಲ್ಲ ಮಾತಾಜಿ. ಈಗ ಬಂತ ಮಾತಾಜಿ. ಸರಿ. ಸದಾ ದಿವ್ಯಾನಂದದಲ್ಲಿ ಮುಳುಗುತ್ತಾನೋ ಆ ವ್ಯಕ್ತಿಯು ದೇಹ ಅಥವಾ ಮನಸ್ಸಿನ ಮೂಲಕ ಬರುವ ಸುಖ ದುಃಖಗಳನ್ನು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಧನ್ಯವಾದಗಳು ಕೃಷ್ಣ. ಹರೇ ಕೃಷ್ಣ. ಸುದೈವಿಗಳು, ಸೊ ಗುರುಕೃಷ್ಣ ಕೃಪಾವಾಹೇ ಭಕ್ತಿಲತಾ ಬೀಜ. ಯಾರಿಗೆ ಸುದೈವಿ ಅದೃಷ್ಟವಂತರೋ ಅವರಿಗೆ ಮಾತ್ರ ಇಂಥ ಯಶಸ್ಸು ಸಿಗ್ತದೆ ಅಂತ ಶಿವ ಪಾರ್ವತಿಗೆ ಹೇಳಿದ್ದಾನೆ. ಭಗವಂತನಲ್ಲಿ ಉನ್ಮಾದ ಭರಿತ ಪ್ರೇಮ ಯಾರು ಬೆಳೆಸ್ಕೊಂಡಿದ್ದಾರೆ, ಸೊ ಆ ಪ್ರೇಮದ ಮೂಲಕ ಅವರು ಪ್ರೇಮಾನಂದ, ಕೃಷ್ಣಾನಂದ, ಸೇವಾನಂದದಲ್ಲಿ ಮುಳುಗಿ ಬಿಟ್ಟಿರ್ತಾರೆ. ಅಲ್ಲಿಯೇ ಅವರು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ. ಅಂಥವರಿಗೆ ಈ ಐಹಿಕ ದೇಹದಲ್ಲಿ ಇರ್ತಕ್ಕಂಥ, ಆ ಮನಸ್ಸಿನಲ್ಲಿ ಇರ್ತಕ್ಕಂಥ ದುಃಖ ಸುಖ ಯಾವುದು ಗಮನಕ್ಕೆ ಬರೋದಿಲ್ಲ. ಯಾರು ಕೃಷ್ಣ ಪ್ರೇಮದಲ್ಲಿ ಇದ್ದಾರೆ ಅವರು ಆತ್ಮದ ನೆಲೆಯಲ್ಲಿ ಭಗವಂತನ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಅದರಲ್ಲಿ ಅವರು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿ ಆ ಆನಂದದಲ್ಲಿ ಇರುತ್ತಾರೆ. ಭಗವಂತನ ದಿವ್ಯಾನಂದ, ಆನಂದ ಅಂಬುದಿ ವರ್ಧನಂ, ಅಷ್ಟು ಆನಂದ ವರ್ಧಿಸ್ತಾ ಇರ್ತದೆ. ಅಂಥವರಿಗೆ ಅವರು ದೇಹದಲ್ಲಿ ಆಗ್ತಕ್ಕಂಥ ಸುಖ ಆಗಲಿ ದುಃಖ ಆಗಲಿ ಅವರ ಗಮನಕ್ಕೆ ಏನೂ ಬರೋದಿಲ್ಲ. ಹರೇ ಕೃಷ್ಣ. ಈಗ ನಿಮ್ಮಲ್ಲಿ ಪ್ರಶ್ನೆ, ಭಕ್ತಿ ರಸಾಮೃತದಿಂದ ಅಧ್ಯಯನದಿಂದ ನೀವು ವಿಶೇಷವಾಗಿ ಏನನ್ನು ಮೆಚ್ಚಿದ್ದೀರಿ? ಹರೇ ಕೃಷ್ಣ. ಎಲ್ಲರಿಗೂ ಅವಕಾಶ ಉಂಟು. ಹರೇ ಕೃಷ್ಣ.
ಇಲ್ಲಿಗೆ ಭಕ್ತಿರಸಾಮೃತ ಸಿಂಧುವಿನ ಎಲ್ಲ ಅಧ್ಯಾಯಗಳು 19 ಅಧ್ಯಾಯಗಳು ಇಲ್ಲಿಗೆ ಮುಗಿದಿದೆ. ಹರೇ ಕೃಷ್ಣ. ಇವತ್ತಿಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಭಕ್ತಿ ಅಂತ ಒಬ್ಬರಾದ್ಮೇಲೆ ಅನ್ನೋದು ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಅಂತ ಅನ್ನೋದು ನಮ್ಮನ್ನ ಪ್ರೇಮದ ಮಟ್ಟಿಗೆ ಕೊಂಡೊಯ್ಲಿಕ್ಕೆ ಹೇಗೆ ಸಾಧ್ಯ, ಆ ಮೆಟ್ಲುಗಳು ನಮ್ಗೆ ಇಲ್ಲಿ ಅರ್ಥ ಆಯ್ತು ಮಾತಾಜಿ. ಯಾವ್ಯಾವ ತರ ಭಕ್ತಿಗಳಿವೆ, ಅದರಿಂದ ನಾವು ಯಾವ ರೀತಿ ಮೇಲಕ್ಕೆ ಹತ್ತುತ್ತಾ ಹೋಗ್ಬೋದು ಅಂತ ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಕೊಟ್ಟಿದೆ ಮಾತಾಜಿ. ಅದನ್ನ ನಾವು ಕಲೀಲಿಕ್ಕೆ ಸಾಧ್ಯ ಆಗಿದೆ. ಬೇರೆ ಎಲ್ಲರೂ ಕೂಡ ಹೇಳಲಿಕ್ಕೆ ಅವಕಾಶ ಉಂಟು. ಹರೇ ಕೃಷ್ಣ ಮಾತಾಜಿ. ಮೊದಲಿಗೆ ನಾವು ಕೇವಲ ಈ ಭಕ್ತಿ ಅನ್ನೋ ಒಂದು ಪದ ಕೇಳಿದ್ವಿ ಅಷ್ಟೇ. ಅದ್ರ ಬಗ್ಗೆ ಸುದೀರ್ಘವಾಗಿ ಈ ಒಂದು ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಅದನ್ನ ಅಧ್ಯಯನ ಮಾಡ್ಬೋದು. ಭಕ್ತಿ ಅಂದ್ರೆ ಏನು, ಯಾವ ರೀತಿ ಅದನ್ನ ಗಳಿಸ್ಬೋದು, ಮತ್ತೆ ಅದರಿಂದ ಅದು ಉದ್ದೇಶ ಏನು, ಅದನ್ನ ತಗೊಂಡ್ಮೇಲೆ ನಮ್ಗೆ ಏನೆಲ್ಲ ಸಿಗುತ್ತೆ, ಇದ್ರ ಬಗ್ಗೆ ಹಂತ ಹಂತವಾಗಿ ಬಹಳ ಚೆನ್ನಾಗಿ ಒಂದು ಪುಸ್ತಕದಲ್ಲಿ ಇದೆ ಮಾತಾಜಿ. ಇದನ್ನ ಚೆನ್ನಾಗಿ ಅಧ್ಯಯನ ಮಾಡ್ಬೋದು. ಮತ್ತೆ ಇದರಲ್ಲಿ ಇನ್ನೂ ಎತ್ತರ ಸ್ಥಾನದಲ್ಲಿ ಇರೋರು ಯಾರೆಲ್ಲ, ಅವರ ಒಂದು ಉದಾಹರಣೆ ಮೂಲಕ, ಆ ಒಂದು ಸ್ಮರಣೆ ಮೂಲಕನೂ ನಾವು ಭಗವಂತನ ಸಂಧಿಸ್ಬೋದು. ಅಂದ್ರೆ ಈ ಒಂದು ಭಕ್ತಿ ಅನ್ನೋ ಒಂದು ವರ್ಡ್, ಇದು ಒಂದು ಏನು ಒಂದು ವಿಶ್ವವಿದ್ಯಾಲಯದ ಮಟ್ಟಿಗೆ ಓದಂತ ಒಂದು ಸುದೀರ್ಘವಾದ ಅಧ್ಯಯನ ಕೊಟ್ಟಿದ್ದಾರೆ. ನಮ್ಮಂತ ಜನಸಾಮಾನ್ಯರಿಗೆ ಇದು ಸರಿಯಾಗಿ ಅರ್ಥ ಆಗದೆ ಇದ್ರೂ ಆ ಕಥೆಗಳ ಮೂಲಕ, ಉದಾಹರಣೆ ಮೂಲಕ ಏನೆಲ್ಲ ಕೊಟ್ಟಿದ್ದಾರೆ, ಒಂದು ಎತ್ತರದ ಹಂತದಲ್ಲಿರೋ ಭಕ್ತರು ಅವರ ಒಂದು ಸ್ಮರಣೆ ಮೂಲಕನೂ ಕೂಡ ನಾವು ಸೇರ್ಬೋದು ಭಗವಂತನ ಅನ್ನೋ ಒಂದು ಕಥೆಗಳು, ಅಧ್ಯಾಯಗಳು ತುಂಬಾ ಚೆನ್ನಾಗಿದೆ ಮಾತಾಜಿ. ಇದು ಭಕ್ತಿ ಅನ್ನೋ ಪದದ ಬಗ್ಗೆ ಬಹಳ ದೀರ್ಘವಾಗಿ ಆಳವಾಗಿ ಕೊಟ್ಟಿದ್ದಾರೆ ಮಾತಾಜಿ ಇದ್ರಲ್ಲಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ನಾವು ಕೃಷ್ಣ. ಭಕ್ತಿ ಮುಂದುವರಿಬೇಕಾದ್ರೆ ಆರಂಭದಲ್ಲಿ ನಮ್ಗೆ ನಂಬಿಕೆ ಇರಬೇಕು. ಮತ್ತೆ ಒಬ್ಬನ ಶುದ್ಧ ಭಕ್ತರ ಒಬ್ಬನ ಸಹವಾಸ ಹೊಂದಿರ್ಬೇಕು ನಾವು. ಮತ್ತೆ ಒಬ್ಬರ ಆಧ್ಯಾತ್ಮಿಕ ಗುರುಗಳಿಂದ ನಾವು ಪ್ರಾರಂಭಿಸಿ ಅವರ ಆದೇಶಗಳನ್ನು ನಾವು, ಅವರ ಅಡಿಯಲ್ಲಿ ನಿಯಂತ್ರಕ ತತ್ವಗಳನ್ನು ನಾವು ಕಾರ್ಯಗತ ಮಾಡಿಕೊಂಡು ಎಲ್ಲ ಅನಗತ್ಯ ಅಭ್ಯಾಸಗಳಿಂದ ನಾವು ಮುಕ್ತರಾಗ್ತೇವೆ. ಮತ್ತು ಭಕ್ತಿ ಸೇವೆಯಲ್ಲಿ ನಾವು ದೃಢವಾಗಿ ಸ್ಥಿರವಾಗುತ್ತೇವೆ. ಮತ್ತೆ ಅದಾದ್ಮೇಲೆ ರುಚಿ ಮತ್ತು ಬಾಂಧವ್ಯವನ್ನು ಬೆಳೆಸ್ಕೊಳ್ತೇವೆ. ಇದು ಒಂದು ನಮಗೆ ಸಾಧನಾ ಭಕ್ತಿ ಮಾರ್ಗ ಆಗುತ್ತೆ. ಇದರಿಂದ ನಾವು ನಿಯಂತ್ರಕ ತತ್ವಗಳ ಪ್ರಕಾರ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿತೀವಿ ಮಾತಾಜಿ. ಇದಿಷ್ಟು ಇಲ್ಲಿಂದ ಭಕ್ತಿ ರಸಾಮೃತ ಸಿಂಧುವಿಂದ ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ರಸಾಮೃತ ಅಧ್ಯಾಯವು ಒಂದು ಸ್ವಿಚ್ ತಿರುವನ್ನು ಹೇಗೆ ತಿರುಗಿಸಬೇಕೆಂದು ನಮಗೆ ಕಲಿಸುತ್ತದೆ. ಅದು ತಕ್ಷಣವೇ ಎಲ್ಲವನ್ನೂ ಎಲ್ಲೆಡೆ ಬೆಳಗಿಸುತ್ತದೆ. ಈ ವಿಧಾನವನ್ನು ತಿಳಿದಿಲ್ಲದ ವ್ಯಕ್ತಿಯು ಜೀವನದ ಹಂತವನ್ನು ಕಳೆದುಕೊಳ್ಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿದೆ. ಭಕ್ತಿ ರಸಾಮೃತ ಸಿಂಧು ಅಂತಂದ್ರೆ ಅದರಲ್ಲಿ ಅಧ್ಯಾಯ ಏನ್ ತಿಳಿಸುತ್ತೆ ನಮ್ಗೆಲ್ಲ. ಭಕ್ತಿ ರಸಾಮೃತ ಸಿಂಧು ಈಗ ರೂಮಲ್ಲಿ ಒಂದು ಸ್ವಿಚ್ ಹಾಕಿದ್ರೆ ಇಲ್ಲಿ ಇಡೀ ರೂಮಲ್ಲಿ ಬೆಳಕು ಬಂದ್ಬಿಡುತ್ತೆ ಅಲ್ವಾ? ಒಂದು ಸ್ವಿಚ್ ಹಾಕಿದ್ರೆ ಅಲ್ವಾ? ಅದೇ ತರ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೇಗೆ ಹೇಳಿದ್ರೆ ಒಂದು ಸ್ವಿಚ್ ಹಾಕಿದ್ರೆ ಅಂದ್ರೆ ಭಕ್ತಿಯನ್ನು ಹೇಗೆ ಮಾಡೋದು, ಅದು ಮಾಡಿದ್ರೆ ನಮ್ಮ ಜೀವನ ಎಲ್ಲ ಕಡೆಗೂ ಬೆಳಗ್ಬಿಡುತ್ತೆ ಅಲ್ವಾ? ಸಿಂಪಲ್ ಆಗಿ. ಹರೇ ಕೃಷ್ಣ. ವಿಶ್ವಾಸಕ್ಕೆ ಬಂದ್ಬಿಡ್ತಾರೆ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ